ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮನೆಯೇ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಊರು ನನ್ನ ಹತ್ತಿರ ಕರೆದಾಯ್ತು, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಈ ದಿನ ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶಾಸಕರು ಆಗಮಿಸಿದ್ದಾರೆ. ಈಗ ನೇರವಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಹಾಗೂ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಹಾಗೂ ಆಗಮಿಸಿರುವ ಎಲ್ಲ ಅತಿಥಿಗಳಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು ಹಾಗೂ ಆಗಮಿಸಿರುವ ಎಲ್ಲ ಅತಿಥಿಗಳು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಹಾಗೂ ಸ್ವಾಮಿ ವಿವೇಕಾನಂದ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದೆ. ಭಾರತದ 2ನೇ ರಾಷ್ಟ್ರಪತಿಗಳು, ಶಿಕ್ಷಕರು ಹಾಗೂ ಲೇಖಕರೂ ಆಗಿದ್ದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಇಂದು ಭಾರತಾದ್ಯಂತ ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಭಾರತ ಕಂಡ ಅಗ್ರಮಾನ್ಯ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾದ ಇವರು 1888ರಲ್ಲಿ ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು. ಸರಳ ಜೀವನ, ಉನ್ನತ ಚಿಂತನೆ ಹಾಗೂ ಶಿಕ್ಷಣದ ಮೇಲೆ ಅವರಿಗಿದ್ದ ಭಕ್ತಿ ಅವರನ್ನು ಇಂದಿಗೂ ಕೂಡ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ. ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕೆ ಇದ್ದಾರೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ರೈತಗೀತೆ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಓ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದಲ್ಲೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗಂಜುಗೆ ಮಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಡುವುದನವ ಬಿಡುವುದೇ ಇಲ್ಲ, ಬಿತ್ತುಡುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ನೇಗಿಲಿನಾಶ್ರಯದಿ,
ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದೊಳಾಳಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಣಿಸದೆ. ನೇಗಿಲ ಕುಲದೊಳು ಅಡಗಿದೆ ಕರ್ಮ, ಓಹೋ ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನೋತ್ಸವ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನಾ ಸಮಾರಂಭವನ್ನು ಇವತ್ತು ಏರ್ಪಡಿಸಿದ್ವಿ. ಬಹುಶಃ ಇವತ್ತು ಶಿಕ್ಷಕರಿಗೆ ಗೌರವ ಸಿಗಬೇಕು ಅಂದರೆ ಮೇಯ್ನ್ ನಮ್ಮಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನವರ ಆದರ್ಶ ತತ್ವಗಳನ್ನು ನಾವು ಪಾಲಿಸಿದೆ ಆದರೆ ಖಂಡಿತ ಅದು ನಮಗೆ ದೊರೆಯುತ್ತೆ. ಒಂದು ನೆನಪು ನಮಗೆ ಆಗ್ತದೆ, ಹಿಂದಿನ ಕಾಲದಲ್ಲಿ ಗುರುವಿಗೆ ಅದೆಷ್ಟು ಸ್ಥಾನಮಾನ ಗೌರವಗಳು ಇತ್ತು, ಅದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಮುನಿದ್ರು ಬದುಕ್ಬೋದಂತೆ, ಆದರೆ ಗುರು ಮುನಿದ್ರೆ ಬದುಕಲಿಕ್ಕೆ ಆಗಲ್ಲ. ಸರ್ವಪಲ್ಲಿ ರಾಧಾಕೃಷ್ಣರವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆಗಬೇಕಾದ್ರೆ ಆಗಿನ ಕಾಲದಲ್ಲಿ ಮಹಾರಾಜ ಕಾಲೇಜಿಂದ ರೈಲ್ವೆ ಸ್ಟೇಷನ್ ಅವ್ರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವತ್ತಿನ ಶಿಷ್ಯರಿಂದ ಸಾರೋಟನ್ನು ತಂದು ಇಳ್ಕೊಬಂದು ಅವರೇ ಸ್ವಂತ ಕೈಲಿ ಇಳ್ಕೊಬಂದು ನಂತರ ಅವ್ರನ್ನ ಮೈಸೂರು ರೈಲ್ವೆ ನಿಲ್ದಾಣದಿಂದ ಅವ್ರನ್ನ ಬೀಳ್ಕೊಟ್ರು ಎಂಬುದು ನಮಗೆ ಕಂಡುಬರುತ್ತೆ. ಬಹುಶಃ ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ. ಇವತ್ತು ಏನೇ ನಾವು ಕಲಿತರೂ ಅದು ಗುರುವಿಗೆ ಸಲ್ಲಬೇಕಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಶಿಕ್ಷಕರ ಪರವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾಯಿದ್ವಿ. ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮಾನ್ಯ ಶಾಸಕರಿಗೆ ಶಿಕ್ಷಕರ ದಿನಾಚರಣೆ ಸಮಿತಿ ಅಧ್ಯಕ್ಷರಾದ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೂ ಹಾಗೂ ಪುಸ್ತಕ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.
ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಸೇವೆಯಲ್ಲಿರುವಾಗಲೇ ನಿಧನರಾದ ಶಿಕ್ಷಕರಿಗೆ ಸಂತಾಪ ಸೂಚನೆ ಹಾಗೂ ಮೌನ ಪ್ರಾರ್ಥನೆ, ಅವರ ಸಂಸ್ಮರಣಾ ಕಾರ್ಯಕ್ರಮ. 3 ದಿವ್ಯ ಚೇತನಗಳು ಕಳೆದ ವರ್ಷ ನಮ್ಮನ್ನು ಅಗಲಿವೆ. ಶ್ರೀ ಪ್ರದೀಪ್ BM ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಗೋಳಿತಟ್ಟು, ಶ್ರೀ ಆನಂದಗೌಡ P ದೈಹಿಕ ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಮಜಲು, ಶ್ರೀ ದೇವಿ ಪ್ರಸಾದ್ KC ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಮೆಲೆ. ಅಗಲಿದ ಈ 3 ದಿವ್ಯಾತ್ಮ ಶಿಕ್ಷಕರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಎಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಶ್ರೀ ಪ್ರದೀಪ್ BM, ಆನಂದಗೌಡ P ಹಾಗೂ ದೇವಿ ಪ್ರಸಾದ್ KC ಇವರ ಸ್ಮರಿಸುವುದು ನಮ್ಮ ಕರ್ತವ್ಯ. ಇವರ ಕುಟುಂಬಸ್ಥರು ದಯಮಾಡಿ ವೇದಿಕೆಗೆ ಬಂದು ನಾವು ನೀಡುವಂತಹ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ನಮ್ಮೊಂದಿಗಿದ್ದ ಶ್ರೀಯುತ ಪ್ರದೀಪ್ BM ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಗೋಳಿತೊಟ್ಟು ಒಬ್ಬ ಕ್ರಿಯಾಶೀಲ ಶಿಕ್ಷಕ, ಹಲವು ಹೊಸ ಯೋಜನೆಗಳ ರೂವಾರಿ, ಶಾಲೆ, ಸಮುದಾಯ, SDMC ಇಲಾಖೆ ಸರ್ವರ ಮೆಚ್ಚುಗೆಯನ್ನು ಗಳಿಸಿ ಸಣ್ಣ ಪ್ರಾಯದಲ್ಲೇ ಇಹಲೋಕವನ್ನು ತ್ಯಜಿಸಿದಂತಹ ಶಿಕ್ಷಕ. ಇವರ ಕುಟುಂಬಸ್ಥರು, ಇವರ ಪತ್ನಿ ಹೇಮಲತಾ ಇದ್ರೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಬರಬೇಕು ಮೇಡಮ್. ಅದೇ ರೀತಿ ಶ್ರೀ ಆನಂದಗೌಡ P ಹೊಸಮಜಲು ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ. ಇವರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಹಲವು ಪ್ರತಿಭೆಗಳನ್ನು ರೂಪಿಸಿದಂತಹ ರೂವಾರಿ. ಇನ್ನು ಅತ್ಯಲ್ಪ ಕಾಲದ ಸೇವೆ ಬಾಕಿ ಇರುವಾಗ ನಮ್ಮನ್ನು ಅಗಲಿರುತ್ತಾರೆ ಆನಂದಗೌಡ P. ಇವರ ಕುಟುಂಬಸ್ಥರು, ಮಗ ಇದ್ದಾರೆ, ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ವೇದಿಕೆಗೆ. ಇನ್ನೊಬ್ಬ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಲ್ಲಿ ಒಬ್ಬರು ಶ್ರೀಯುತ ದೇವಿ ಪ್ರಸಾದ್ KC, ಒಬ್ಬ ಉತ್ತಮ ಸಂಪನ್ಮೂಲ ವ್ಯಕ್ತಿ, ಕ್ರಿಯಾಶೀಲ ಚಟುವಟಿಕಾಶೀಲ ಶಿಕ್ಷಕ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಮಳೆ ಇಲ್ಲಿಯ ಶಿಕ್ಷಕರಾಗಿರುವಂತಹ ಶ್ರೀಯುತ ದೇವಿ ಪ್ರಸಾದ್ KC ಇವರ ಕುಟುಂಬಸ್ಥರು ಇದ್ರೂ ಕೂಡ ಬರಬೇಕು. ಆನಂದಗೌಡರ ಪತ್ನಿ ಶ್ರೀಮತಿ ವೀಣಾ ಮೇಡಮ್ ಇದ್ದಾರೆ, ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಮೇಡಮ್, ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಈ ಅಗಲಿದ 3 ದಿವ್ಯಾತ್ಮಗಳಿಗೂ ಭಗವಂತನು ಚಿರಶಾಂತಿ ಕರುಣಿಸಲೆಂದು ಸಮಸ್ತ ಶಿಕ್ಷಕ ಸಮುದಾಯದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವರಿಗೆ ನಮ್ಮ ಶಿಕ್ಷಕರ ದಿನಾಚರಣೆಯ ಸಮಿತಿಯು ಕೂಡ ಮಾಡುವಂತಹ ಅವರ ಸೇವೆಯನ್ನು ಗುರುತಿಸಿ ಸ್ಮರಿಸಿ ನೀಡುವಂತಹ ಗೌರವಾರ್ಪಣೆಯನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ವಿದ್ಯಾರ್ಥಿಗಳ ಸಾಧನೆಯ ಪಥಗಳಲ್ಲಿ ಸಾತ್ವಿಕ ಬೆಳಕನ್ನಿರಿಸಿ ಸುಗಮ ದಾರಿಯನ್ನು ತೋರುವ ಮಹತ್ತರ ಕಾಯಕದಲ್ಲಿ ತೊಡಗಿ ಶಿಷ್ಯ ಸಮೂಹಕ್ಕೆ ಬೆಳಕಾಗಿ ನಿವೃತ್ತಿಯನ್ನು ಹೊಂದಿರುವಂಥ ಎಲ್ಲ ಗುರುವೃಂದದವರಿಗೂ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳು, ಲೋಕಕ್ಕೆ ಗುರುವೀಗ ದೈವ ಎಂಬ ಸರ್ವಜ್ಞನ ಸಾರ್ವಕಾಲಿಕ ನುಡಿಯಂತೆ ತಮ್ಮ ಕರ್ತವ್ಯ ನಿಷ್ಠದೊಂದಿಗೆ ಸೇವೆಯನ್ನು ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳ ಹೃದಯ ಭಾಷೆಯನ್ನು ಅರಿತು ಶಿಷ್ಯ ಸಮೂಹದ ಪ್ರೀತಿಗೆ ಪಾತ್ರರಾದ ಎಲ್ಲ ನಿವೃತ್ತ ಗುರುವೃಂದಕ್ಕೆ ನಿವೃತ್ತ ಜೀವನದ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ.
ತಮ್ಮ ಮುಂದಿನ ವಿಶ್ರಾಂತ ಜೀವನ ಆಯುರಾರೋಗ್ಯ ಶಾಂತಿ ನೆಮ್ಮದಿಯಿಂದ ಕಂಗೊಳಿಸಲಿ ಎಂಬ ಮನದಾಳದ ಹಾರೈಕೆಯೊಂದಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಜ್ಞಾನದ ಕಾರ್ಗತ್ತಲಿನ ಕೂಪದಿಂದ ಈ ಜಗತ್ತನ್ನು ಜ್ಞಾನವೆಂಬ ದ್ವೀಪ ಜ್ವಾಲೆಯಿಂದ ತೆರೆಸಿದ ಗುರು ಶಕ್ತಿಗಳಿಗೆ ಗೌರವಪೂರ್ವಕ ನಮನಗಳು. ಶ್ರೀಮತಿ ಯಶೋಧ NM ಮುಖ್ಯ ಶಿಕ್ಷಕರು ಹಾಗೆ ಕಳೆದ ಬಾರಿಯ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು ಆಗಿರುವಂಥ ಇವರು ಸುಮಾರು 26 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ರೆಜಿನಾ ಡಿಸೋಜಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಇವರು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಅರಿಯಡ್ಕದಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ವೆಂಕಟರಮಣ ಭಟ್ ಕೆಮ್ಮಾರ ಸುಮಾರು 30 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ. ಶ್ರೀಮತಿ ಜಯಶ್ರೀ S ಮುಖ್ಯ ಗುರುಗಳು ನೇರ್ಲ ಶಾಲೆ ಸುಮಾರು 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ವಿಜಯ್ ಕುಮಾರ್ N ಸಹಶಿಕ್ಷಕರು ಸಿರುವಾಗಿಲು ಇವರು ಸುಮಾರು 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ. ಶ್ರೀಮತಿ ದಮಯಂತಿ G ಸಹಶಿಕ್ಷಕಿ ಬಿಳಿನೆಲೆ ಬೈಲು ಇವರು ಸುಮಾರು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಹಾಗೆ ಜಯಂತಿ S ಸಹಶಿಕ್ಷಕಿ PM ಶ್ರೀ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ 30/4/2025 ನಿವೃತ್ತಿಯನ್ನು ಹೊಂದಿರುತ್ತಾರೆ. ನೇತ್ರಾವತಿ A ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಳಿಕಲ ಸುಮಾರು 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತ ಮುತ್ತಪ್ಪ ಪೂಜಾರಿ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತಡ್ಕ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ CRP ಕೆಲಸವನ್ನು ನಿರ್ವಹಿಸುತ್ತಾ ಮಿತ್ತಡ್ಕ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರೆಲ್ಲರಿಗೂ ಕೂಡ ಇವರ ಭವಿಷ್ಯಕ್ಕೆ ಉಜ್ವಲವನ್ನು ಕೋರಿ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಗುರು ವಂದನೆಯನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀಮತಿ ಇಂದಿರಾ P ಸಹಶಿಕ್ಷಕಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬಲ್ನಾಡು ಪುತ್ತೂರು ತಾಲೂಕು ಸುಮಾರು 31 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಿವಿಧ ಶಾಲೆಗಳಲ್ಲಿ ಒಕ್ಕೆತ್ತೂರು ಕಬಕ ಬಲ್ನಾಡು ಮುಂತಾದ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಾರೆ. ನಿಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಗಂಗಾವತಿ P ಸಹಶಿಕ್ಷಕಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ 31/5/2025 ನಿವೃತ್ತಿಯಾಗಿದ್ದೀರಿ. ಸುಮಾರು 37 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನಿಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ಪುಷ್ಪಾ KR ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀರಿ. ಪ್ರಥಮವಾಗಿ ಮಾಲೆತೋಡಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ತದನಂತರದಲ್ಲಿ ಬೆಟ್ಟಂಪಾಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತೀರಿ. ಶ್ರೀಯುತ ಕುಶಲಪ್ಪ P ಸಹಶಿಕ್ಷಕಿ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುದುಮಾರು ಸುಮಾರು 31 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ CRP ಹುದ್ದೆಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ದೀರಿ. ತಮಗೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಯುತ ಪದ್ಮನಾಭ P ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚೇರಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ಪಿಲಿಗೂಡು ಗೋಳಿತಟ್ಟು ಹಾಗೆ ಪುಚ್ಚೇರಿ ಶಾಲೆಯಲ್ಲಿ 31/5/2025 ನಿವೃತ್ತಿಯಾಗಿರುತ್ತೀರಿ. ಶ್ರೀಮತಿ ಪ್ರೇಮ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಡ್ಯೋಟ್ಟು 29 ವರ್ಷಗಳ ಸೇವೆ ಕೊಡಿಪಾಡಿ ಕುರಿಯ ಇಡ್ಯೋಟ್ಟು ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುತ್ತೀರಿ. ಹಾಗೆ ಮೇಬಲ್ P ಡಿಸೋಜಾ ಸಹಶಿಕ್ಷಕಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆ ಮಜಲು ಸುಮಾರು 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತೀರಿ. ಚೂರಿ ಪದವು ಪಾಪೆ ಮಜಲು ಹಾಗೆ ಸ್ಕೌಟ್ ಗೈಡ್ಸ್ಗಳಲ್ಲಿ ಸೇವೆ ಸಲ್ಲಿಸಿದ ತಾವುಗಳು 30/6/2025 ನಿವೃತ್ತಿಯಾಗಿರುತ್ತೀರಿ. ನಿಮಗೆಲ್ಲರಿಗೂ ಕೂಡ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದೆ.
ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಶಿಕ್ಷಣ. ಈ ಆಯುಧವನ್ನು ಸಿದ್ಧಪಡಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವ, ಇದೀಗ ನಿವೃತ್ತಗೊಂಡಿರುವ ಎಲ್ಲ ಗುರು ವೃಂದದವರಿಗೆ ಮನದುಂಬಿದ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಗುರುವಂದನೆಯನ್ನು ಸ್ವೀಕರಿಸುವುದಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಮತಿ ಚಂದ್ರಕಲಾ ಪಿ, ದೈಹಿಕ ಶಿಕ್ಷಣ ಶಿಕ್ಷಕಿ, KPS ಕುಂಬ್ರ. ಎಂ ಜಾನಕಿ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕರ. ಶ್ರೀಯುತ ಹರಿಣಾಕ್ಷಿ ಎ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಗನ್ನೂರು. ಶ್ರೀಮತಿ ಜೂಲಿಯಾನಾ ವಾಸ್, ಮುಖ್ಯ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಮಠ ಪುಳಿತ್ತಡಿ. ಹಾಗೆ ಶ್ರೀಯುತ ನವೀನ್ ಕುಮಾರ್ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು, KPS ಕುಂಬ್ರ. ಶ್ರೀಮತಿ ಎಂ ಜಾನಕಿ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕರ. 12/2/1996 ಶಿಕ್ಷಣ ಇಲಾಖೆಗೆ ಸೇವೆಗೆ ಸೇರಿದ್ದು 31/7/2025 ಸೇವಾ ನಿವೃತ್ತಿಯನ್ನು ಹೊಂದಿರುತ್ತೀರಿ. ಅಂಕತಡ್ಕ, ಮಂಜುನಾಥ ನಗರ, ಮಣಿಕರ ಹೀಗೆ ವಿವಿಧ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಸುಮಾರು 29 ವರ್ಷಗಳ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿ ತಾವುಗಳು ನಿವೃತ್ತಿಯಾಗಿರ್ತೀರಿ. ನಿಮ್ಮ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಶ್ರೀಮತಿ ಹರಿಣಾಕ್ಷಿ ಎ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಗನ್ನೂರು, ಪುತ್ತೂರು ತಾಲೂಕು, 17/1/1996 ಸೇವೆಗೆ ಸೇರಿ 31/7/2025 ಸೇವಾ ನಿವೃತ್ತಿಯನ್ನು ಹೊಂದಿರುವಂಥ ತಾವು ಸುಮಾರು 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತೀರಿ. ಜೂಲಿಯಾನಾ ವಾಸ್, ಮುಖ್ಯ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಪುಳಿತ್ತಡಿ. 29/3/1990 ಸೇವೆಗೆ ಸೇರಿ 31/8/2025 ನಿವೃತ್ತಿಯಾಗಿರುವಂಥ ತಾವು ಸುಮಾರು 35 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತೀರಿ. ನಿಮ್ಮ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಗುರು ವಂದನೆಯನ್ನು ತಾವುಗಳು ಸ್ವೀಕರಿಸಿದಿರಿ. ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಗುರುವಂದನಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಎಲ್ಲ ಅತಿಥಿ ಗಣ್ಯರಿಗಳಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ. ಜ್ಞಾನದ ಹಸಿವಿನ ದೀಪಕ್ಕೆ ಅಕ್ಷರ ತೈಲವನ್ನುಣಿಸಿ ವಿಶ್ವದ ಜ್ಯೋತಿ ಪ್ರಜ್ವಲಿಸುವ ಕೈಂಕರ್ಯದಲ್ಲಿ ತೊಡಗಿರುವ ರಾಷ್ಟ್ರ ನಿರ್ಮಾತೃಗಳಾದ ತಮಗಿದು ವಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಸರ್ವರಿಗೂ ಆಯುರಾರೋಗ್ಯ, ಮನಃಶಾಂತಿಯನ್ನು ಕರುಣಿಸಲಿ ಎಂದು ಶುಭ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೆಳ್ಳಿಪಾಡಿ ಶಾಲೆಯ ಯಶೋಧ NM ನಿವೃತ್ತ ಶಿಕ್ಷಕರಿಗೆ ಪ್ರತಿ ವರ್ಷವೂ ಕೂಡ ಗೌರವಿಸುವಂಥ ಈ ಕಾರ್ಯಕ್ರಮಕ್ಕೆ ಸುಮಾರು 25,000ಗಳ ದತ್ತಿ ನಿಧಿಯನ್ನು ಈ ಸಂದರ್ಭದಲ್ಲಿ ನಮಗೆ ನೀಡಿರುತ್ತಾರೆ. ಅವರಿಗೆ ನಮ್ಮ ಶಿಕ್ಷಕ ದಿನಾಚರಣಾ ಸಮಿತಿ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ. ಸರಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಪಟ್ಟಿಯನ್ನು ಶ್ರೀಯುತ ವಿನೋದ್ ಕುಮಾರ್ KS, ರಾಜ್ಯ ಪರಿಷತ್ ಸದಸ್ಯರು, ಪ್ರೌಢಶಾಲಾ ಶಿಕ್ಷಕರ ಸಂಘ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಕಾರಿ ಪ್ರೌಢಶಾಲೆಯಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ. ಗುರುಭ್ಯೋ ನಮಃ. ನೆರೆದ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಕಾಮನೆಗಳನ್ನು ಹಾರೈಸ್ತಾ ಈ ವರ್ಷ ನಿವೃತ್ತರಾದಂತಹ 3 ಜನ ಪ್ರೌಢಶಾಲಾ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. 3 ಜನ. ಮೊದಲಿಗೆ ಶ್ರೀಯುತ ಸಹದೇವ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಸರ್ವೆ. ಹಾಗೆ ಮುಂದೆ ಶ್ರೀಮತಿ ರೇವತಿ ಕೆ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ. ಹಾಗೆ ಶ್ರೀಮತಿ ನಳಿನಿ ಕೆ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಣಿಕಾರ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸಹದೇವ್ ಸರ್ ಬನ್ನಿ. ಸಹದೇವ್ ಸರ್ ಅವರ ಉಪಸ್ಥಿತಿ ಇಲ್ಲ. ದಯಮಾಡಿ ಶ್ರೀಮತಿ ರೇವತಿ ಮೇಡಮ್ ಮತ್ತು ನಳಿನಿ ಮೇಡಮ್ ದಯಮಾಡಿ ವೇದಿಕೆ ಬರಬೇಕು. ಶ್ರೀಮತಿ ರೇವತಿ ಕೆ, ಮುಖ್ಯ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ.
ದಿವಂಗತ ಶೇಷಪ್ಪಗೌಡ ಮತ್ತು ಗೌರಮ್ಮ ದಂಪತಿಗಳ ಮಗಳಾಗಿ 15/5/1965 ಜನಿಸಿದ ತಾವು 2/5/96 ಸರ್ಕಾರಿ ಸೇವೆಗೆ ಸೇರಿ 31/5/2025 ನಿವೃತ್ತಿಗೊಂಡಿರುತ್ತೀರಿ. KPS ಗಾಂಧಿನಗರ ಸುಳ್ಯ ಇಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ ಇಲ್ಲಿ ತಮ್ಮ ನಿವೃತ್ತಿಯನ್ನು ಕಂಡಿರುತ್ತೀರಿ. ಮುಖ್ಯ ಶಿಕ್ಷಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ ತಾವು ಸರ್ಕಾರಿ ಪ್ರೌಢಶಾಲೆ ದೋಳ್ಪಾಡಿ 100% ಫಲಿತಾಂಶವನ್ನು ದಾಖಲಿಸಲು ಕೂಡ ಕಾರಣಕರ್ತರಾಗಿರುತ್ತೀರಿ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ನಳಿನಿ ಕೆ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಣಿಕರ, ಇವರು ದಿವಂಗತ ವೆಂಕಪ್ಪಗೌಡ ಮತ್ತು ಚಂದಮ್ಮ ದಂಪತಿಗಳ ಪುತ್ರಿಯಾಗಿ ಜನಿಸಿದರು. 1996 ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಸುದೀರ್ಘ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 31/7/2025 ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸಹಶಿಕ್ಷಕಿಯಾಗಿ, ಶಿಕ್ಷಣ ಸಂಯೋಜಕಿಯಾಗಿ, ಪ್ರಭಾರ ಉಪಪ್ರಾಂಶುಪಾಲರಾಗಿ ಮತ್ತು ಮುಖ್ಯ ಶಿಕ್ಷಕರಾಗಿಯೂ ಕೂಡ ಕರ್ತವ್ಯ ನಿರ್ವಹಿಸಿದಂತಹ ಶ್ರೀಮತಿ ನಳಿನಿ ಮೇಡಮ್ ಇವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಗವಂತ ತಮಗೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲಿ ಎನ್ನುವಂಥ ಶುಭ ಹಾರೈಕೆಗಳೊಂದಿಗೆ ಮತ್ತೊಮ್ಮೆ ಸಮಸ್ತ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ನಿಮ್ಮ ಶೈಕ್ಷಣಿಕ ಸ್ಫೂರ್ತಿ ನಮಗೆಲ್ಲರಿಗೂ ಆದರ್ಶವಾಗಲಿ. ನಿಮಗೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಗೌರವಾನ್ವಿತ ನಿವೃತ್ತ ಶಿಕ್ಷಕರಿಗೆ ಗೌರವಾರ್ಪಣೆ ಇದೀಗ ನೆರವೇರಲಿದೆ. ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ರತ್ನಕುಮಾರಿ BRP ಪುತ್ತೂರು. ಇವರು ಅನುದಾನಿತ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರ ಹೆಸರನ್ನು ವಾಚಿಸ್ತಾ ಇದ್ದೇನೆ. ದಯವಿಟ್ಟು ಈ ಶಿಕ್ಷಕರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. IV ಗ್ರೆಟ್ಟಾ ಪಾಯಸ್, ಸಂತ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಪುತ್ತೂರು. ಸುಬ್ರಹ್ಮಣ್ಯ KG ಸೇಂಟ್ ಮೇರೀಸ್ ಪ್ರೌಢಶಾಲೆ ಮರ್ದಾಳ ಕಡಬ. ಇನಾಸ್ ಗೋನ್ಸ್ವಾಲಿಸ್ ಸಂತ ವಿಕ್ಟರ್ ಬಾಲಕ ಪ್ರೌಢಶಾಲೆ ಪುತ್ತೂರು. ಶ್ರೀಪತಿ ಭಟ್ ಸುಬೋಧ ಪ್ರೌಢಶಾಲೆ ಪಾಡಾಜೆ ಪುತ್ತೂರು. ಜಯಲಕ್ಷ್ಮಿ A ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ರೊನಾಲ್ಡ್ ಮೋನಿಸ್ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ಗೌರವಾನ್ವಿತರೆ, ವಿದ್ಯಾದಾನದ ಮೂಲಕ ಉತ್ತಮ ಸಮಾಜ ಕಟ್ಟುವ ಸಾರ್ಥಕ ಬದುಕನ್ನು ಆರಿಸಿಕೊಂಡು ಅನೇಕ ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಸರಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿರುವುದು ಇಲಾಖಾ ನಿಯಮದಂತೆ ಅನಿವಾರ್ಯವಾದರೂ ತಮ್ಮ ವಿದ್ಯಾರ್ಥಿಗಳ ಬದುಕಿನಲ್ಲಿ ತಾವು ಯಾವತ್ತೂ ನೆಚ್ಚಿನ ಆಚಾರ್ಯರೇ ಆಗಿರುತ್ತೀರಿ ಎಂಬ ಹೆಮ್ಮೆಯಿಂದ ಈ ದಿನ ಗೌರವಪೂರ್ವಕವಾಗಿ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ತಮ್ಮ ವಿಶಿಷ್ಟ ಸೇವೆಯನ್ನು ಸ್ಮರಿಸಿ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ತಮಗೆ ಗೌರವಪೂರ್ವಕ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಮತಿ IV ಗ್ರೆಟ್ಟಾ ಪಾಯಸ್, ದೈಹಿಕ ಶಿಕ್ಷಕಿ, ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ಇವರು ತಮ್ಮ ಸೇವೆಯನ್ನು 2099 ಪ್ರಾರಂಭಿಸಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೂ ಹಾಗೂ ಇವರ ಕುಟುಂಬಕ್ಕೂ ಭಗವಂತನು ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಆಶಿಸುತ್ತೇವೆ. ಶ್ರೀ ಸುಬ್ರಹ್ಮಣ್ಯ ಗೌಡ KG ಇವರು ಸೇಂಟ್ ಮೇರಿಡಿಸ್ ಪ್ರೌಢಶಾಲೆ ಮರ್ದಾಳ ಇಲ್ಲಿ ತಮ್ಮ ಸೇವಾನಿವೃತ್ತಿಗೊಂಡು ಈ ಶಾಲೆಗೆ ಶೈಕ್ಷಣಿಕ ಮಟ್ಟವನ್ನು ಅಭಿವೃದ್ಧಿಪಡಿಸುವಲ್ಲಿ ಸಾರ್ಥಕ ಸೇವೆಯನ್ನು ನೀಡಿದ್ದಾರೆ. ಇವರಿಗೂ ಕೂಡ ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಐನಸ್ ಗೋನ್ಸಾಲಿಸ್ ವಿಕ್ಟರ್ಸ್ ಹೈಸ್ಕೂಲ್ ಇವರು ತಮ್ಮ ಸೇವೆಯನ್ನು 1399 ಪ್ರಾರಂಭಿಸಿ 28/2/2025 ನಿವೃತ್ತಿ ಹೊಂದಿರುತ್ತಾರೆ. ಉತ್ತಮ ವಿಜ್ಞಾನ ಶಿಕ್ಷಕರಾಗಿ ಶಾಲೆಯ ಫಲಿತಾಂಶವನ್ನು ಹೆಚ್ಚಿಸಲು ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಇವರ ನಿವೃತ್ತಿ ಜೀವನವು ಸುಖ ಸಂತೋಷ ಆರೋಗ್ಯದಿಂದ ಕೂಡಿರಲಿ ಎಂದು ಶಿಕ್ಷಣ ಇಲಾಖೆಯಿಂದ ಕೃತಜ್ಞತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಪತಿ ಭಟ್ ಇಂಡಾಜೆ
ಕನ್ನಡ ಭಾಷಾ ಸಹಾಯಕ ಪ್ರಭಾರ ಮುಖ್ಯ ಶಿಕ್ಷಕರು ಸುಬೋಧ ಪ್ರೌಢಶಾಲೆ ಪಾಣಾಜೆ. ಇವರು ಉತ್ತಮ NSS ಶಿಬಿರಾರ್ಥಿಯಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ MA ಪದವಿಯನ್ನು ಪಡೆದಿರ್ತಾರೆ. ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಕೌಟ್ ಬೇಸಿಕ್ ತರಬೇತಿಯನ್ನು ನೀಡುವಂತಹ ಉತ್ತಮ ಶಿಕ್ಷಕರಾಗಿದ್ದು, ಇವರಿಗೂ ಕೂಡ ತಮ್ಮ ನಿವೃತ್ತಿ ಜೀವನವು ಆರೋಗ್ಯವಾಗಿ ಕೂಡಿರಲಿ ಎಂದು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಶ್ರೀಮತಿ ಜಯಲಕ್ಷ್ಮಿ ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಸುದೀರ್ಘ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ಜೂನ್ 31ರಂದು ನಿವೃತ್ತಿ ಹೊಂದಿದ್ದಾರೆ. ರಾಮಕೃಷ್ಣ ಶಾಲೆಯಲ್ಲಿ ಪದವೀಧರ ಸಹಾಯಕ ಶಿಕ್ಷಕಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ 9/2/1988ರಂದು ಇಲಾಖಾ ಅನುಮೋದನೆಯನ್ನು ಪಡೆದು 34 ವರ್ಷದ ಶಿಕ್ಷಕ ಅನುಭವವನ್ನು ಪಡೆದಿರ್ತಾರೆ. ಇವರಿಗೂ ಕೂಡ ಇಲಾಖೆ ಗೌರವಪೂರ್ವವಾಗಿ ಅಭಿನಂದಿಸ್ತಾ ಇದೆ. ರೊನಾಲ್ಡ್ ಮೋನಿಸ್ ಸಂತ ವಿಕ್ಟರ್ ಪ್ರೌಢಶಾಲೆ ಪುತ್ತೂರು ಇಲ್ಲಿ ಸಹಾಯಕ ಶಿಕ್ಷಕರಾಗಿ 1/6/2001ರಿಂದ ಸೇವೆ ಸಲ್ಲಿಸಿದ್ದು, ಫಿಲೋಮಿನಾ ಪ್ರೌಢಶಾಲೆಯಿಂದ ಸೇವೆಗೆ ಸೇರಿದ್ದು ಸೆಂಟ್ ವಿಕ್ಟರ್ಸ್ ಪ್ರೌಢಶಾಲೆಯಿಂದ ನಿವೃತ್ತರಾಗಿರುತ್ತಾರೆ. ಉತ್ತಮ ಹಿಂದಿ ಭಾಷಾ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಉತ್ತಮ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ನೇರ್ಲ ಶಾಲೆಯ ನಿವೃತ್ತ ಶಿಕ್ಷಕಿ ಜಯಶ್ರೀ ಮೇಡಮ್ ಈಗ ಬಂದಿದ್ದೀರಿ ಅಂತ ಹೇಳಿದ್ರಿ. ಮೇಡಮ್ ಇದ್ರೆ ದಯವಿಟ್ಟು ಬನ್ನಿ, ನಿಮ್ಮ ಸೇವೆಯನ್ನು ಗುರುತಿಸ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಜಯಮಾಲಾ ಉಚ್ಚಿಲ್ ಮೈದಾ ದೇವಸ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ಸಾಂಡ್ರಾ ಪುಷ್ಪಲತಾ BM ಹಿರಿಯ ಪ್ರಾಥಮಿಕ ಶಾಲೆ ಮಂಜಲ್ಪಡಪು, ಫಿಲೋಮಿನಾ ಪಾಯಸ್ ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಪುತ್ತೂರು, ಹೆರಾಲ್ಡ್ ಡಿಸೋಜಾ ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ. ಈ ಶಿಕ್ಷಕರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಮಾಲಾ ಉಚ್ಚಿಲ್ ಮೈದಾ ದೇವಸ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ಇವರು 31/3/2025ರಂದು ನಿವೃತ್ತಿಯನ್ನು ಹೊಂದಿದ್ದು, ಮೈದಾ ದೇವಸ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಿ ಸಾರ್ಥಕ ಸೇವೆಯನ್ನು ನೀಡಿದ್ದಾರೆ. ಇವರ ಜೀವನವು ನಿವೃತ್ತಿ ಜೀವನವನ್ನು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಶ್ರೀಮತಿ ಸಾಂಡ್ರಾ ಪುಷ್ಪಲತಾ BM ಹಿರಿಯ ಪ್ರಾಥಮಿಕ ಶಾಲೆ ಮಂಜಲ್ಪಡ್ಪು, ಇವರು ದಿನಾಂಕ 31/1/2025ರಂದು ನಿವೃತ್ತಿಯನ್ನು ಹೊಂದಿದ್ದು, ಈ ಶಾಲೆಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡಿರುತ್ತಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಫಿಲೋಮಿನಾ ಪಾಯಸ್ ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದು 31/1/2025ರಂದು ನಿವೃತ್ತಿಯನ್ನು ಹೊಂದಿರುತ್ತಾರೆ. ಉತ್ತಮ ಕಪ್ ಮಾಸ್ಟರ್ ಆಗಿರುವಂತಹ ಈ ಶಿಕ್ಷಕರು ಅನೇಕ ರಾಷ್ಟ್ರ ಪುರಸ್ಕಾರ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದ್ದಾರೆ. ಇವರಿಗೆ ಇಲಾಖಾ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಹೆರಾಲ್ಡ್ ಡಿಸೋಜಾ ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿ ಪುತ್ತೂರು ಸಹ ಶಿಕ್ಷಕರು, ಇವರು 30/4/2025ರಂದು ಸೇವಾ ನಿವೃತ್ತಿಯನ್ನು ಹೊಂದಿದ್ದು, ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಜನೆಯನ್ನು ನೀಡಿ ಸಾರ್ಥಕ ಸೇವೆಯನ್ನು ಕೈಗೊಂಡಿರುತ್ತಾರೆ. ಇವರ ನಿವೃತ್ತಿ ಜೀವನವು ಆಯುರಾರೋಗ್ಯ ಸುಖದಿಂದ ಕೂಡಿರಲಿ ಎಂದು ಈ ಸಂದರ್ಭದಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. 2024-25ನೇ ಸಾಲಿನಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯ ಹಿರಿಮೆಯನ್ನು ಹೊಂದಿದ ಪುತ್ತೂರು ತಾಲೂಕಿನ ಹೆಮ್ಮೆಯ ಶಿಕ್ಷಕರನ್ನು ಗೌರವಿಸುವಂಥ ಸಂದರ್ಭ. ಈ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀಮತಿ ಯಶೋಧ NM ಮುಖ್ಯ ಶಿಕ್ಷಕರು ಸಾಹಿಪ್ರ ಶಾಲೆ ಬೆಳ್ಳಿಪಾಡಿ,
ಶ್ರೀ ರಾಮಣ್ಣ ರೈ ಸಹಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಹಾಗೂ ಶ್ರೀಮತಿ ಲಲಿತಾ ಸಹಶಿಕ್ಷಕರು ಸರಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಯಶೋಧ ಎನ್.ಎಂ. ಮುಖ್ಯ ಶಿಕ್ಷಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಯಡಿ, ಶ್ರೀ ರಾಮಣ್ಣ ರೈ ಸಹಶಿಕ್ಷಕಿ ಸಾಹಿ ಪ್ರೌಢಶಾಲೆ ಕೈಕಾರ ಹಾಗೂ ಶ್ರೀಮತಿ ಲಲಿತಾ ಕೆ ಸರಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಶ್ರೀಮತಿ ಯಶೋಧ ಎಂ.ಎನ್. ಇವರು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನೆಲ್ಲಿದಿಕೇರಿ ಗ್ರಾಮದ ಶ್ರೀ ಮಾದಯ್ಯ ಎನ್.ಕೆ. ಹಾಗೂ ಚಿನ್ನಮ್ಮ ದಂಪತಿಗಳ ಪುತ್ರಿಯಾಗಿ ದಿನಾಂಕ 1/1/1965 ಜನಿಸಿದ ಇವರು ಪದವೀಧರರು. ದಿನಾಂಕ 6/12/1988 ಸರಕಾರಿ ಪ್ರಾಥಮಿಕ ಶಾಲೆ ಕುಕ್ಕುಜಡ್ಕ ಸುಳ್ಯದಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿದ ನಂತರ ಉಪ್ಪಿನಂಗಡಿ, ಕೋಡಿಂಬಾಡಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2013 ಪೂರ್ಣಕಾಲಿಕ ಮುಖ್ಯ ಶಿಕ್ಷಕಿಯಾಗಿ ಬೆಳ್ಳಿಪಾಡಿ ಶಾಲೆಗೆ ಬಡ್ತಿ ಹೊಂದಿ ಅದೇ ಶಾಲೆಯಲ್ಲಿ ದಿನಾಂಕ 31/12/2024 ನಿವೃತ್ತಿ ಹೊಂದಿದ್ದಾರೆ. ಸುದೀರ್ಘ 36 ವರ್ಷಗಳ ಸೇವೆಯಲ್ಲಿ ತಾವು ಮಾಡಿದ ಸಾಧನೆ ಹಲವಾರು. ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ, ತಾವು ಸಲ್ಲಿಸಿದ ಸೇವೆಗೆ ಸಂದ ಗೌರವ, ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ತಾವು ಶಾಲೆಯಲ್ಲಿ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮಗಳು ಹಲವಾರು. ದಾನಿಗಳ ಮೂಲಕ ಶಾಲೆಯ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡದ್ದಲ್ಲದೆ ಆಧುನಿಕ ಶಿಕ್ಷಣಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಮಾಡಿರುವಿರಿ. ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಆಶಿಸ್ತಾ ನಿಮ್ಮ ಪ್ರಶಸ್ತಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ PM ಶ್ರೀ ಪುಷ್ಟಿ ಪ್ರಶಸ್ತಿ ಪಡೆದಿರುವಂತಹ ಶಾಲೆಗೆ ಗೌರವಾರ್ಪಣೆ. ದೇಶಾದ್ಯಂತ NEP ಆಧಾರಿತ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸುವ ನಿಟ್ಟಿನಲ್ಲಿ PM ಶ್ರೀ ಶಾಲೆಗಳ ಆಯ್ಕೆ ಕೇಂದ್ರ ಸರ್ಕಾರದಿಂದ ಮಾಡಲಾಗಿರುತ್ತದೆ. ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಭಾಜನರಾಗಿರುವಂತಹ ಸರ್ಕಾರಿ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಇಲ್ಲಿಯ STMC ಮತ್ತು ಅಲ್ಲಿಯ ಶಿಕ್ಷಕ ವೃಂದದವರು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಇದು ಭಾರತ ಸರ್ಕಾರವು ಪ್ರಾರಂಭಿಸಿದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವ ಉದ್ದೇಶದಿಂದ ಆಯ್ಕೆ ಮಾಡಲಾಗಿರುವ ಶಾಲೆಗಳಲ್ಲಿ ಪುತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಪ್ರಥಮ ಶಾಲೆಯಾಗಿರುತ್ತದೆ. ಪುತ್ತೂರು, ಕಡಬ ಸೇರಿ ಈವರೆಗೆ ಆಯ್ಕೆಯಾಗಿರುವಂತಹ ಶಾಲೆಗಳಲ್ಲಿ ಉತ್ತಮ PM ಶ್ರೀ ಶಾಲೆ ಎಂದು ಆಯ್ಕೆಯಾಗಿ ಬೆಸ್ಟ್ PM ಶ್ರೀ ಸ್ಕೂಲ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಪುತ್ತೂರು ತಾಲೂಕಿನ ನರಿಮುಗುರು ಕ್ಲಸ್ಟರ್ನಲ್ಲಿ ಇರುವಂತಹ ಈ ಒಂದು ಶಾಲೆ ಬೆಸ್ಟ್ PM ಶ್ರೀ ಶಾಲೆಯ ಗರಿಮೆಯೊಂದಿಗೆ ಪುಷ್ಟಿ ಗೌರವವನ್ನು ಕೂಡ ಪಡೆದುಕೊಂಡಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಕರ್ನಾಟಕ ಸರ್ಕಾರ ಶಾಲೆಗಳಲ್ಲಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಕಾರ್ಯವೈಖರಿಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದ್ದು 1 ಲಕ್ಷ ಮೌಲ್ಯದ ನಗದು ಪುರಸ್ಕಾರವೂ ಕೂಡ ಇದರಲ್ಲಿ ಲಭಿಸಿದೆ. ಈ ಎಲ್ಲ ಉದ್ದೇಶಗಳಿಗನುಗುಣವಾಗಿ ಆ ಶಾಲೆಯ STMC ಮತ್ತು ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಯಶಸ್ಸಿಗೆ ಕಾರಣರಾಗಿರುವಂತಹ ನಿಕಟಪೂರ್ವ ಅಧ್ಯಕ್ಷರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ದಿನೇಶ್ ಶೆಟ್ಟಿ ಇವರು ಕೂಡ ಈ ಒಂದು ಗೌರವಕ್ಕೆ ಪಾತ್ರರಾಗಿರ್ತಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಆಯೋಜನೆ ಮಾಡಿದಂಥ ಶಿಕ್ಷಕರ ದಿನಾಚರಣೆ ಗುರುವಂದನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಪೂಡದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಅಮಲ ರಾಮಚಂದ್ರ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ ಅವರೇ, ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ನವೀನ್ ಭಂಡಾರಿ ಅವರೇ, ಜಿಲ್ಲಾ ದೈಹಿಕ ಶಿಕ್ಷಕ ಪರಿವೀಕ್ಷಕರಾಗಿರುವಂಥ
ಸುಂದರಗೌಡ ಅವರೇ, ನೌಕರರ ಸಂಘ ಅಧ್ಯಕ್ಷರಾಗಿರುವಂಥ ಶಿವಾನಂದ ಅವರೇ, BRC ಕೋಆರ್ಡಿನೇಟರ್ ಆಗಿರುವಂಥ ನವೀನ್ ವೇಗಸ್ ಅವರೇ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂಥ ವಿಷ್ಣು ಪ್ರಸಾದ್ ಅವರೇ, ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಜಾನ್ಸನ್ ಡಿಸೋಜಾ ಅವರೇ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರುವಂಥ ಚಕ್ರಪಾಣಿ ಅವರೇ, ವಿವಿಧ ಸಂಘಗಳ ಅಧ್ಯಕ್ಷರೇ, ಶಿಕ್ಷಕರೇ, ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರ ನಾಗೇಶ್ ಪಾಟಾಳಿ ಅವರೇ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಬ್ರಾಹಂ ಅವರೇ, ಕಡಬ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಶಾಂತರಾಮ್ ಅವರೇ, ಕಡಬ ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಮಲಾರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಇವತ್ತು ಸನ್ಮಾನ ಸ್ವೀಕಾರ ಮಾಡಿದಂಥ ಶಿಕ್ಷಕರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನನಗೆ ಸುಮಾರು ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿದೆ. 1 ಗಂಟೆ ಕಾರ್ಯಕ್ರಮ ಅಂತ ಹೇಳಿದರು. 10:30ಗೆ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ಕಳೆದ ಸಲ ನಾನು 10:30ಗೆ ಬರುವಾಗ 11 ಗಂಟೆ ಆಗಿತ್ತು. ಯಾರೋ ಒಬ್ಬರು ಶಿಕ್ಷಕರು ಬೈದಿದ್ರು ನನಗೆ, ಇದು ಮಾಸ್ಟ್ರ್ ನೀವು ಕರೆಕ್ಟ್ ಸಮಯಕ್ಕೆ ಬರಬೇಕು ಅಂತ. ಅದಕ್ಕೆ ಇವತ್ತು 10:30ಗೆ ಹೇಳಿದ್ದೆ, 10:30ಗೆ ಬಂದಿದೆ. ಯಾಕಂದರೆ ಮಾಧ್ಯಮದವರು ಮತ್ತೆ ಬರಿಬೇಡ, ಅವ್ರು ಬಂದದ್ದು ಲೇಟ್, ಇವತ್ತು ನಾನು ಬರೆಯೋದು ಲೇಟ್ ಅಂತ ಅವರು ಬಂದದ್ದು ಲೇಟ್ ಆಗಿದೆ. ಎಲ್ಲ ಶಿಕ್ಷಕರಿಗೆ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತೇನೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನ. 1962ರಿಂದ ಈ ದಿನವನ್ನು ಆಚರಿಸಿಕೊಂಡು ನಾವೆಲ್ಲ ಬಂದಿದ್ದೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಕೂಡ ಇವತ್ತು. ಅವರ ಜನ್ಮದಿನದ ಪ್ರಯುಕ್ತ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಬಹುಶಃ ಶಿಕ್ಷಕರ ದಿನ ಅಂತಲ್ಲ, ಶಿಕ್ಷಕರು ಅಂತೇಳಿದ್ರೆ ಇಡೀ ಸಮಾಜವನ್ನು ತಿದ್ದುವಂಥವರು. ಇವತ್ತು ಎಷ್ಟೋ ಜನರು ರಿಟೈರ್ಮೆಂಟ್ ಆದವರು ಕೂಡ ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ನನ್ನ ತಂದೆ ಕೂಡ, ನಾನು ಮೊದಲು ಕೂಡ ಉಲ್ಲೇಖ ಮಾಡ್ತಾಯಿದ್ದೆ, ನನ್ನ ತಂದೆ ಕೂಡ ಶಿಕ್ಷಕರಾಗಿದ್ದರು. ಆದ್ದರಿಂದ ಶಿಕ್ಷಕರ ದಿನಾಚರಣೆಗೆ ನಾವು ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕು. ತಂದೆ ಆಗಿದ್ದಾರೆ ಅಂತ ಒಂದು ಮಾತ್ರಕ್ಕೆಲ್ಲ, ಇಡೀ ಮಕ್ಕಳನ್ನು ಒಂದು ಜೀವ ಭೂಮಿಗೆ ಬಂದರೆ ಅದಕ್ಕೆ ರೂಪುರೇಖೆ ಕೊಟ್ಟು ಅವನನ್ನೊಂದು ಸಮಾಜದಲ್ಲಿ, ಅವನನ್ನು ಇಲ್ಲದಿದ್ದರೆ ಅವಳನ್ನು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವಂಥದ್ರಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಾಮುಖ್ಯತೆ. ಇವತ್ತು ನಾನು ಇಲ್ಲಿ ಒಬ್ಬ ಶಾಸಕನಾಗಿ ನಿಲ್ಲಕ್ಕೂ ಕಾರಣ ಬಹುಶಃ ನನಗೆ ವಿದ್ಯೆ ಕೊಟ್ಟಂಥ, ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಒಂದಾದರೆ, ನನಗೆ ವಿದ್ಯೆ ಕೊಟ್ಟಂಥ ನನ್ನ ಶಿಕ್ಷಕರು ಅಂತೂ ನಾನು ಇವತ್ತೂ ನೆನಪಿಸ್ಕೊಳ್ತೇನೆ. ನಮಗೆ ಆವಾಗ ಒಂದಷ್ಟು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಇದ್ದಂಥ ಶಿಕ್ಷಕರ ನೆನಪು ಇವತ್ತೂ ಇದೆ. 7ನೇ ಕ್ಲಾಸಿನಿಂದ ಡಿಗ್ರಿವರೆಗೆ ಯಾರು ಪಾಠ ಕೊಟ್ಟಿದ್ದಾರೆ ಅವರ ನೆನಪಿಲ್ಲ. ಯಾಕೆ ಅಂತ ಹೇಳಿ ಅಂತೆ, ನೀವೇ ಹೇಳಿ ಅಂತೆ. ನೀವು ಶಿಕ್ಷಕರು ಇದ್ದೀರಲ್ಲ, ನಾನು ಆವಾಗ ಸನ್ಮಾನ ಮಾಡುವಾಗ ನಾನು ಕೇಳ್ತಾ ಇದ್ದೆ, ಈ ಶಿಕ್ಷಕರು ಬಾಕಿಯವರ ಹತ್ರ ಚಪ್ಪಾಳೆ ತಟ್ಟಿಸ್ಕೊಳ್ತಾರೆ, ಚಪ್ಪಾಳೆ ತಟ್ಟಿ ಮಕ್ಕಳೇ ಅಂತ. ಅವರು ಸನ್ಮಾನ ಮಾಡುವಾಗ ಯಾರಿಗೂ ಚಪ್ಪಾಳೆ ಹೊಡೆಯೋದಿಲ್ಲ, ಹಾಗೇ ಕೂತಿದ್ದಾರೆ. ಹಾಗೆ 1ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೆ ಇರುವ ಟೀಚರ್ಗಳದ್ದು, ಮಾಸ್ಟರ್ಗಳದ್ದು ಇವತ್ತು ನಮಗೆ ನೆನಪಿದೆ. ನಿಮ್ಮ ಹತ್ರ ಕೇಳಿಲ್ಲ, ಟೀಚರ್ ಹತ್ರ ಕೇಳಿ, ನೀವು ಟೀಚರ. ಆದರೆ 7ನೇ ಕ್ಲಾಸಿನಿಂದ ಡಿಗ್ರಿವರೆಗೆ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೆ ಪಾಠ ಮಾಡಿದ ಟೀಚರುಗಳ ನೆನಪು ಸ್ವಲ್ಪ. ಯಾಕೆ ಅಂತ ನೀವು ಉತ್ತರ ಕೊಡಬೇಕು. ಯಾಕೆ? ಯಾರಾದರೂ ಒಬ್ಬರು ಟೀಚರ್ ಹೇಳಿ ನೋಡ. ಒಬ್ಬರು ಉತ್ತರ ಕೊಟ್ಟರು, ಅದು ಟೀಚರ್ ಅಲ್ಲ ಅವರು. ಯಾಕೆ ಅಂತ ಹೇಳಿದರೆ ನಾನೇ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಅವಾಗ ಒಂದೊಂದು ಪೆಟ್ಟು ಕೊಡ್ತಾಯಿದ್ರು, ಒಂದೊಂದು ತಟ್ತಾಯಿದ್ರು. ಇಲ್ಲಿ ಕೈಯಲ್ಲಿ ತೊಡೆಗೆ ಎಲ್ಲ ಕೈ ಇಟ್ಟು ಹಾಗೆ ಚಿಮ್ಡ್ತಾಯಿದ್ರು ಓದೋದಿದ್ದರೆ. ಈಗ ಸರಿ ನೆನಪಿದೆ ಅವ್ರದ್ದು. ಅವ್ರು ಹೀಗೆ ಮಾಡ್ತಾಯಿದ್ರು ಅಂತ.
ಆದರೆ 7ನೇ ಕ್ಲಾಸಿನಿಂದ ಆ ಕಡೆ ಯಾರು ಮಾಡ್ತಾ ಇರಲಿಲ್ಲ. ಅವರ ನೆನಪೇ ಇಲ್ಲ, ಅವರು ಪಾಠ ಕೊಟ್ಟದ್ದು ನೆನಪಿಲ್ಲ ನನಗೆ. ನನ್ನ ತಂದೆ ಕೋಟಿಂಬಾಡಿಯಲ್ಲಿ ಮಾಸ್ಟರ್ ಆಗಿದ್ದರು. ಅವರು ಏಟು ಕೊಡದೇ ಇದ್ದವರು ಯಾರಿಲ್ಲ, ಎಲ್ಲ ಕೋಟಿಂಬಾಡಿ ಹಿಂದಿನ ಒಂದು ಜನ್ರೇಷನ್ಗೆ 2 ಬಿಟ್ಟದ್ದೇ ಇರೋದವರು. ಬೈಯೋದು 2 ಬಿಡೋದು, ಓದ್ಯಾರಪ್ಪ ಜಂಬೆ ಅಂತೇಳಿ 2 ಬಿಡೋದು. ಈಗ ಅವ್ರಿಗೆಲ್ಲ ಸಂಜೆ ಮಾಸ್ಟರ್ ಅಂತ ಹೇಳಿದ್ರೆ ಇವತ್ತು ಕೂಡ ಕೋಟಿಂಬಾಡಿಯಲ್ಲಿ ನೆನಪಿದೆ. ನಮಗೆ ಕಳಿಸಿದಂಥ ಕೆಲವು 2 ಒಂದೊಂದು ಬೊಟ್ಟಿದ್ವಿ ಏಟು ಕೊಟ್ಟಿದ್ದಾರೆ, ಅವ್ರದ್ದು ಇವಾಗಲೂ ನೆನಪಿದೆ. ಈಗ ನೀವು ಹೇಳ್ಬೋದು, ಈಗ ಒಂದು ಏಟು ಕೊಟ್ಟರೆ STMC ಅವನು ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಪೊಲೀಸ್ ಸ್ಟೇಷನ್ಗೆ ಸಾಯಂಕಾಲ ಹೋಗಬೇಕು, ನಮಗೆಲ್ಲ ಗೊತ್ತಿಲ್ಲ ಅಂತಲ್ಲ. ಆದರೆ ಆಗಿನ ಎಜುಕೇಷನು ಆ ರೀತಿ ಇತ್ತು. ಇವತ್ತು ಒಂದಷ್ಟು ಜನರಿಗೆ ನಾವು ಸನ್ಮಾನ ಮಾಡಿದ್ದೀವಿ, ಅವ್ರ ಮುಖ ನೋಡಿ ಅಂತೆ 30-35 ವರ್ಷ ಆ ಶಾಲೆಗಾಗಿ ತನ್ನ ಮನೆಯಿಂದ ಜಾಸ್ತಿ ಪ್ರೀತಿ ಮಾಡುವಂಥದ್ದು ಟೀಚರ್ಗಳು ಅವರ ಶಾಲೆಯನ್ನು ನಾನು ಎಷ್ಟೋ ಕಡೆ ನೋಡಿದ್ದೀನಿ. ಅವ್ರಿಗೆ ಮನೆಯಲ್ಲಿ ಏನಿಲ್ಲದ್ರೂ ಪರವಾಗಿಲ್ಲ, ಅದು ಏನು ಕಷ್ಟ ಇದ್ದರೂ ಪರವಾಗಿಲ್ಲ, ಆ ಶಾಲೆ ಚೆನ್ನಾಗಿರಬೇಕು, ಅಲ್ಲಿ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಆ ದೃಷ್ಟಿಕೋನ ಇಟ್ಕೊಂಡು ಕೆಲಸ. ಅದರಿಂದ ನಾನೀಗ ಇಲ್ಲಿ ಶಾಸಕನಾಗಿ ಇಲ್ಲಿ ಬಂದು ನಿಂತು ಭಾಷಣ ಮಾಡಲಿಕ್ಕೆ ಆಯಿತು. ಅವತ್ತು ಇನ್ನೊಂದು ಏಟು ಕೊಟ್ಟು ನನ್ನನ್ನು ತಿದ್ದಿದ್ರಲ್ಲ, ಅದರಿಂದ ನಾನು ಇವತ್ತು ಶಾಸಕನಾಗಿ ಇಲ್ಲಿ ಮಾತಾಡುವಂಥ ಯೋಗ್ಯತೆ ನನಗೆ ಬಂತು. ಇಲ್ಲಾಂದರೆ ಏನಾಗ್ತಿತ್ತು, ಎಲ್ಲ ಕಾರ್ಪೆಂಟರೋ ಇಲ್ಲ ಏನೋ ಇನ್ನೊಂದು ಯಾವುದೋ ಕೆಲಸನೋ ಎಲ್ಲ ಮಾಡಿಕೊಂಡು ಎಲ್ಲ ಇಡ್ತಿದ್ದೆ. ಯಾರ್ಯಾರ ಜೀವನ ಹೇಗೆ ಅಂತೆಗೊಳ್ಳ. ಒಂದು ಅಧ್ಯಾಪಕರು ಒಬ್ಬನನ್ನು ಹೇಗೆ ಬೇಕಿದ್ರೂ ಅವರನ್ನು ಮಾರ್ಪಾಡು ಮಾಡ್ಬೋದು. ಒಳ್ಳೆಯ ಬುದ್ಧಿಯನ್ನು ಹೇಳುವ ಮುಖಾಂತರ ಕೌನ್ಸಿಲಿಂಗ್ ಈಸ್ ಅ ಬೆಸ್ಟ್ ಎಜುಕೇಷನ್ ನವ್ಯಡೇಸ್. ಎಲ್ರಿಗೂ ಮನಸ್ಸಿನ ಸ್ಥಿರತೆ ಭಾರಿ ಕಡಿಮೆ. ಕೌನ್ಸಿಲಿಂಗ್ ಅನ್ನೋದು ಪಾಠದ ಜೊತೆಗೆ ಕೌನ್ಸಿಲಿಂಗ್ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಒಟ್ಟಿಗೆ ಆರೋಗ್ಯವನ್ನು ಕಾಪಾಡುವಂಥ ಕೆಲಸಗಳನ್ನು ಆಗಬೇಕಿದೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಧ್ಯಾಪಕರಂತೆ ಫಸ್ಟ್ ನಮಗೆ ದೇವರು ಅಂತ ಹೇಳಿದರೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ. 2ನೇ ದೇವರು ಗುರುಗಳು. ನಮಗೆ ಗುರುಗಳು ನಮ್ಮನ್ನು ಯಾರು ವಿದ್ಯಾಭ್ಯಾಸ ಕೊಟ್ಟು ಬೆಳೆಸ್ತಾರ, ನಮ್ಮನ್ನು ಮುಂದೆ ತರ್ತಾರ. ಒಂದು ಕಲ್ಲಿದ್ದರೆ, ಬಂಡೆ ಕಲ್ಲಿದ್ದರೆ ನಾವು ಅದನ್ನು ತುಳ್ಕೊಂಡು ಹೋಗ್ತೇವೆ, ಕಲ್ಲು ಅಂತ. ಅದನ್ನು ಶಿಲ್ಪಿ ಒಳ್ಳೆ ರೀತಿಯಲ್ಲಿ ಕೆತ್ತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲರೂ ಅದನ್ನು ಆರಾಧನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಮನುಷ್ಯ ಕೂಡ ಹಾಗೆ, ಎಲ್ರಿಗೂ ತಲೆ ಒಂದೇ, ಕಣ್ಣು 2, ಕಿವಿ 2 ಇಷ್ಟೇ ಕೊಟ್ಟಿರೋದು ದೇವರಿಗೆ, ಬದಲಾವಣೆ ಏನು ಕೊಡಲಿಲ್ಲ. ಅದಕ್ಕೆ ಯಾವ ರೀತಿ ಅವರನ್ನು ತಿದ್ದಿ ಸಮಾಜಕ್ಕೆ ನಾವು ಅರ್ಪಣೆ ಮಾಡ್ತೇವೆ, ಅದು ನಮ್ಮ ಅಧ್ಯಾಪಕ ವೃಂದ ಮತ್ತು ಪೋಷಕರಲ್ಲಿರುವಂಥದ್ದು. ಬರೀ ಒಬ್ಬ ಮನುಷ್ಯನನ್ನು ಪೂರ್ತಿಯಾಗಿ ನಾವು ಅಧ್ಯಾಪಕರು ತಿದ್ದಬೇಕು ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. 40% ಅಧ್ಯಾಪಕರು, 60% ಪೋಷಕರು, ಇವರು ಇಬ್ಬರು ಸೇರಿದರೆ ಮಾತ್ರ ಅವರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಒಂದಷ್ಟು ಜನ ಗೌರವಿಸುವಂಥ ಕೆಲಸ ನಮ್ಮ ಈ ಸಮಿತಿಯವರೆಲ್ಲ ಮಾಡಿದ್ದಾರೆ. ಇನ್ನೊಂದು ಸಂತೋಷದ ವಿಚಾರ ಏನಂತ ಹೇಳಿದರೆ, ಈ ಸರ್ತಿ ನಮಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಅದು ಕೂಡ ಬಹುಶಃ ನಮ್ಮ ಸತೀಶ್ ಭಟ್ ಅವರಿಗೆ. ಅವರು ಪುತ್ತೂರಿನ ವಾಸಿ, ರಾಮಕುಂಜ ಶಾಲೆಯಲ್ಲಿ ಪಾಠ ಕೊಡ್ತಾ ಇರಬೇಕು, ಬಟ್ ಅವರು ಪುತ್ತೂರಿನವರು. ಆನಂತರ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿರುವಂಥದ್ದು ತಾರನಾಥ್ ಮತ್ತು ಜಗನ್ನಾಥ್ ಅವರಿಗೆ. ಅದು ಕೂಡ ನಮ್ಮ ಈ ಭಾಗ ವೀರಮಂಗಲದವರೊಬ್ಬರು ಪುತ್ತೂರಿನವರಿಗೆ ಸಿಕ್ಕಿದಂಥದ್ದಾಗಿರ್ತದೆ. ತಾಲೂಕು ಮಟ್ಟದ್ದು ಬಹುಶಃ ಒಬ್ಬರೇ ಇಲ್ಲಿ ಇದ್ದದ್ರಿಂದ ಅದು ಕೊಡಲಿಕ್ಕೆ ಆಗಲಿಲ್ಲ. ನೀವು ಯಾಕೆ ಬೇರೆಯವರೆಲ್ಲ ನಿಮ್ಮ ಬಯೋಡೇಟಾಗಳನ್ನು ನೀವೆಲ್ಲ ಅರ್ಹರಿದ್ದೀರಿ, ಯಾಕೆ ಕೊಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾವು ಈ ಸಲ ತಾಲೂಕು ಮಟ್ಟ ಇದರಲ್ಲಿ ನಾವು ಮಿಸ್ ಆಗಿದ್ದೀವಿ. ಮುಂದಿನ ದಿವಸಗಳಲ್ಲಿ ಒಬ್ಬರ ಹೆಸರಲ್ಲ, ಇವೇ ಅವರಿಗೆ ಹೇಳಿದ್ದೀನಿ, ಒಂದು 2-3 ಜನರ ಹೆಸರನ್ನು ಕಳಿಸಿದರೆ ಒಬ್ಬರಿಗೆ ಆಗಿಲ್ಲ ಅಂದರೆ ಇನ್ನೊಬ್ಬರಿಗೆ ಸಿಗುವಂಥ ಕೆಲಸಗಳು ಆಗ್ತದೆ. ಅದನ್ನು ಕೂಡ ಮಾಡುವಂಥ ಕೆಲಸಗಳು ಆಗಬೇಕು. ಈಗ ಕೆಲವು ಅಧ್ಯಾಪಕರು ನನ್ನ ಹತ್ರ ವೇದಿಕೆಯಲ್ಲಿರುವಾಗ ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಸರ್, ನಿನ್ನೆ ಕ್ಯಾಬಿನೆಟಲ್ಲಿ ಒಂದು ಒಳ್ಳೆಯ ವಿಚಾರ ಬಂದಿದೆ. C&R ರೂಲ್ ಏನಿದೆ ಅದನ್ನು ಸರಕಾರ ನಿನ್ನೆ ಕ್ಯಾಬಿನೆಟಲ್ಲಿ ಪಾಸ್ ಮಾಡುವಂಥ ಕೆಲಸವನ್ನು ನಿನ್ನೆ ಮಾಡಿದೆ. ಎಷ್ಟು ಜನರಿಗೆ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಬಹುಶಃ 8 ವರ್ಷದಿಂದ ನಿಮ್ಮ ಬೇಡಿಕೆ ಇತ್ತು ಕೆಲವು ಪ್ರಮೋಷನ್ ಬಗ್ಗೆ ಅಧ್ಯಾಪಕರಿಗೆ. ಅದನ್ನು ನಿನ್ನೆ ನಮ್ಮ ಶಿಕ್ಷಕರ ದಿನಾಚರಣೆಯ 1 ದಿವಸದ ಮೊದಲು ನಮ್ಮ ಸರಕಾರ ನಿನ್ನೆ ಕ್ಯಾಬಿನೆಟಲ್ಲಿ ಅದಕ್ಕೆ ಮಂಜೂರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಎಷ್ಟೋ ಜನರಿಗೆ ಪ್ರಮೋಷನ್ಗೆ ಇದು ಅವಶ್ಯಕತೆ ಇದೆ, ಇದನ್ನು ನಮ್ಮ ಸರಕಾರ ಮಾಡಿದೆ ಅನ್ನೋ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಂದಷ್ಟು ಅಭಿನಂದನೆಗಳನ್ನು ಕೆಲವು ಅಧ್ಯಾಪಕರು ಕೊಟ್ಟರು.
ಸರ್ 8 ವರ್ಷದಿಂದ ನಾವು ಇವತ್ತು ಶಿಕ್ಷಕರ ದಿನಾಚರಣೆಗೆ ಬರುವುದಿಲ್ಲ ಅಂತ ಇದ್ದೀವಿ. ಯಾಕಂದರೆ ನಾವು 8 ವರ್ಷದಿಂದ ನಮ್ಮ ಬೇಡಿಕೆ ಸಿಗಲಿಲ್ಲ. ಆದರೆ ನಿನ್ನೆ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿದರೆ ನಿಮಗೆ ಅಭಿನಂದನೆಗಳು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನಮಗೆ ಅಭಿನಂದನೆಗಳಲ್ಲಿ ಸುಧಾರಿಸಬೇಡಿ ಮಾರಾಯರೆ, ಒಳ್ಳೆಯ ಕೆಲಸ ಮಾಡಿದರೆ ಒಂದು ಓಟ್ ಹಾಕಿ ಅಭಿನಂದನೆಯನ್ನು ಕೊಡಿ. ಬರೀ ನೀವು ಬಾಯಲ್ಲಿ ಅಭಿನಂದನೆ ಹೇಳಿ ಅದನ್ನು ಮುಗಿಸಿದರೆ ಆಗಲಿಕ್ಕಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಆಶೀರ್ವಾದ ಮಾಡಿ, ಮಾರ್ಗದರ್ಶನ ಮಾಡಿ, ನಾವು ತಪ್ಪು ಮಾಡಿದರೆ ನಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡಿ. ನಮ್ಮ ಪುತ್ತೂರಿನ ಅಭಿವೃದ್ಧಿ ಅವಶ್ಯಕತೆ ಇದೆ, ನಿಮಗೆಲ್ಲ ಗೊತ್ತಿದೆ. ನೀವು ಕೂಡ ಅಧ್ಯಾಪಕರು, ನಿಮ್ಮ ಹತ್ರ ಜ್ಞಾನ ಪೀಠ ಇದೆ, ನಿಮ್ಮ ಹತ್ರ ನೀವು ಅದನ್ನು ತಿದ್ದುವಂತೆ. ನಾವೇನೋ ತಪ್ಪು ಮಾಡಿದ್ರೆ ತಿದ್ದಿಲ್ಲ ನಾವು ಮನುಷ್ಯರು, ನಿಮ್ಮ ಹತ್ರನೇ ನಾವು ಮನುಷ್ಯರು. ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ನಾವು ಒಬ್ಬನೇ ಮಾಡಿದರೆ ಖಂಡಿತ ಸಾಕಾಗಲಿಕ್ಕಿಲ್ಲ. ನಿಮ್ಮೆಲ್ಲ ಮಾರ್ಗದರ್ಶನ ಬೇಕು, ಸಹಕಾರ ಬೇಕು, ಅಭಿವೃದ್ಧಿ ಆಗಬೇಕು. ನೀವು ಇಷ್ಟು ಜನ ಮಕ್ಕಳಿಗೆ ಕಲಿಸ್ತೀರಿ, ಅವರಿಗೆ ಉದ್ಯೋಗ ಬೇಕಲ್ಲ, ಅಭಿವೃದ್ಧಿ ಆಗಬೇಕಲ್ಲ. ನಮ್ಮ ಹತ್ರ ಬೇರೆ ಯಾವುದೇ ಉತ್ಪತ್ತಿ ನಮ್ಮ ಪುತ್ತೂರಿನಲ್ಲಿಲ್ಲ. ಅರೆಕನೆಟ್ ಅಡಿಕೆ ಒಂದು ಬಿಟ್ಟರೆ ನಮ್ಮ ಹತ್ರ ಬೇರೆ ಯಾವುದೇ ಉತ್ಪತ್ತಿಗಳು ನಮ್ಮ ಹತ್ರ ಇಲ್ಲ. ಉದ್ಯಮಗಳು ಬರಬೇಕಿಲ್ಲಿ. ಟೆಂಪಲ್ ಟೂರಿಸಮ್ ಅದನ್ನು ನಾವು ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಇದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು. ಸಮಾಜದಲ್ಲಿರುವ ಕೆಟ್ಟ ವ್ಯಕ್ತಿಗಳನ್ನು ನಾವು ಬದಲಾವಣೆ ತರುವಂಥ ಕೆಲಸಗಳನ್ನು ನಾವು ಮಾಡಬೇಕು. ನೀವು ಎಷ್ಟೇ ಅಭಿವೃದ್ಧಿ ಹೊಂದಲಿ, ಎಷ್ಟೇ ಎಜುಕೇಷನ್ ಸಿಗಲಿ, ನೀವು ಪತ್ರಿಕೆಯಲ್ಲಿ ಓದಿ ಅಂತೆ 1-2 ಇನ್ಸಿಡೆಂಟ್ಗಳು, ಬೇಕಾದಷ್ಟು ಬೇಡದ ಇನ್ಸಿಡೆಂಟ್ಗಳು ಆಗ್ತಾ ಇರ್ತದೆ. ಮನಸ್ಸಿಗೆ ನೋವಾಗ್ತದೆ. ಇಷ್ಟು ಜನ ನಾವು ಅಭಿವೃದ್ಧಿ ಹೊಂದಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಾವೆಲ್ಲ ವಿದ್ಯಾವಂತರು, ಭಾರಿ ಬುದ್ಧಿವಂತರು ಅಂತ ನಾವು ಮೇಲ್ಗಡೆಯವರೆಲ್ಲ ಹೇಳ್ತಾರೆ. ಅದರಲ್ಲಿ ಇಲ್ಲಿ ಆಗುವಂಥ ಕೆಲವು ವಿಚಾರಗಳನ್ನು ನಾವು ಓದಿದರೆ, ನೋಡಿದರೆ ನಮಗೂ ನೋವಾಗ್ತದೆ. ಸಮಾಜದಲ್ಲಿ ನಡೆಯಬಾರದಂಥ ಕೆಲವು ವಿಚಾರಗಳು ನಡೀತದೆ. ಇದಕ್ಕೆಲ್ಲ ಯಾರು ಮಾರ್ಗದರ್ಶಕರಾಗಬೇಕು? ನಾವೆಲ್ಲ ಮಾರ್ಗದರ್ಶಕರಾಗಬೇಕು. ಅವರನ್ನು ತಿದ್ದುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ಮನಸ್ಥಿತಿ ಉಳ್ಳವರನ್ನು ನಾವು ಬೆಳೆಸಿದರೆ ಸಮಾಜದಲ್ಲಿ ಇಂಥ ಕೆಟ್ಟ ವಿಚಾರಗಳು ನಡೆಯೋದು ಕಡಿಮೆ ಆಗ್ತದೆ. ಇವತ್ತು BO ಆಫೀಸ್ಗೆ ಕಳೆದ ಬಾರಿ ನೀವೆಲ್ಲ ನಮ್ಮ ಶಿಕ್ಷಕರ ದಿನಾಚರಣೆ ಸಮಯದಲ್ಲಿ ನಮಗೆ ಮನವಿಯನ್ನು ಕೊಡ್ತಾಯಿದ್ರು. ನಮಗೆ BO ಆಫೀಸ್ ಬೇಕು, ಬೇಡಿಕೆ ಇತ್ತು ತುಂಬ ಅಧ್ಯಾಪಕರದ್ದೆಲ್ಲ. BO ಆಫೀಸು ದೊಡ್ಡದಾಗಬೇಕು, ನಮಗೆ BO ಆಫೀಸು ಸರಿಯಾದ ವ್ಯವಸ್ಥೆಗಳಿಲ್ಲ, ಅದರ ಮೇಲೆ ಮೀಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದರು. ಈಗ BO ಆಫೀಸ್ ಆದ ಮೇಲೆ ಯಾರ್ದು ಸುದ್ದಿಯೇ ಇಲ್ಲ, ಯಾರ್ದು ಅದರ ಸಂಗತಿಯೇ ಇಲ್ಲ. ನಾನು ಹೇಳಿದೆ, ಎಲ್ಲಾದರೂ ಪ್ರಾಸ್ತಾವಿಕವಾಗಿ ಅದ್ರ ಮಾತಾಡುವಾಗ ಹೇಳ್ತಾರೆ BO ಆಫೀಸ್ ಮಾಡಿದ್ದಾರೆ ಅಂತ. ಬೇಡಿಕೆ ಪುನಃ ಇದೆ. ಆದರೆ ನಾನು ಈಗ ಒಂದು ಇದು ಹಾಗೇನೆ ನೋಡಿ, ರಸ್ತೆ ಹಾಳಾಗಿದ್ದರೆ ಏನೋ ಮಾಡ್ತಾರೆ, ನಾನು ಓದಲ್ಲೆಲ್ಲ ಹೇಳ್ತೇನೆ. ರಸ್ತೆ ಕೆಟ್ಟಾಗಿದ್ದರೆ ಈ ಮಾಧ್ಯಮದವರು ಬರೀದು ನೋಡಬೇಕು. ಅಯ್ಯೋ ಬಡ್ದ ಅದನ್ನು ಅಲ್ಲಿ ಆನೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಾಡು ಪ್ರಾಣಿ ಹೋಗ್ಲಿಕ್ಕೆ ಒಂದು 15 ದಿವಸ ಇಷ್ಟು ಮಳೆ ಬೀಳ್ತಾ ಇದೆ. ಕೆಲವು ಕಡೆ ರಸ್ತೆ ಹಾಳಾಗ್ತದೆ, ಅದನ್ನು ನಾನು ಹಿಡ್ಕೊಂಡು ಈಗ ನಿಂತರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಳೆ ಬಿಡಬೇಕಲ್ಲ. ಆದರೂ ಮಾಧ್ಯಮದವರು ಬರೆಯುವಾಗೆ ಇಲ್ಲಿ 15 ಫೀಟು ಗುಂಡಿ ಬಿದ್ದಿದೆ, ಇಲ್ಲಿ 20 ಫೀಟು ಗುಂಡಿ ಬಿದ್ದಿದೆ ಅಂತ ಎಲ್ಲ ಬಡ್ದಾಕಿದ್ರು. ಅದು ಸರಿಯಾದರೆ ಅದನ್ನು ಬರೆಯುವವನೇ ಇಲ್ಲ. ಅಲ್ಲಿ ನೀವು 4 ಲೈನ್ ಮಾಡಿ ಅಂತೆ, ಬರೆಯುವವನೇ ಇಲ್ಲ. ಈಗ ರಸ್ತೆ ಇನ್ನು ಹಾಳಾಗಿದ್ದರೆ ಜನ ಹೇಗೆ ಹೋಗುವಾಗ MLAಗೆ ಅವನ ಅಪ್ಪನಿಗೆ ಅಮ್ಮನಿಗೆ ಬೈದುಕೊಂಡೇ ಹೋಗೋದು. ಇಂಚಿನ MLA ದಾಳ ಮಲ್ತಿಜಿ ದಾಳ ಇಜ್ಜಿ ಅಂತ ಬೈದುಕೊಂಡು ಹೋಗೋದು. ನೀವು ಫಸ್ಟ್ ಕ್ಲಾಸ್ ಕಾಂಕ್ರೀಟ್ ಮಾಡಿ ಪುತ್ತೂರು ಬೆಳಂಗೆ ರಸ್ತೆಯಲ್ಲಿ ಹೋಗಿ ಅಂತ, ಆ ಕಡೆ 4 ಲೈನ್ ಮೊನ್ನೆ ಆಗಿದ್ರು, ಅಲ್ಲಿ ಸುದ್ದಿ ಇಲ್ಲ. FM ಆಗ್ತು ಮಾತಾಡಿಕೊಂಡು ಸಯ್ಯ ಹೋದರು, ಸುದ್ದಿ ಕೂಡ ಇಲ್ಲ. ಹಾಗೇನೆ ಈಗ BO ಆಫೀಸ್ ಆಗದಿರುವಾಗ ನನ್ನ ಗಂಟೆ ಹಿಡಿತಾ ಇದ್ರು. BO ಆಫೀಸ್ಗಳು ಆಗಲಿಲ್ಲ. ಈಗ ಆಗಿ ಫಸ್ಟ್ ಕ್ಲಾಸ್ AC ರೂಮಲ್ಲಿ ಕೂತಿದ್ದಾರೆ, ಅದರ ಸುದ್ದಿ ಕೂಡ ಇಲ್ಲ. ನಮಗೇನು ಸನ್ಮಾನ ಮಾಡಿ ಬಾಕಿದ್ದಂತ ಹೇಳು, ನಮ್ಮದು ರಿಕ್ವೆಸ್ಟ್ ಏನಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಿ ಅಂತ, ಬೇರೆ ಅದು ಬಿಟ್ಟರೆ ನಮ್ಮದು ಬೇರೆ. ಒಳ್ಳೆ ಕೆಟ್ಟ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಬೇಡಿ, ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಿ. ಇವತ್ತು ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಟೀಚರ್ಗಳಿಗೆ ಒಂದಷ್ಟು ಜನ ರಿಟೈರ್ಮೆಂಟ್ ಆಗಿದ್ದಾರೆ, ಅವರಿಗೆಲ್ಲ ನಾವು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿ. ಅವ್ರ ಹತ್ರ ನನ್ನ ವಿನಂತಿ, ದಯಮಾಡಿ ಮನೆಯಲ್ಲಿ ಕೂತ್ಕೊಳ್ಬೇಡಿ. ಸ್ವಲ್ಪ ಒಂದೊಂದು ಮಕ್ಕಳಿಗಾದರೂ ನಿಮ್ಮ ಹತ್ರ ಜ್ಞಾನ ಇದೆ, ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ, ಅದನ್ನು ಸಮಾಜಕ್ಕೆ ಯಾಕಂತ ಹೇಳಿದ್ರೆ ಅಷ್ಟು ಅನುಭವ, ಅಷ್ಟು ಜ್ಞಾನ, ಅಷ್ಟು ವಿಚಾರಗಳನ್ನು ತಿಳಿಬೇಕಿದ್ರೆ ಇನ್ನೊಂದು ವ್ಯಕ್ತಿಗೆ 30 ವರ್ಷ ಬೇಕು, 32 ವರ್ಷ ಬೇಕು. ನಿಮ್ಮಲ್ಲಿ ಅಷ್ಟು ಜ್ಞಾನ ಭಂಡಾರ ನಿಮ್ಮ ತಲೆಯಲ್ಲಿ ಇದೆ, ಅದನ್ನು ವೇಸ್ಟ್ ಮಾಡಬೇಡಿ. ನಿಮಗೆ ಆಗುವ ಸಮಯದಲ್ಲಿ, ನಿಮ್ಮ ಫ್ರೀ ಸಮಯದಲ್ಲಿ ಒಂದು ಶಾಲೆಗೆ ಹೋಗಿ ಪಾಠ ಕೊಡೋದಾ,
ನೀವು ಕಮಿಟೆಡ್ ಆಗಿರ್ತೀರಿ, ಇಲ್ಲ ಎಲ್ಲಾದರೂ ಮಕ್ಕಳಿಗೆ ಪಾಠ ಹೇಳುವಂಥದ್ದು ಏನಾದರೂ ಮಾಡಿ ಅದನ್ನು ಸಮಾಜಕ್ಕೆ ನಿಮಗೆ ಯಾವತ್ತಿನವರೆಗೆ ದೇವರು ಆರೋಗ್ಯ ಕೊಡ್ತಾನ ಅವತ್ತಿನವರೆಗೆ ಅದನ್ನು ಸಮರ್ಪಣೆ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಲಿ ಅಂತ ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡಿಕೊಂಡು, ನೀವೆಲ್ಲ ನನ್ನ ತಾಯಿ ತಂದೆ ಅಕ್ಕ ತಂಗಿಯಂದರ ಸ್ಥಾನದಲ್ಲಿದ್ದೀರಿ, ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ಆ ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸದಾ ನಿಮ್ಮ ಶಿಕ್ಷಕ ಸ್ನೇಹಿ ಮನಸ್ಸಿಗೆ, ಶಿಕ್ಷಕ ಸ್ನೇಹಿ ಮಾತಿಗೆ, ಶಿಕ್ಷಕ ಸ್ನೇಹಿ ಕಾರ್ಯಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ನಮ್ಮ ಜೊತೆ ನೀವು ಕೇವಲ 2 ನಿಮಿಷ ಇರಬೇಕು ಸರ್. 2 ನಿಮಿಷ ನಮ್ಮ ಜೊತೆಗಿದ್ದು, ಪುತ್ತೂರು ಶೈಕ್ಷಣಿಕ ವಲಯದಲ್ಲಿ ಸದ್ದಿಲ್ಲದೆ ಶೈಕ್ಷಣಿಕ ಕ್ರಾಂತಿಯೊಂದು ನಡೀತಾ ಇದೆ. SSLC ಫಲಿತಾಂಶವನ್ನು ವೀಕ್ಷಿಸಿದಾಗ ಇಡೀ ರಾಜ್ಯದಲ್ಲೇ ಪುತ್ತೂರು ಶೈಕ್ಷಣಿಕ ವಲಯವನ್ನು ನಾವು ಗುರುತಿಸಿಕೊಳ್ಳುವಂತಾಗಿದೆ. ರಾಜ್ಯದಲ್ಲಿ ಈ ವರ್ಷ 3ನೇ ಸ್ಥಾನ, ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಸ್ಥಾನ SSLCಯಲ್ಲಿ ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆ. ಇದರ ಹಿಂದಿರುವ ಮೂಲ ಪ್ರೇರಕ ಶಕ್ತಿ ನಮ್ಮ ಸದ್ದಿಲ್ಲದ ಸರದಾರ BO ಸರ್. ನಿಮ್ಮನ್ನು ಇಡೀ ಪುತ್ತೂರು ತಾಲೂಕಿನ ಶೈಕ್ಷಣಿಕ ವಲಯದ ಪರವಾಗಿ, ಶೈಕ್ಷಣಿಕ ಮನಸ್ಸುಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ಮಾನ್ಯ ಶಾಸಕರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು ತಾಲೂಕಿನ SSLC ಸಾಧನೆಗಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಅಭಿನಂದಿಸ್ತಾ ಇದ್ದಾರೆ. ಇನ್ನು ಮುಂದೆಯೂ ನಮ್ಮ ತಾಲೂಕು SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿರಲಿ ಅಂತೇಳಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರನಲ್ಲಿ ಸದಾ ಪ್ರಾರ್ಥಿಸುತ್ತಾ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಕೃತಜ್ಞತೆಗಳು. ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ 2024-25ನೇ ಸಾಲಿನಲ್ಲಿ ಶಿಕ್ಷಕರಿಗಾಗಿ ನಡೆದಂತಹ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧಾ ವಿಜೇತರ ಪಟ್ಟಿಯನ್ನು ಓದಲಿಕ್ಕಿದ್ದೇನೆ. ಈ ಶಿಕ್ಷಕರು ವೇದಿಕೆಯತ್ತ ಬಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಮಾರು 7 ಸ್ಪರ್ಧೆಗಳು ನಡೆದಿದ್ದವು. ಅದರಲ್ಲಿ ಭಾವಗೀತೆ ವಿಜೇತರು ಪ್ರಾಥಮಿಕ ವಿಭಾಗದಲ್ಲಿ ಸೌಮ್ಯ B, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲಬಡಗನ್ನೂರು. ವೇದಿಕೆಯತ್ತ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೌಮ್ಯ B. ಪ್ರೌಢ ವಿಭಾಗದಲ್ಲಿ ವೀಣಾ AV, ಸರ್ಕಾರಿ ಪ್ರೌಢಶಾಲೆ ಪುತ್ತೂರು ನಗರ. ಆಶು ಭಾಷಣ ಪ್ರದೀಪ್ BM. ಇವರ ಪರವಾಗಿ ಇವರ ಪತ್ನಿಯವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾಥಮಿಕ ವಿಭಾಗ ಅನೀಶ್ ಸೋಫಿಯಾ ಡಿಸಿಲ್ವಾ, ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಪ್ರೌಢ ವಿಭಾಗದಲ್ಲಿ. ಪ್ರಬಂಧ ನಯನಕುಮಾರಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಚಾರ್ವಕ. ಪ್ರೌಢ ವಿಭಾಗದಲ್ಲಿ ಪುಷ್ಪಲತಾ M, ಸರ್ಕಾರಿ ಪ್ರೌಢಶಾಲೆ ಒಳಾಲು. ಸ್ಥಳದಲ್ಲೇ ಪಾಠೋಪಕರಣಗಳ ತಯಾರಿಕಾ ಸ್ಪರ್ಧೆ. ಪ್ರಾಥಮಿಕ ವಿಭಾಗದಲ್ಲಿ ಅಬ್ದುಲ್ ಬಶೀರ್ K, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು. ಪ್ರೌಢ ವಿಭಾಗದಲ್ಲಿ ರವೀಂದ್ರ ಶಾಸ್ತ್ರಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು. ಎರಡೂ ವಿಭಾಗದಲ್ಲೂ ಒಂದೇ ಶಾಲೆಯವರು ಬಹುಮಾನವನ್ನು ಬಾಚಿಕೊಂಡಿರುತ್ತಾರೆ. ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ. ಲೋಕೇಶ್ S, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಂದೂರು. ಪ್ರೌಢ ವಿಭಾಗದಲ್ಲಿ ಸುಂದರ್ K, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ರಸಪ್ರಶ್ನೆ ವಿಜ್ಞಾನ. ಶಿಲ್ಪಾ SR, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗಂಡಿಬಾಗಿಲು.
ಪ್ರೌಢ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ. ರಸಪ್ರಶ್ನೆ ಸಾಮಾನ್ಯ. ಮಲ್ಲಿಕಾರ್ಜುನ ಹಡಗಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ. ಪ್ರೌಢ ವಿಭಾಗದಲ್ಲಿ ರಮೇಶ್ ಮಯ್ಯ ಕೆವಿ ಕಾಂಚನ ಪ್ರೌಢಶಾಲೆ. ರಮೇಶ್ ಮಯ್ಯ ಸರ್, ಕಾಂಚನ ಪ್ರೌಢಶಾಲೆ. ಎಲ್ಲ ವಿಜೇತ ಶಿಕ್ಷಕರಿಗೆ ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇದರ ಆಶಯದಲ್ಲಿ ನಡೆಸಲ್ಪಡುವಂತಹ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಭಾಗವಹಿಸಿರುವಂತಹ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭ. ಈ ಒಂದು ಆಯ್ಕೆಯಾಗಿರುವಂತಹ ಶಿಕ್ಷಕ ವೃಂದದವರ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಯುತ ಚಕ್ರಪಾಣಿ, ತಾಲೂಕು ದೈಹಿಕ ಪರಿವೀಕ್ಷಕರು, ಪುತ್ತೂರು. ಇವರು ಶಿಕ್ಷಕರ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಕೋರುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗುರುವೃಂದದವರೇ, ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೆಸಲ್ಪಟ್ಟಂಥ ವಾರ್ಷಿಕ ಕ್ರೀಡಾಕೂಟದಲ್ಲಿ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುವಂತಹ ನಮ್ಮ ಹೆಮ್ಮೆಯ ಕ್ರೀಡಾಪಟು ಶಿಕ್ಷಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯಂದು ನಾವು ಗೌರವಿಸುವಂಥ ಒಂದು ಸುಸಂದರ್ಭ. ನಮ್ಮ ಎಲ್ಲ ಹೆಮ್ಮೆಯ ಶಿಕ್ಷಕರಿಗೆ ಈ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ ಅವರ ಹೆಸರನ್ನು ವಾಚಿಸಲಿಕ್ಕೆ ಇದ್ದೇನೆ. ತಾವೆಲ್ಲ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ಕೋರಿಕೆ. ಶ್ರೀಯುತ ಲೋಕೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಶ್ರೀಯುತ ಲೋಕೇಶ್. ಶ್ರೀಯುತ ಚಂದ್ರಶೇಖರ್, ದೈಹಿಕ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋನಾಜೆ. ಈ ಗೌರವವನ್ನು ನಮ್ಮ ಅತಿಥಿಗಳು ಮಾಡಬೇಕಾಗಿ ವಿನಂತಿಸ್ತಾ, ಚಂದ್ರಶೇಖರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋನಾಜೆ. ಶ್ರೀಕಾಂತ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಲ್ತಡಿ. ಶ್ರೀಕಾಂತ್. ಶ್ರೀಕಾಂತ್ ಇಲ್ವಾ? ವಿನೋದ, ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ. ಶ್ರೀಮತಿ ವಿನೋದ, ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ. ಶ್ರೀಮತಿ ಲೀಲಾವತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಬೆಟ್ಟು. ಶ್ರೀಮತಿ ತೇಜಸ್ವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು. ಶ್ರೀಮತಿ ಸುಜಾತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ. ಶ್ರೀಮತಿ ರೇಖಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಲೆತಡ್ಕ. ಶ್ರೀಯುತ ದಿನೇಶ್, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚೇರಿ. ಶ್ರೀಮತಿ ಭಾಗೀರಥಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂಕಾರು. ಭಾಗೀರಥಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂಕಾರು. ಶ್ರೀ ಜಾರ್ಜ್, ಸರ್ಕಾರಿ ಪ್ರೌಢಶಾಲೆ ಸರ್ವೆ. ಶ್ರೀಮತಿ ಚಂದ್ರಕಲಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬೆಟ್ಟಂಪಾಡಿ. ಶ್ರೀಮತಿ ಪ್ರೇಮಲತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಿಯಡ್ಕ.
ಶ್ರೀಮತಿ ಸಿದ್ಧಲಿಂಗಮ್ಮ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಕ್ತಕೋಡಿ. ಶ್ರೀಮತಿ ವಾಣಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೊಪ್ಪಳಿಕೆ. ಶ್ರೀಮಂತ ಹನುಮಂತ ಮುಗೇರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣಿಯೂರು. ಶ್ರೀಮತಿ ಯಶೋಧ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇರಲ್ದಡ್ಕ. ಶ್ರೀಯುತ ಕೃಷ್ಣಮೂರ್ತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಕೃಷ್ಣಮೂರ್ತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಎಲ್ಲ ಗೌರವಾನ್ವಿತ ನಮ್ಮ ವಿಜೇತರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕಾರ್ಯಕ್ರಮದ ಮಧ್ಯದಲ್ಲಿ ಬೆಳಿಗ್ಗೆ ನಮ್ಮ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ರಮೇಶ್ ಶಿರ್ಲಾಲು, ಗಣೇಶ್ ನಡುವಾಲ್, ಲತಾ ರಮೇಶ್ ಹಾಗೂ ಸುರೇಶ್ ಪಾಣ, ಅದೇ ರೀತಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತಹ ಶ್ರೀಮತಿ ಶುಭಾರಾವ್, ಸುಚಿತ್ರಾ ಹೊಳ್ಳ, ಜಯಂತ್ ವೈ ಹಾಗೂ ಗಣೇಶ್ ನಡುವಾಳ್ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ನಿಮಗೆ ನೆಕ್ಸ್ಟ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗ ಸಂದೇಶ ವಾಚನ. ಶ್ರೀಯುತ ವಿಜಯಕುಮಾರ್, ಕಾರ್ಯದರ್ಶಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಪುತ್ತೂರು ಇವರಿಂದ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಶ್ರೀ ಎಸ್ ಎಲ್ ಭೋಜೇಗೌಡ, ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ, ಇವರ ಶುಭ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಣವು ಸಮೃದ್ಧಿಯಲ್ಲಿ ಆಭರಣ, ಪ್ರತಿಕೂಲತೆಯಲ್ಲಿ ಆಶ್ರಯ ತಾಣ, ಸತ್ಯ ಶೋಧನೆಯ ಸಾಧನ, ವಿವೇಕದ ದರ್ಪಣ, ಸ್ವತ್ವದ ಪ್ರೇರಣಾ ಶಕ್ತಿಯ ಆಗರವಾಗಿರುವ ಗುರು ಸಾನ್ನಿಧ್ಯಕ್ಕೆ ಅನಂತ ಅನಂತ ವಂದನೆಗಳು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಯಾವ ರೀತಿಯಾಗಿ ಸಮಾಜದಲ್ಲಿ ತಂದೆ ತಾಯಿಗಳು ವ್ಯಕ್ತಿಯ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೋ,
ನಂತರದ ಮಹತ್ವದ ಸ್ಥಾನವು ಗುರುವಿಗೆ ಸಿಗುತ್ತದೆ. ಶಿಕ್ಷಣ ಎನ್ನುವುದು ಮನಸ್ಸುಗಳನ್ನು ರೂಪಿಸುವ ಕೆಲಸವಾದ್ದರಿಂದ ಶಿಕ್ಷಕರು ದೇಶದ ಉದಾತ್ತ ಮನಸ್ಸುಗಳಾಗಿರಬೇಕು ಎಂದು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಆಶಿಸಿದ್ದರು. ಅದರಂತೆ ಶಿಕ್ಷಕರಿಗೆ ಅಗ್ರಮಾನ್ಯ ಸ್ಥಾನಮಾನವನ್ನು ಬಯಸಿದ ಅವರು ತನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವಾಗಿ ಆಚರಿಸುವ ನಿರ್ಧಾರವನ್ನು ಮಾಡಿದರು. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಸಂವೇದನಾಶೀಲ ವ್ಯಕ್ತಿತ್ವ ನಿರ್ಮಾಣದ ಪವಿತ್ರ ಕೆಲಸದಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಇತಿಹಾಸದುದ್ದಕ್ಕೂ ಮಾನವನ ಜನಾಂಗವನ್ನು ಪ್ರಭಾವಿಸಿದ ವ್ಯಕ್ತಿಗಳಲ್ಲಿ ಗುರುವಿನದ್ದೇ ಅಗ್ರಸ್ಥಾನ. ಅಜ್ಞಾನವೆಂಬ ಅಂಧಕಾರದಿಂದ ಅರಿವೆಂಬ ಬೆಳಕಿನಡೆಗೆಯ ಪಯಣಕ್ಕೆ ಗುರುವೇ ನಿತ್ಯ ಪ್ರೇರಕ, ಮಾರ್ಗದರ್ಶಕ. ಗುರು ಸಾಕ್ಷಾತ್ ಪರಬ್ರಹ್ಮ ಎನ್ನಲು ಇದೇ ಕಾರಣ. ಎಲ್ಲ ಕಾಲದಲ್ಲಿಯೂ ಜಗತ್ತಿನ ಬಗೆ ಬಗೆಯ ಸೇವೆ, ಸಾಧನೆ, ಸಂಗ್ರಾಮ, ಸಾಮ್ರಾಜ್ಯ ಸ್ಥಾಪನೆಗಳ ಹಿಂದೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಗುರುವಿದ್ದರು. ಗುರುವೆಂದರೆ ಜ್ಞಾನ, ಎಚ್ಚರ, ಧೈರ್ಯ, ಔದಾರ್ಯ, ಕಾರುಣ್ಯತೆಯ ಪ್ರತೀಕ. ಬೆಳಕಿನ ಆಂತರಿಕ ಪ್ರತಿಫಲನ ಅಂತಹ ಶಕ್ತಿಯ ನಿಜ ದರ್ಶನ. ಶ್ರೀ ಗುರುವು ಎಚ್ಚರಿಸುವ ದನಿ, ಬಡಿದೆಬ್ಬಿಸುವ ಬಲ, ಹೂವಿನಷ್ಟೇ ಕೋಮಲ, ವಜ್ರದಷ್ಟೇ ಕಠಿಣ. ನೋವಿಲ್ಲದ, ಸಾವಿಲ್ಲದ, ಕೇಡಿಲ್ಲದ ಕಸುಬಿನ ರೂವಾರಿ, ಸನ್ಮಾರ್ಗದೆಡೆಗಿನ ದಾರಿದೀಪ. ಗುರು ಸಾಂಗತ್ಯಕ್ಕೆ ಸಕಾರಾತ್ಮಕ ಶಕ್ತಿ, ಪರಂಪರೆಯ ಹಿತಾಸಕ್ತಿ, ವಯೋಮಿತಿಯ ಉತ್ತುಂಗ ಸ್ಥಿತಿ ಸಾಧ್ಯ. ಎಳೆಯ ಗೆಳೆಯರನ್ನು ಗೆಲುವಿನ ನಾಳೆಗಳತ್ತ ಕೈ ಹಿಡಿದು ನಡೆಸುವ ಸಮಸ್ತ ಗುರು ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಸಲಹೆಯಂತೆ ನಾನು ಸ್ಪಂದಿಸಿದ್ದೇನೆ ಹಾಗೂ ಕೆಲಸ ಮಾಡಿದ್ದೇನೆ. ರಾಜ್ಯದಾದ್ಯಂತ ಶಿಕ್ಷಕರ ಸಮಸ್ಯೆಗಳಿಗೆ, ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಶಿಕ್ಷಕರ ಮತ್ತು ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಹಾಗೂ ವೈಯಕ್ತಿಕ ವಿಚಾರದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡುವುದಕ್ಕೆ ತಾವೆಲ್ಲ ಸಹಕಾರಿಯಾಗಿದ್ದೀರಿ. ಶಿಕ್ಷಕರ ದಿನಾಚರಣೆಗೆ ಎಂದಿನಂತೆ ಎಲ್ಲ ಜಿಲ್ಲೆಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದೇ ಇರುವುದರಿಂದ ಈ ಸಂದೇಶವನ್ನು ಕಳಿಸಿಕೊಡುತ್ತಿದ್ದೇನೆ. ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ವಿಚಾರದಲ್ಲಿ ತಮ್ಮೆಲ್ಲರ ಸಲಹೆ ಸಹಕಾರ ಸದಾ ಅಗತ್ಯವಾಗಿ ಬೇಕಾಗಿರುತ್ತದೆ. ತಮ್ಮ ಅಹವಾಲುಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸ್ವೀಕರಿಸಿ ಅವುಗಳನ್ನು ಈಡೇರಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆಂಬ ಭರವಸೆಯೊಂದಿಗೆ ತಮಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಶ್ರೀ SL ಭೋಜೇಗೌಡ. ಧನ್ಯವಾದಗಳು. ವಂದನೆಗಳು ಸರ್. ಮುಂದಕ್ಕೆ ದತ್ತಿನಿಧಿ ಪುರಸ್ಕಾರ ನಿವೃತ್ತ ಶಾಲಾ ತಪಾಸಣಾಧಿಕಾರಿ ದಿವಂಗತ ಡಿಂಬಿರಿಗುತ್ತು ಶಾಂತಪ್ಪರೈ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ದತ್ತಿನಿಧಿ. ಕನ್ನಡ ಮಾಧ್ಯಮದಲ್ಲಿ ಸರಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಮಕ್ಕಳಿಗೆ ಮಾನ್ಯ ಶಾಂತಪ್ಪರೈಯವರ ಧರ್ಮಪತ್ನಿ ಪದವು ಮೇಗಿನ ಮನೆ ಶ್ರೀಮತಿ ಸರಳಾ ಎಸ್ ರೈ ಇವರು ಉಪಸ್ಥಿತರಿದ್ದಲ್ಲಿ ವೇದಿಕೆಗೆ ಬರಬೇಕು. ನಿಮ್ಮಿಂದಲೇ ಇದನ್ನು ಹಸ್ತಾಂತರಿಸ್ತೇವೆ. ಇದ್ದರೆ ಒಮ್ಮೆ ವೇದಿಕೆಗೆ ಬನ್ನಿ ಮೇಡಮ್. ಈ ಕಾರ್ಯಕ್ರಮವನ್ನು ಶ್ರೀಮತಿ ಶಾಲಿನಿ CRP ಹಿರಿದೇವಪ್ಪಳಿಗೆ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ, ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಹಾಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿವೃತ್ತ ಶಾಲಾ ತಪಾಸಣಾಧಿಕಾರಿ ದಿವಂಗತ ಡಿಂಬ್ರಿಗುತ್ತು ಶಾಂತಪ್ಪರೈ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ದತ್ತಿನಿಧಿ. ಕನ್ನಡ ಮಾಧ್ಯಮದಲ್ಲಿ ಸರಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಮಕ್ಕಳ ವಿವರ ಹೀಗಿದೆ. ಪೂರ್ಣೇಶ್ 622 ಅಂಕ, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ. ಈ ಶಾಲೆಯ ಶಿಕ್ಷಕರು ಇದ್ದರೂ ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಹುಮಾನ ವಿಜೇತರ ಮಾಹಿತಿ ಶಾಲೆಗಳಿಗೆ ಈಗಾಗಲೇ ಹೋಗಿದೆ. ದಯವಿಟ್ಟು ಇದ್ದವರು ಆದಷ್ಟು ಬೇಗ ಎದುರು ಬಂದು ನಿಂತುಕೊಳ್ಬೇಕು. ಮುಂದುವರಿಸಿ ಮೇಡಮ್. ವಿನೀತ್ KV 615, ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ.
ವಿನೀತ್ ಕೆವಿ, ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ. ಟಿ ಪೂಜಾ 613 ಸರಕಾರಿ ಪ್ರೌಢಶಾಲೆ ಶಾಂತಿನಗರ. ಆಯಿಷತ್ ಅಜೀನಾ 612 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರಾ. ಬಹುಮಾನವನ್ನು ನೀಡಿದವರನ್ನು ಸ್ಮರಿಸುತ್ತಾ, ಬಹುಮಾನವನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೀಡಿದವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇದೀಗ ಎಸ್ ಎಲ್ ಸಿಯಲ್ಲಿ 100% ಪಡೆದ ಶಾಲೆಗಳಿಗೆ ಅಭಿನಂದನಾ ಕಾರ್ಯಕ್ರಮ. 2024-25ನೇ ಸಾಲಿನ SLCಯ ಪರೀಕ್ಷೆಯಲ್ಲಿ 100% ಪಡೆದ ಶಾಲೆಗಳು ರಾಜ್ಯದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಿನುಗುವ ತಾರೆಯಂತೆ ಮಾಡಿರುವಂತಹ ಶಾಲೆಗಳಾಗಿವೆ. ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರೊಂದಿಗೆ ಶೈಕ್ಷಣಿಕ ಕ್ರಾಂತಿಗೆ ಕಾರಣವಾಗಿರುವ ಶಾಲೆಗಳನ್ನು ಅಭಿನಂದಿಸುವಂತಹ ಒಂದು ಈ ಕಾರ್ಯಕ್ರಮ. ಪಟ್ಟಿಯನ್ನು ವಾಚಿಸಲಿಕ್ಕೆ ಇದ್ದೇವೆ. ಪಟ್ಟಿಯನ್ನು ವಾಚಿಸ್ತಾ ಇದ್ದಂತೆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಬಂದು ಈ ಅಭಿನಂದನಾವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಸರ್ವೋದಯ ಹೈಸ್ಕೂಲ್ ಸುಳ್ಯಪದವು, ಶುಭೋಧ ಪ್ರೌಢಶಾಲೆ ಪಾಣಾಜೆ, ದುರ್ಗಾಂಬ ಪ್ರೌಢಶಾಲೆ ಅಲಂಕಾರು, ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ, ಸರಕಾರಿ ಮಾದರಿ ಪದವಿ ಪೂರ್ವ ಕಾಲೇಜ್ ಸವಣೂರು, ಪ್ರತಿಭಾ ಪ್ರೌಢಶಾಲೆ ಪಟ್ಟೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ, ಸರಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ, ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ಸರಕಾರಿ ಪ್ರೌಢಶಾಲೆ ದೋಳ್ಪಾಡಿ, ಜ್ಞಾನೋದಯ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ನೆಲ್ಯಾಡಿ, ಪ್ರಗತಿ ಪ್ರೌಢಶಾಲೆ ಕಾಣಿಯೂರು, ವಿದ್ಯಾರಶ್ಮಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸವಣೂರು, ಸರ್ಕಾರಿ ಪ್ರೌಢಶಾಲೆ ಮಂಜುನಾಥನಗರ, ಸರಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಡ್ನೂರು, ಅರಾಫಾ ವಿದ್ಯಾ ಕೇಂದ್ರ ಉಪ್ಪಿನಂಗಡಿ, ಮಾರ್ ಯುವನ್ಯೋಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಂತೂರು, ಸೈಂಟ್ ಮೇರೀಸ್ ಪ್ರೌಢಶಾಲೆ ಉಪ್ಪಿನಂಗಡಿ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಶಾಲೆ ಬಲ್ನಾಡು, ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಡಬ, ಗುಡ್ ಶೆಪರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮರ್ದಾಳ, ಸರಸ್ವತಿ ವಿದ್ಯಾಲಯ
ಕಡಬ, ಇಂಡಿಯನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಪ್ಪಿನಂಗಡಿ, ಖಲೀಲ್ ಸಲಾಹ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗಾಳಿಮುಖ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬೆಟ್ಟಂಪಾಡಿ, ಈಡನ್ ಗ್ಲೋಬಲ್ ಪ್ರೌಢಶಾಲೆ ಬೆಳಂದೂರು, ಶ್ರೀರಾಮ ಹೈಸ್ಕೂಲ್ ನೆಲ್ಯಾಡಿ, ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಉಪ್ಪಿನಂಗಡಿ, ಸರಸ್ವತಿ ವಿದ್ಯಾ ಮಂದಿರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪುರುಷರಕಟ್ಟೆ, ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರಮಂಗಲ, ಆಯಿಷಾ ಪ್ರೌಢಶಾಲೆ ಆತೂರು, ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು, ಜ್ಞಾನಾಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಕಡಬ, SGM ಪ್ರೌಢಶಾಲೆ ಭಕ್ತಕೋಡಿ ಸರ್ವೆ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಷಣ್ಮುಖ ದೇವ ಪ್ರೌಢಶಾಲೆ ಪೆರ್ಲಂಪಾಡಿ, ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ, ಸರಕಾರಿ ಪ್ರೌಢಶಾಲೆ ಪಾಪೆ ಮಜಲು, ಸರಕಾರಿ ಪದವಿ ಪೂರ್ವ ಕಾಲೇಜ್ ಬಿಳಿಯೂರು ಕಟ್ಟೆ, ಸರಕಾರಿ ಪ್ರೌಢಶಾಲೆ ವಳಾಲು ಬಜತ್ತೂರು, ಸರಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ, ಸರಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ, ಸರಕಾರಿ ಪ್ರೌಢಶಾಲೆ ಸರ್ವೆ, ಸರಕಾರಿ ಪದವಿ ಪೂರ್ವ ಕಾಲೇಜ್ ಕಬಕ, ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ನರಿಮೊಗರು ಹಾಗೂ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ. ಒಟ್ಟು 46 ಶಾಲೆಗಳು 100% ಫಲಿತಾಂಶ ಪಡೆಯುವ ಮೂಲಕ ತಾಲೂಕಿನಲ್ಲಿ ಒಂದು ಕ್ರಾಂತಿಯಾಗಿದೆ. ಇದರ ಜೊತೆಯಲ್ಲಿ ಸರಕಾರಿ ಪ್ರೌಢಶಾಲೆಯಲ್ಲಿ GPUC ಸವಣೂರು ರಾಜ್ಯದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿಯ ಮುಖ್ಯ ಶಿಕ್ಷಕರು ಮಾನ್ಯ ಮುಖ್ಯಮಂತ್ರಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿರುವಂಥ ಎಲ್ಲ ಶಾಲಾ ಮುಖ್ಯ ಗುರುಗಳಿಗೆ ಅಭಿನಂದನೆಗಳು. ಇದೀಗ ಮುಂದಿನ ಕಾರ್ಯಕ್ರಮ 2024-25ನೇ ಸಾಲಿನ SLCಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ. ಇದನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಆಗಿರುವಂತಹ BIRTU ಆಗಿರುವಂತಹ ಶ್ರೀಮತಿ ತನುಜಾ ಮೇಡಮ್. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, SSLC ಫಲಿತಾಂಶದಲ್ಲಿ ಪುತ್ತೂರು ತಾಲೂಕು ರಾಜ್ಯದಲ್ಲಿ ತೃತೀಯ ಸ್ಥಾನ,
ಮತ್ತು ಜಿಲ್ಲೆಯಲ್ಲಿ ಸತತ 2ನೇ ಬಾರಿ ಪ್ರಥಮ ಸ್ಥಾನವನ್ನು ಎ ಶ್ರೇಣಿಯೊಂದಿಗೆ ಪಡೆಯುವಲ್ಲಿ ಯಶಸ್ವಿಯಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, SSLC ನೋಡೆಲ್ ಅಧಿಕಾರಿಗಳು, ಸಮನ್ವಯ ಅಧಿಕಾರಿಗಳು, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು, ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, SDMC, ಮಕ್ಕಳು, ಪೋಷಕರು, ಜನಪ್ರತಿನಿಧಿಗಳು ಹಾಗೂ ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ SSLC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸರಕಾರಿ ಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಟಿ ಪೂಜಾ, ಸರಕಾರಿ ಪ್ರೌಢಶಾಲೆ ಶಾಂತಿನಗರ 613 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿದ್ದಾಳೆ. ಅವಳು ವೇದಿಕೆಗೆ ಬಂದು ಅಭಿನಂದನೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಟಿ ಪೂಜಾ ಈಗ ಇದ್ಲಲ್ಲ ಅವಳು. ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಲೋಹಿತ್ ವೆಂಕಪ್ಪ ಮನಕಟ್ಟಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿಯುತ ಶಾಲೆ. ಮಕ್ಕಳು ಇಲ್ಲದಿದ್ದಲ್ಲಿ ದಯವಿಟ್ಟು ಶಿಕ್ಷಕರು ಬಂದು ಆ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನುದಾನಿತ ಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪೂರ್ಣೇಶ್ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ. ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ನಿಶ್ಮಿತಾ ಎನ್ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಎಸ್ ಗಗನ್ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಅನುದಾನ ರಹಿತ ಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಜ್ಞಾ ನಿಡ್ವಣ್ಣಾಯ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು. ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ಚಿನ್ಮಯಿ ಎಲ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. 624 ಅಂಕಗಳನ್ನು ಪಡೆದುಕೊಂಡು ಪುತ್ತೂರಿಗೆ ಪ್ರಥಮ ಸ್ಥಾನಿಯಾಗಿರುತ್ತಾಳೆ. ಹನ್ಸಿಕಾ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರು. ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಮಹಮ್ಮದ್ ಮುಜಾಮಿಲ್ ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ 594 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿರುತ್ತಾನೆ. ಸರಕಾರಿ ವಿಭಾಗದಲ್ಲಿ
ಎಲ್ಲ ವಿದ್ಯಾರ್ಥಿಗಳನ್ನು ಚಪ್ಪಾಳೆಯ ಮೂಲಕ ಹುರಿದುಂಬಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನುದಾನಿತ ವಿಭಾಗದಲ್ಲಿ ಗೌತಮ್ ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆ ಈಶ್ವರ ಮಂಗಲ 476 ಅಂಕಗಳು. ಅನುದಾನ ರಹಿತ ವಿಭಾಗದಲ್ಲಿ ಜಿತೇಶ್ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ 602 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿದ್ದಾನೆ. ಈ ವಿದ್ಯಾರ್ಥಿ ಯಾವುದೇ ಬರಹಗಾರರ ಸೌಲಭ್ಯವಿಲ್ಲದೆ ಅವನೇ ಸ್ವತಃ ಬರೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವುದು ನಮಗೆಲ್ಲ ಸಂತೋಷವನ್ನು ತಂದಿದೆ. ಅಭಿನಂದನೆಗಳನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರನ್ನು ಗೌರವಿಸಿದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೆ. ಅಭಿನಂದನೆಗಳು ಮೇಡಮ್. ನಮ್ಮ ಶಿಕ್ಷಕರ ದಿನಾಚರಣೆಯ ದತ್ತಿ ನಿಧಿ ಪ್ರಾಯೋಜಕರು ಶ್ರೀಮತಿ ಶುಭಲತಾ, ರು 50,000 ನಿವೃತ್ತ ಮುಖ್ಯ ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ. ಅದೇ ರೀತಿ ಸ್ಮರಣಿಕೆಯ ಪ್ರಾಯೋಜಕರು ದಿವಂಗತ ಗೋಪಾಲಕೃಷ್ಣ ಭಟ್ ಎಂ, ಸಹ ಶಿಕ್ಷಕರು ನೆಲ್ಲಿಕಟ್ಟೆ. ಇವರ ಸ್ಮರಣಾರ್ಥ ಇವರ ಪತ್ನಿ ಶ್ರೀಮತಿ ರತ್ನಮ್ಮ, ನಿವೃತ್ತ ಶಿಕ್ಷಕಿ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. ಅದೇ ರೀತಿ ಶಾಶ್ವತ ದತ್ತಿ ನಿಧಿ ದಾನಿಗಳು ಕುರಿಂಜಿ ವೆಂಕಟರಮಣಗೌಡ, ಸ್ಥಾಪಕ ಅಧ್ಯಕ್ಷರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯ, ರು 55,005. ಈ ವರ್ಷದ ಭೋಜನದ ವ್ಯವಸ್ಥೆಯನ್ನು ಪ್ರತಿ ವರ್ಷದಂತೆ ಮಾನ್ಯ ಶಾಸಕರು ನಮಗೆ ನೀಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವರ್ಷದಿಂದ ದತ್ತಿ ನಿಧಿಗೆ ಸಹಕಾರ ನೀಡಿದವರು ಶ್ರೀಮತಿ ಯಶೋಧ NM, ಮುಖ್ಯ ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ. ವಂದನೆಗಳು ಮೇಡಮ್. SBI ಇವರು ಹೋಳಿಗೆಯ ವ್ಯವಸ್ಥೆಯನ್ನು ನಮಗೆ ಮಾಡಿರುತ್ತಾರೆ, ಅವರಿಗೆ ಕೂಡ ಅಭಿನಂದನೆಗಳು. ಇದರ ಜೊತೆಯಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀ ಸತೀಶ್ ಭಟ್, ಮುಖ್ಯ ಶಿಕ್ಷಕರು ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ. ಜಿಲ್ಲಾ ಪ್ರಶಸ್ತಿಯನ್ನು ಪಡೆದ ಶ್ರೀ ತಾರನಾಥ ಸವಣೂರು, ಮುಖ್ಯ ಶಿಕ್ಷಕರು PM ಶ್ರೀ ವೀರಮಂಗಲ ಹಾಗೂ ಜಗನ್ನಾಥ S, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆರಳತಡಿ. ಇವರಿಗೆ ಪುತ್ತೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಿವೃತ್ತ ಶಿಕ್ಷಕರ ಬಗ್ಗೆ 2 ಅನಿಸಿಕೆಗಳು ಶ್ರೀಯುತ ಕುಶಾಲಪ್ಪ ಗೌಡ್. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠೊಂದ್ರು ಸರ್, ಅದೇ ರೀತಿ ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಇವರು ಆಗಮಿಸಿದ್ದಾರೆ. ಸರ್, ನಿಮಗೆ ಶಿಕ್ಷಕರ ದಿನಾಚರಣೆಯ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಹೂವನ್ನು ನೀಡುವುದರ ಮೂಲಕ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಬೇಕು. ಕೊಟ್ಟು ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದ ಅತಿಥಿಗಳಾಗಿರುವ ಶ್ರೀಯುತ ಅಮಳ ರಾಮಚಂದ್ರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ,
ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಇಂದಿನ ಸಭೆಯಲ್ಲಿ ಈ ಸುಂದರ ಶಿಕ್ಷಕರ ದಿನಾಚರಣೆಯ ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ಸಹೋದರ ಸಹೋದರಿಯರೇ, ಗುರುಭ್ಯೋ ನಮಃ. ತರಗತಿಯ ಕೊಠಡಿಗಳಲ್ಲಿ ಭಾರತದ ಭವಿಷ್ಯ ಬೆಳೆಯುತ್ತದೆ ಅಂತ ಹೇಳಿದವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಭಾರತದ ರಾಷ್ಟ್ರಪತಿಗಳಾಗಿ, ಅದಕ್ಕೂ ಮೊದಲು ಉಪರಾಷ್ಟ್ರಪತಿಗಳಾಗಿ ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಬೇಕು ಅನ್ನುವ ಅಭಿಲಾಷೆಯನ್ನು ಹೊಂದಿ ಅವರ ಹೆಸರಿನಲ್ಲಿ ಇವತ್ತು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಒಬ್ಬ ಶಿಕ್ಷಕ ಒಬ್ಬ ವ್ಯಕ್ತಿಯನ್ನು ರೂಪಿಸ್ತಾನೆ, ಒಬ್ಬ ಶಿಕ್ಷಕ ಒಂದು ಸಮುದಾಯವನ್ನು ರೂಪಿಸ್ತಾನೆ, ಒಂದು ಇಡೀ ಶಿಕ್ಷಕ ವೃಂದ ಒಂದು ದೇಶವನ್ನು ರೂಪಿಸ್ತದೆ. ಶಿಕ್ಷಕರು ಮನೆಯನ್ನು ಬಿಟ್ಟು ಶಾಲೆಗೆ ತೆರಳಿದ ಎಲ್ಲ ಮಕ್ಕಳ ಬದುಕನ್ನು ರೂಪಿಸುವಂತಹ ಶಿಲ್ಪಿಗಳು. ಆ ಕಾರಣದಿಂದಲೇ ಇವತ್ತು ಎಲ್ಲ ಶಿಕ್ಷಕರನ್ನು ಇಡೀ ಜನಸಮುದಾಯ ಗೌರವಿಸ್ತದೆ. ಆದರೆ ಅದರ ಜೊತೆಗೆ ಶಿಕ್ಷಕರಿಗೆ ಕೂಡ ಅತ್ಯಂತ ವಿಶೇಷವಾದ ಜವಾಬ್ದಾರಿ ಕೂಡ ಅದರ ಜೊತೆಗೆ ಇರ್ತದೆ. ಇವತ್ತಿನ ಈ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಮಾರಂಭದ ಈ ಸಂದರ್ಭದಲ್ಲಿ ನೀವೆಲ್ಲ ನಮ್ಮನ್ನು ಕರೆದು ಇಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ಅತ್ಯಂತ ಸಂತೋಷದ ವಿಷಯ. ಇವತ್ತು ನಾವಿಲ್ಲಿ ಅನೇಕ ಜನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡುವಂತಹ ಒಂದು ಅಪೂರ್ವ ಅವಕಾಶ ನನಗೂ ಕೂಡ ದೊರೆಯಿತು. ಅದು ಈ ನಿವೃತ್ತ ಶಿಕ್ಷಕರಿಗೆ ಮಾಡಿದಂಥ ಈ ಸನ್ಮಾನ ಕೇವಲ ಅವರಿಗೆ ಮಾತ್ರ ಅಲ್ಲ, ಅದು ಇಡೀ ಪುತ್ತೂರಿನ ಶಿಕ್ಷಕ ವೃಂದಕ್ಕೆ ಸಂದ ಗೌರವ ಅಂತ ನಾನು ಅಂದುಕೊಳ್ತೇನೆ. ಅದರ ಜೊತೆಗೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೆಯ ಬಹುಮಾನವನ್ನು SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಇಡೀ ಪುತ್ತೂರು ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆಗೋಸ್ಕರ ಮಾನ್ಯ BO ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಸನ್ಮಾನ ಕೂಡ ಇಡೀ ಪುತ್ತೂರಿನ ಶಿಕ್ಷಕ ವೃಂದಕ್ಕೆ ಮಾಡಿದಂತಹ ಸನ್ಮಾನ ಅಂತ ನಾನು ಅಂದುಕೊಳ್ತೇನೆ. ಶಿಕ್ಷಕರು, ನಾನು ಕೂಡ ಒಂದು ಶಾಲೆಯ STMC ಅಧ್ಯಕ್ಷನಾಗಿ, ಒಬ್ಬ ಪೋಷಕನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ಅದರ ಜೊತೆಗೆ ಒಂದಷ್ಟು ಕೆಲವು ಸಮಯದ ಕಾಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ ಒಬ್ಬ ಹವ್ಯಾಸಿ ಅಧ್ಯಾಪಕನಾಗಿ ನಾನು ಕೂಡ ಅಧ್ಯಾಪಕರುಗಳ ಸಮಸ್ಯೆಗಳು ಏನು, ಪ್ರಾಥಮಿಕ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಬರುವಂತಹ ಸಮಸ್ಯೆಗಳು ಏನು ಅನ್ನುವುದನ್ನು ವಿಶೇಷವಾಗಿ ತಿಳಿದುಕೊಂಡಂಥವನು. ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಶಾಲೆಗಳಲ್ಲಿ ಕಟ್ಟಡಗಳ ಕೊರತೆ, ಶಾಲೆಗಳಲ್ಲಿ ಆಟದ ಸಾಮಗ್ರಿಗಳ ಕೊರತೆ, ಶಾಲೆಗಳಲ್ಲಿ ಇರುವಂತಹ ವೈಜ್ಞಾನಿಕ ಉಪಕರಣಗಳ ಕೊರತೆ, ಎಲ್ಲ ಕೊರತೆಗಳನ್ನು ಮೀರಿ ನಮ್ಮ ಅನೇಕ ಶಿಕ್ಷಕರು ಅನೇಕ ಸಾಧನೆಗಳನ್ನು ಇವತ್ತು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಜವಾಗಿಯೂ ಅಭಿನಂದನಾರ್ಹರು. ಕೊರತೆಗಳ ಮಧ್ಯೆಯೇ ಶ್ರೇಷ್ಠತೆಯನ್ನು ಸಾಧಿಸುವುದು ಅದು ಶ್ರೇಷ್ಠತೆಯಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಕಂಡ ಹಾಗೆ, ನಾನು ಕಂಡು ಅಭಿಮಾನಪಟ್ಟು ನಾನು ಪ್ರೇರಣೆಯನ್ನು ಪಡೆದಂಥ ನಮ್ಮ ಊರಿನ ಒಂದು ಶಾಲೆ ಮಾಲೆತ್ತೋಡಿ ಶಾಲೆ, ಅದು ನಮಗೆಲ್ಲ ಅತ್ಯಂತ ಪ್ರೇರಣಾದಾಯಕ ಶಾಲೆ ಅಂತ ನನಗೆ ಅನ್ನಿಸ್ತದೆ. ಅಲ್ಲಿನ ಶಿಕ್ಷಕರು ಮಕ್ಕಳ ಬಗ್ಗೆ ತೋರಿಸುವಂಥ ಕಾಳಜಿ, ಅವರು ತೋರಿಸುವಂಥ ಪ್ರೀತಿ, ಪಾಠದಲ್ಲಿ ಹಿಂದೆ ಇರುವ ಮಗುವನ್ನು ಗುರುತಿಸಿ ಆ ಮಗುವನ್ನು ಮುಂದಕ್ಕೆ ತರುವಂಥ ಅತ್ಯಂತ ಸವಾಲಿನ ಕೆಲಸವನ್ನು ಮಾಡುವಂಥ ಅಲ್ಲಿನ ಶಿಕ್ಷಕರ ಶ್ರಮವನ್ನು ನಾನು ಅತ್ಯಂತ ಸಮೀಪದಲ್ಲಿ ಕಂಡಿದ್ದೇನೆ. ಇದೇ ರೀತಿಯ ಅನೇಕ ಶಿಕ್ಷಕರು ಈ ಪುತ್ತೂರಿನಲ್ಲಿ ಇರಬಹುದು, ರಾಜ್ಯದಲ್ಲಿ ಇರಬಹುದು, ಇವರೆಲ್ಲರೂ ಸದಾ ಅಭಿನಂದನಾರ್ಹರು. ಇಡೀ ಶಿಕ್ಷಕ ಸಮುದಾಯ ಇಡೀ ದೇಶವನ್ನು ಕಟ್ಟುವ
ಕೆಲಸದಲ್ಲಿ ನಿರತವಾಗಿದೆ. ಶಿಕ್ಷಕ ವೃಂದಕ್ಕೆ ಇಡೀ ದೇಶ ಋಣಿಯಾಗಿದೆ. ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನನ್ನ ಪ್ರೀತಿಯ ನಮನಗಳನ್ನು, ಗೌರವಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರನ್ನ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಕ್ಕೆ ಮಾನ್ಯ ಮಾಜಿ ಶಾಸಕರಾಗಿರುವ ಶ್ರೀ ಸಂಜೀವ್ ಭಟೋದ್ರ ಸರ್ ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸೇರಿರುವಂಥ ನನ್ನೆಲ್ಲ ಗುರುವರಿಯರಿಗೆ, ಗುರು ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರಿಯರೇ, ಎಲ್ಲ ಗುರುವರಿಯರೇ, ಮುಂದೆ ಗುರು ಇದ್ದ ಹಿಂದೆ ಗುರಿ ಇತ್ತು ಸಾಗುತ್ತಿತ್ತು ರಣಧೀರರ ಹಿಂಡು. ಇದು ಮುಂದಿನ ನಮ್ಮ ಸಂದೇಶ ಆಗಬೇಕು. ಆ ಸಂದೇಶವನ್ನು ಸಾರುವ ದೃಷ್ಟಿಯಿಂದ ಆಧ್ಯಾತ್ಮಿಕ ಗುರು ಸ್ವಾಮಿ ವಿವೇಕಾನಂದರನ್ನು ಮುಂದಿಟ್ಟುಕೊಂಡು, ಶೈಕ್ಷಣಿಕ ಗುರು ಚಿಂತಕ ಈ ದೇಶದ ರಾಷ್ಟ್ರಾಧ್ಯಕ್ಷರಾದಂಥ ಸರ್ವಪಲ್ಲಿ ರಾಧಾಕೃಷ್ಣರ ಆದರ್ಶ ನಮ್ಮ ಸಮಾಜದಲ್ಲಿರಬೇಕೆನ್ನುವಂಥ ಸಂದೇಶ ಸಾರುವಂಥ ಈ ಒಂದು ಶಿಕ್ಷಕ ದಿನಾಚರಣೆ ಇವತ್ತು ಇಡೀ ಸಮಾಜದಲ್ಲಿ ಮತ್ತೊಮ್ಮೆ ಪರಿವರ್ತನೆಯ ಕಾಲಘಟ್ಟ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಧ್ಯಾಪಕ, ಶಿಕ್ಷಕ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಗುರುವಿನ ಸ್ಥಾನದಲ್ಲಿ ತಾವೆಲ್ಲ ಇದ್ದೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವಂಥ ಕೆಲಸ ಒಬ್ಬ ಗುರು ಮಾಡ್ತಾ ಇದ್ದರೆ, ಇವತ್ತು ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಗಳು ಈ ಸಮಾಜದಲ್ಲಿರುವಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸಿಕೊಂಡು ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ಈ ಸಮಾಜ ಭಾರಿ ವೇಗವಾಗಿ ಓಡ್ತಾ ಇದೆ. ವೈಜ್ಞಾನಿಕವಾಗಿ ಬಹುಶಃ ಇವತ್ತಿದ್ದಂಥ ವಿಚಾರಗಳು ನಾಳೆಗಿಲ್ಲ, ನಾಳೆಗಿರುವಂಥ ವಿಚಾರ ನಾಡ್ದಿಗಿಲ್ಲ. ಅಧ್ಯಾಪಕರಿಗಿಂತ ಶಿಷ್ಯರೇ, ಗುರುವಿಗಿಂತ ಶಿಷ್ಯರೇ ಇವತ್ತು ಮೊಬೈಲಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈ ರೀತಿಯಾಗಿ ನಮ್ಮ ಪರಿವರ್ತನೆಗಳು, ಈ ಪರಿವರ್ತನೆಯ ಕಾಲಘಟ್ಟದಲ್ಲಿ ಗುರುವಿನ ಪಾತ್ರ ಕೂಡ ಮಹತ್ವದ್ದು. ಸಂಸ್ಕಾರಯುತ ಶಿಕ್ಷಣದ ಅವಶ್ಯಕತೆ ಒಂದು ಕಡೆ ಇದ್ದರೆ, ಜ್ಞಾನದ ಶಿಕ್ಷಣ ಇನ್ನೊಂದು ಕಡೆ ಬೇಕಾಗಿದೆ. ಜ್ಞಾನ ಮತ್ತು ಸಂಸ್ಕಾರ ಎರಡವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಒಂದು ಸುಶಿಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ದಿಸೆಯಿಂದ ಇವತ್ತು ನಮ್ಮ ಚಿಂತನೆಗಳಾಗಬೇಕಾಗಿದೆ. ಯಾವುದೋ ಒಬ್ಬ ಅಧ್ಯಾಪಕ 4 ಕೋಣೆಯ ಮಧ್ಯೆ ಆ ಮಕ್ಕಳಿಗೆ ಸೀಮಿತವಾಗಿರದೆ ಸಮಾಜದ ಮಾಸ್ಟರ್ ಆಗಬೇಕು. ಹಿಂದೆ ತುಳುವಿನಲ್ಲಿ ಕೂಡ ಮೇಸ್ಟ್ರೆ ಅಂತ ಕರೀತಾ ಇದ್ರು, ಸರಿಯಲ್ಲ? ಮಾಸ್ಟರ್ ಎನ್ನುವ ಪದವನ್ನು ತುಳುವಿನಲ್ಲಿ ಮೇಸ್ಟ್ರೆ ಅಂತ ಕರೀತಾ ಇದ್ರು. ಆ ಮೇಸ್ಟ್ರೆ ಎನ್ನುವಂಥ ಪದ ಮಾಸ್ಟರ್ ಯಜಮಾನ ಎನ್ನುವಂಥ ಪದಕ್ಕೆ ಸಮಾನವಾದಂಥ ಒಂದು ಪದ. ಅಂದರೆ ಆ ಊರಲ್ಲಿ ಒಬ್ಬ ಅಧ್ಯಾಪಕ ಇದ್ದರೆ, ಮಾಸ್ಟರ್ ಇದ್ದರೆ, ಅವ ಆ ಊರಿನ ಎಲ್ಲ ಹಿತವನ್ನು ಕಾಪಾಡ್ತಾನೆ, ಎಲ್ಲ ಜನರಿಗೆ ನ್ಯಾಯ ಕೊಡ್ತಾನೆ ಎನ್ನುವಂಥ ಒಂದು ಮನೋಭಾವನೆ ನಮ್ಮ ಹಿರಿಯರಲ್ಲಿ ಅನಾದಿ ಕಾಲದಲ್ಲಿತ್ತು. ಅಂತಹ ಒಂದು ಸುಸ್ಥಿತಿಗೆ ಮತ್ತೆ ನಮ್ಮ ಈ ಅಧ್ಯಾಪಕರು ಬರಬೇಕಾಗಿದೆ. ಇವತ್ತು ಒಂದಷ್ಟು ನಮ್ಮ ಪಾಠ ಪಠ್ಯ ಚಟುವಟಿಕೆಗಳು ಯಾವುದೋ ಸರ್ಕಾರದ ಒಂದು ರೀತಿ ರಿವಾಜುಗಳಿಗೆ ಪೂರಕವಾಗಿ ಒಂದು ಸಿಲೆಬಸ್ ಇರ್ತದೆ. ಆದರೆ ಆ ಸಿಲೆಬಸ್ಗಿಂತ ಹೊರತಾಗಿ ಒಂದು ಸಮಾಜ ಯೋಚನೆ ಮಾಡಬೇಕಾದ್ದು ತುಂಬ ಇದೆ. ಇವತ್ತು ಪಠ್ಯಪುಸ್ತಕದಲ್ಲಿ ಸಿಗದಂಥ ವಿಚಾರವನ್ನು ಒಬ್ಬ ಗುರು ತನ್ನ ಮಕ್ಕಳಿಗೆ ಇವತ್ತು ಸಿಲೆಬಸ್ ಹೊರತಾಗಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಮುಖಾಂತರ ಇವತ್ತು ಒಬ್ಬ ಗುರು ತನ್ನ ಶಿಷ್ಯನನ್ನು ಬೆಳೆಸುವ ಜೊತೆಯಲ್ಲಿ ತಾನು ಕೂಡ ಆ ಒಂದು ಹಂತಕ್ಕೆ ಏರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತೊಂದಷ್ಟು ಆದರ್ಶ ಶಿಕ್ಷಕರು, ಉತ್ತಮ ಶಿಕ್ಷಕರು, ಹೀಗೆ ಬೇರೆ ಬೇರೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಬಹುಶಃ ಆ ಸರ್ಕಾರಿ ಇಲಾಖೆಯ ಚೌಕಟ್ಟಿಂದ ಹೊರಗೆ ಹೋಗಿ ಯಾರು ಯೋಚನೆ ಮಾಡಿದಾನೋ ಅವೊಬ್ಬ ಆದರ್ಶ ಶಿಕ್ಷಕನಾಗಿದ್ದಾನೆ. ತನ್ನಲ್ಲಿರುವಂಥ ವೈಜ್ಞಾನಿಕ ವಿಚಾರಗಳು, ತನ್ನಲ್ಲಿರುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ತೋರಿಸಿದಾಗ ಒಬ್ಬ ಆದರ್ಶ ಶಿಕ್ಷಕನಾಗಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ
ಶಿಕ್ಷಕರ ಬೆಳವಣಿಗೆ ಮತ್ತು ಮಕ್ಕಳ ಬೆಳವಣಿಗೆ ಇವತ್ತಿನ ಅವಶ್ಯಕತೆ. ಆ ದೃಷ್ಟಿಯಿಂದ ಇವತ್ತು ಪುತ್ತೂರು ತಾಲೂಕಲ್ಲಿ ನಡೀತಿರುವಂಥ ಶಿಕ್ಷಕರ ದಿನಾಚರಣೆ ಹಿಂದಿನಿಂದಲೂ ಬಹಳ ವರ್ಷದಿಂದ ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಕೇಳಿದೆ BO ಹತ್ರ, ಏನು ನಮ್ಮಲ್ಲಿ ಅಧ್ಯಾಪಕರ ಕೊರತೆ ಕಾಣ್ತಾ ಇದೆ, ಖಾಲಿ ಚೇರುಗಳಿದೆ, 1,000 ಅಧ್ಯಾಪಕರು ಸೇರ್ತಾ ಇದ್ದಂಥ ನಮ್ಮ ಭವನಗಳು ಇವತ್ತು ಸೀಮಿತ ಸಂಖ್ಯೆಯಲ್ಲಿದೆ, ಅದಕ್ಕೆ ರಜೆ ಅಂತ ಹೇಳಿದರು. ರಜೆಯಲ್ಲಿ ಬಹುಶಃ ನಾವು ಮಜಾ ಮಾಡೋದಿದ್ದರೆ ಇಲ್ಲೇ ಮಾಡಬೇಕು, ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತ ನಿಮಗೂ ನನ್ನ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಇದು ನಿಮ್ಮ ದಿನಾಚರಣೆ ಅಲ್ಲ, ಇಡೀ ಸಮಾಜದ ದಿನಾಚರಣೆ. ನಮ್ಮಂಥವರಿಗೂ ನೀವೊಂದು ಪ್ರೇರಣೆ ಕೊಡುವಂಥ ಈ ಕಾರ್ಯಕ್ರಮ. ಅದಕ್ಕೆ ಬೇಕಾಗಿ ಬಹುಶಃ ನಾನು ದೇವ ಮಂದಿರಕ್ಕಿಂತ ಜ್ಞಾನ ಮಂದಿರಕ್ಕೆ ನಾನು ಒತ್ತು ಕೊಟ್ಟವ. ಆ ಜ್ಞಾನ ಮಂದಿರಗಳು ಯಾವಾಗ ಬೆಳಗ್ತದೋ ಆಗ ಸಮಾಜ ಬೆಳಗ್ತದೆ. ಅದಕ್ಕಾಗಿ ನಾನು ಕೂಡ ಶಾಸಕನಾಗಿರಬೇಕಿದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಹೇಗಿರಬೇಕು ಅಂತೇಳಿ ಸುಮಾರು 5 ಕೋಟಿ ಮೊತ್ತದಲ್ಲಿ ನಿಮಗೆಲ್ಲ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಯಾವುದೇ ಸರ್ಕಾರಿ ಶಾಲೆಯನ್ನು ಬಿಡಲಿಲ್ಲ, ಯಾವುದೇ ಸರ್ಕಾರಿ ಅಂಗನವಾಡಿಗಳನ್ನು ಬಿಡಲಿಲ್ಲ. ನಿಮಗೆ ಒಂದಷ್ಟು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನೀವು ಕೂಡ ವೈಜ್ಞಾನಿಕವಾಗಿ ಇವತ್ತಿನ ಶೈಕ್ಷಣಿಕ ಚಟುವಟಿಕೆಯನ್ನು ಹೇಗೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಮಾಡ್ಬೋದು ಅಂತೇಳಿ, ಅದೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಯೋಜನೆಗಳು, ಸರ್ಕಾರದ ಯೋಜನೆಗಳು ಕೂಡ ನಿಮ್ಮ ಶಾಲೆಗೆ ಬಂದಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನನಗೊಂದು ಬೇಸರದ ಸಂಗತಿ ಅಂದರೆ, ನಾವು ಏನು ಸರ್ಕಾರದ ಸವಲತ್ತನ್ನು ಕೊಟ್ಟಿದ್ದೇವೋ ಅದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವಂಥ ಒಂದು ಚಾಕಚಕ್ಯತೆ ಕೂಡ ಇರಬೇಕು. ಯಾವುದೋ ಅದು STMCಗಳಿಗೆ ಸಂಬಂಧಪಟ್ಟದ್ದು ಅಂಥೇಳಿ ನಮ್ಮ ಮನಸ್ಸಲ್ಲಿ ಬಂದರೆ ಬಹುಶಃ ನಮ್ಮ ಶಾಲೆ ಉದ್ಧಾರ ಆಗೋದಿಲ್ಲ. ಅದು ನನ್ನ ಆಸ್ತಿ, ಯಾವುದೋ ಒಂದು ಸರ್ಕಾರದ ಸ್ವತ್ತು ಬಂದಿದೆ ಅಂದರೆ ಅದು ನನ್ನ ಶಾಲೆಯ ಆಸ್ತಿ ಅಂಥೇಳಿ ನಾವು ಅದನ್ನು ಇಟ್ಟುಕೊಂಡು ಅದನ್ನು ಸುವ್ಯವಸ್ಥೆಗೆ ತರುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯವನ್ನು ಸಲ್ಲಿಸಿ ನಾನು ನಿಮಗೆ ಒಂದು ವಿಶ್ ಮಾಡಿ ಬರುವ ಅಂತೇಳಿ ಬಂದಿದ್ದೇನೆ. ನಾನು ವೇದಿಕೆಗೆ ಭಾಷಣ ಮಾಡಲಿಕ್ಕೆ ಬಂದವಲ್ಲ, ನಿಮ್ಮ ಒಬ್ಬ ಹಿತೈಷಿಯಾಗಿ ಬಂದಿದ್ದೇನೆ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ತಮಗೆ. ಇದೀಗ ಶ್ರೀಯುತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಕಾವು ಹೇಮನಾಥ ಶೆಟ್ಟಿ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಮೊದಲಾಗಿ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ದಿನಾಚರಣೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಚರಣೆಯಾಗಲು ಇಷ್ಟು ಅದ್ಧೂರಿಯಾಗಿ ಇಡೀ ರಾಷ್ಟ್ರದಾದ್ಯಂತ ಎಲ್ಲ ಶಿಕ್ಷಕರು ಸಂಭ್ರಮಿಸುವಂಥ ಈ ದಿನದ ಕರ್ತೃ ಸರ್ ರಾಧಾಕೃಷ್ಣನ್ ಅವರಿಗೆ ಶ್ರದ್ಧಾಂಜಲಿಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಶಿಕ್ಷಕಿ ಸಮುದಾಯದ ಬಂಧುಗಳೇ, ಹೆಚ್ಚು ಮಾತಾಡದೆ 2 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಖಂಡಿತ. ವಿಶೇಷವಾಗಿ ಈ ಒಂದು ಸಂತಸ, ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಶಿಕ್ಷಕರ ಒಂದು ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಇಡೀ ಸಮಾಜದ ವ್ಯವಸ್ಥೆಯಲ್ಲಿ ಶಿಕ್ಷಕರಿಗೂ ಇತರ ಒಂದು ಅಧಿಕಾರಿಗಳಿಗೂ ಅಂದರೆ ಒಂದು ಜವಾಬ್ದಾರಿಯುತವಾದ ಸಮಾಜವನ್ನು ಕಟ್ಟುವ 10 ಹಲವು ಸಂಘ ಸಂಸ್ಥೆಗಳಿರ್ಬೋದು, ಇಲಾಖೆಗಳಿರ್ಬೋದು. ಅದರಲ್ಲಿ ಶಿಕ್ಷಕರಿಗಿರುವಂಥ ಪಾತ್ರ, ಅವರ ಜವಾಬ್ದಾರಿ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆ ಬೇರೆ ಯಾರಿಂದಲೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದು ಯಾವ ರೀತಿಯಲ್ಲಿ ಅಂತೇಳುವಂಥದ್ದು, ಒಂದು ಮಗುವನ್ನು ಶಾಲೆಗೆ ಕಳಿಸುವಾಗ ಅದೊಂದು ಮಣ್ಣಿನ ಮುದ್ದೆ ಅಂತ ಹೇಳ್ಬೋದು ನಾವು, ಅಥವಾ ಒಂದು ಕಲ್ಲಿನ ತುಂಡು ಅಂತ ಹೇಳ್ಬೋದು. ಅದನ್ನು ಅತ್ಯಂತ ರೂಪ ಕೊಟ್ಟು ಅದನ್ನು ಕಟ್ಟಿ ಬೆಳೆಸುವಂಥ ಗುರುಗಳಿಗೆ ಇರುವಂಥ ಸ್ಥಾನಮಾನಕ್ಕೆ ಇವತ್ತು ರಾಷ್ಟ್ರದಾದ್ಯಂತ ಇಂಥ ಒಂದು ದಿನಾಚರಣೆಯ ಮಹತ್ವವನ್ನು ಅರಿತು ಆಚರಿಸಲಾಗ್ತಾ ಇದೆ. ಅಲ್ಲಿ ನಾವು ಗಮನಿಸುವಂಥದ್ದು, ನಾವು ಇಂದಿನ ಕಾಲದಲ್ಲೆಲ್ಲ ಒಂದು ಶಿಕ್ಷಕರ ನೆನಪು ಒಂದು ಊರಿನಲ್ಲಿ ಒಬ್ಬ ಶಿಕ್ಷಕ ಅಂದರೆ ಒಂದು ವಿದ್ಯಾರ್ಥಿಗಲ್ಲ, ಇಡೀ ಊರಿಗೆ ಒಬ್ಬ ಶಿಕ್ಷಕನ ನೆನಪು ಖಂಡಿತವಾಗಿ ಯಾವಾಗಲೂ ಹೇಳುವಾಗೆ ಇತ್ತು.
ಏನೋ ಒಂದು ಅವರಲ್ಲಿ ವಿಶೇಷವಾದ ಆದರ್ಶ ಇತ್ತು ಆ ಕಾಲದಲ್ಲಿ. ಆದರೆ ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅದು ಯಾಕಂತ ಗೊತ್ತಿಲ್ಲ. ಆ ಕಾಲಕ್ಕೂ ಈ ಕಾಲಕ್ಕೂ ಬದಲಾವಣೆಗಳು ಆಗಿರುವಂಥದ್ದು ಸಹಜ, ಬದಲಾವಣೆಗಳಾಗಲೇಬೇಕು. ಆದರೆ ನಮ್ಮ ಜವಾಬ್ದಾರಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಶಿಕ್ಷಕರ ಜವಾಬ್ದಾರಿ ಅಥವಾ ಅವರ ಕರ್ತವ್ಯದಲ್ಲಿ ಲೋಕಾಯುಕ್ತರ ದಾಳಿ ಆಗೋದಿಲ್ಲ, ಎಲ್ಲಿಯೂ ಕರಪ್ಷನ್ ಬರೋದೇ ಇಲ್ಲ. ಅಲ್ಲಿ ಕೆಲವರು ತಮ್ಮ ಈಗ ಶಿಕ್ಷಕರಾಗಿದ್ದಂಥವರು ಅವರು ಶಿಕ್ಷಣ ಪಡೆಯುವಾಗ, ಶಾಲೆಯಲ್ಲಿರುವಾಗಲೇ, ಪ್ರಾಥಮಿಕ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಕಲಿಯುವಾಗಲೇ ಮುಂದೆ ಏನಾಗಬೇಕು ಅಂತ ಹೇಳುವಾಗ ನಾನು ಶಿಕ್ಷಕನಾಗಬೇಕು ಅಂತೇಳಿ ಅಂಥ ಒಂದು ದಿಟ್ಟ ಮನಸ್ಸಿನಿಂದ ಶಿಕ್ಷಕರಾಗ್ತಾರೆ. ಅಂದರೆ ಅವರಲ್ಲಿ ಈ ಸಮಾಜದಲ್ಲಿ ಏನೋ ಒಂದು ಬದಲಾವಣೆಯನ್ನು ತರಬೇಕು, ತನ್ನ ಜೀವನಕ್ಕಿಂತಲೂ ಈ ಸಮಾಜದ ಬದಲಾವಣೆಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ಚಿಂತನೆ ಇದ್ದವರು ಶಿಕ್ಷಕರಾಗ್ತಾರೆ. ನಾನು ಹೇಳಿದ ಆ ಹಳೆಯ ಕಾಲದ ಈ ಕಾಲಕ್ಕಾಗುವಾಗ ಬದಲಾವಣೆಗಳೇನು? ಕೆಲವೊಂದು ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಇಲ್ವಾ ಅಂಥೇಳಿ ಇದೆ. ಕೆಲವರು ನಾವು ಪ್ರಶಸ್ತಿಯ ಮೂಲಕ ಇವತ್ತು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ತನಕ ನಾವು ಗಮನಿಸಿ ಅವರಿಗೆ ಸರ್ಕಾರ ಇಲಾಖೆಗಳು ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾ ಇದೆ. ಎಲ್ಲರೂ ಪ್ರಶಸ್ತಿಗೆ ಅರ್ಹರೇ. ಆ ಕರ್ತವ್ಯದಲ್ಲಿರುವಂಥವರು ಎಲ್ಲರೂ ಅರ್ಹರೇ. ಆ ಅರ್ಹತೆಯಲ್ಲಿ ಎಲ್ಲಿ ಕೊರತೆ ಇದೆ ಅಂತ ಹೇಳುವಂಥದ್ದು ನಾವು ಗಮನಿಸುವಂಥದ್ದು. ಒಂದು ಕಡೆ ನಾವು ಗಮನಿಸಿದಾಗೆ ನಮ್ಮ ಕರ್ತವ್ಯ ಎಷ್ಟು? ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಹೋಗಬೇಕು, 4 ಗಂಟೆಗೆ ಅಲ್ಲಿಂದ ಬಿಟ್ಟು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ಇದು ಕರ್ತವ್ಯ ಆಗೋದಿಲ್ಲ. ನಾನು ಹೇಳುವಂಥದ್ದು ಆ ಶಿಕ್ಷಕರಿಗೆ ಜವಾಬ್ದಾರಿ ಇರುವಂಥದ್ದು ಅಷ್ಟು ಮಾತ್ರ ಅಲ್ಲ. ನೀವು ಮಕ್ಕಳ ಮನಸ್ಸಿನಲ್ಲಿ, ಈ ಸಮಾಜದ ಮನಸ್ಸಿನಲ್ಲಿ, ಆ ಊರಿನ ಮನಸ್ಸಿನಲ್ಲಿ ನಿರಂತರವಾಗಿ ಉಳಿಬೇಕು ಅಂತಿದ್ದರೆ ಶಿಕ್ಷಕರಿಗೆ ನಿವೃತ್ತಿ ಅಂತ ಇದ್ರೂ ಸಹ ಅವರು ಸಾಯುವ ತನಕ ಶಿಕ್ಷಕರೇ. ಅದನ್ನು ಯಾರಿಗೂ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಹುದ್ದೆ. ಆದರೆ ನಾವು ಗಮನಿಸಿದಾಗೆ ಕೆಲವೊಂದು ಜನರಿಂದ, ಕೆಲವೊಂದು ಶಿಕ್ಷಕರಿಂದ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಅವರು ಅವರ ಜೀವನ ಪಾಡಿಗಾಗಿ ಆ ಹುದ್ದೆಯನ್ನು ಅಲಂಕರಿಸಿರ್ತಾರಾ, ಅಥವಾ ಈ ಸಮಾಜದಲ್ಲಿ ನನಗಿಂತ ಒಂದು ಯೋಗ ಭಾಗ್ಯ ಬಂದಿದೆ, ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಮತ್ತು ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತೇಳಿದರೆ ನಾನು ಆ ಹುದ್ದೆಯನ್ನು ಯಾವಾಗ ಅಲಂಕರಿಸಿದ್ದೇನೆ ಅದರ ನಂತರ ದಿನಗಳಲ್ಲಿ ಪ್ರಾಮಾಣಿಕವಾದ ಸೇವೆಯ ಮೂಲಕ ಗುರುತಿಸುವುದರ ಮೂಲಕ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಮಾಜ ಇವತ್ತೊಂದು ಸುಸಸ್ತಿವಾದ, ಈಗ ನಾನು ಈಗ ಮಾತಾಡಿದ ಒಂದು ಸಂಸ್ಥೆಯಲ್ಲಿ ಹೇಳಿದೆ, ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು, ಪಡೆಯದ ವಿದ್ಯಾರ್ಥಿಗಳು ಏನು ಬದಲಾವಣೆ? ಪಡೆಯದವರ ಪರಿಸ್ಥಿತಿ ಹೇಗಿದೆ? ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಹೇಗಿದ್ದಾರೆ? ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣದ ಮಟ್ಟಕ್ಕೆ ಅವರು ಹೋದಾಗ ಅವರು ಏನೋ ದೊಡ್ಡ ಉದ್ಯೋಗಕ್ಕೆ ಹೋಗ್ತಾರೆ, ಈ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳನ್ನು ಅಲಂಕರಿಸ್ತಾರೆ. ಶಿಕ್ಷಣ ಪಡೆಯದಿದ್ದರೆ ಎಲ್ಲೋ ಬೀದಿಗಳ ಅಲ್ಲೆಲ್ಲೋ ಇರ್ತಾರೆ. ಇದು ಬದಲಾವಣೆಗಳು. ಹಾಗಾಗಿ ಶಿಕ್ಷಕರ ಪಾತ್ರ ಆ ದೃಷ್ಟಿಯಲ್ಲಿ ಇಡೀ ದೇಶದ ಅಭಿವೃದ್ಧಿಯ ಚಿಂತನೆ ಮಾಡಿದಾಗ ಶಿಕ್ಷಕರಿಗೆ ಪ್ರಮುಖವಾದ ಸ್ಥಾನಮಾನ ಇದೆ, ಗೌರವ ಇದೆ. ಅವರಿಂದ ಮಾತ್ರ ಈ ಸಮಾಜದ ಅಡಿಪಾಯವು ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳುವ ಮಾತನ್ನು ನಾನು ಆ ದೃಷ್ಟಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಜವಾಬ್ದಾರಿಯಲ್ಲಿ ಯಾರೇ ಆ ರೀತಿಯ ಆಲೋಚನೆ ಇದ್ದರೆ ಅದು ನಮಗೆ ಅನೇಕ ಕಡೆಗಳಲ್ಲಿ ಗಮನಿಸ್ತದೆ. ಸಮಯದ ಒಂದನೇದಾಗಿ ಶಾಲೆಗೆ ಇರುವಾಗ ಸರಿ ಇರ್ತೇನೆ, ಮತ್ತು ನನ್ನ ಕರ್ತವ್ಯ ಬೇರೆ, ನನಗೆ ಅದರ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದನ್ನು ಇಂದಿನ ಕಾಲದಲ್ಲಿ ಇಲ್ಲೋ ಗೊತ್ತಿಲ್ಲ, ಆದರೆ ಈಗಿನ ಕಾಲದಲ್ಲಿ ಅದು ಆಗಬಾರ್ದು ಅಂತ ಹೇಳುವಂಥದ್ದು ನಮ್ಮ ಆಶಯ. ಯಾವುದೇ ಇದ್ದರೂ ಸಹ ಒಂದು ಊರು, ಒಂದು ಶಾಲೆ ಅಂತ ಇದ್ದಾಗ ಆ ಮಕ್ಕಳು ಅಂತಿದ್ದವರನ್ನು ಬದಲಾವಣೆ ಮಾಡುವಲ್ಲಿ ನಾವು ಇದ್ದಷ್ಟು ದಿನ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವಂಥ ಕರ್ತವ್ಯ ಶಿಕ್ಷಕರು ಮಾಡ್ತಾರೆ ಅಂತ ಹೇಳುವಂಥದ್ದು. ಈಗಾಗಲೇ ಸಂಜೀವ ಮಠಂದೂರವರು ಹೇಳಿದರು, ಕಳೆದ ಇಂದಿನ ವರ್ಷಗಳಲ್ಲಿ 1000 ಶಿಕ್ಷಕರು ಪುತ್ತೂರಲ್ಲಿ ಇರಬೇಕಲ್ವಾ ಅಂಥೇಳಿ. ಯಾಕೆ ಇಲ್ಲ ಅಂತ ಹೇಳುವಾಗ ಇವತ್ತು ರಜೆ ಅಂಥೇಳಿ. ಖಂಡಿತವಾಗಿ ನಿಮ್ಮ ದಿನಾಚರಣೆಗೆ ನಿಮಗೆ ರಜೆಯ ಸಂಬಂಧ ಬರೋದಿಲ್ಲ ಅಂತ ಹೇಳುವಂಥದ್ದು ನನ್ನ ವಿಚಾರಗಳು. ನಾವು ಯಾಕೆ ಬಂದಿದ್ದೇವೆ? ಒಂದು ಖುಷಿಯಲ್ಲಿ ನಮ್ಮ ಶಿಕ್ಷಕರಿಗೆ ಒಂದು ಗೌರವ ಕೊಡಬೇಕು, ಅವರನ್ನೊಮ್ಮೆ ಅಭಿನಂದಿಸಬೇಕು, ಅವರ ಕೆಲಸವನ್ನು ಗುರುತಿಸಬೇಕು, ಅವರಿಗೆ ಶುಭಾಶಯ ಹೇಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಬರ್ತೇವೆ. ನಮಗೇನು ಪುರುಸೊತ್ತಿದ್ದು ಬರೋದಲ್ಲ. ಆದರೆ ಬಂದವರಿಗೆ ಯಾರಿಗೆ ಅಪ್ಲೈ ಆಗೋದಿಲ್ಲ, ಬರದವರಿಗೆ ಇದು ಅಪ್ಲೈ ಆಗ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಎಷ್ಟು ಕೆಲಸ ಇದ್ದರೂ ಸಹ ಅವರ ಸೇವೆ ಅಂಥದ್ದು, ಅವರು ಬರಲೇಬೇಕು, ಅವರನ್ನು ಬರಲಿಕ್ಕೆ ಒತ್ತಾಯ ಮಾಡುವ ಪ್ರಶ್ನೆಯೇ ಇಲ್ಲ, ಅದು ಅವರ ಕರ್ತವ್ಯ. ಅಲ್ಲಿ ಯಾವುದೂ ವಿಚಾರಗಳು ಬರೋದಿಲ್ಲ ಅಂತ ಹೇಳುವಂಥದ್ದು ಅದು ಒಂದು ರೀತಿ ನಮಗೆ ನೋವು ತರ್ತದೆ. ಇದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು.
ಒಬ್ಬರೇ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಸಿಗ್ತದೆ, ಅವರ ಸನ್ಮಾನದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಅದೇ ರೀತಿ ಎಲ್ರಿಗೂ ಪ್ರಶಸ್ತಿ ಕೊಡಲಿಕ್ಕೆ ಆಗೋದಿಲ್ಲ, ಆದರೆ ಎಲ್ಲರೂ ಪ್ರಶಸ್ತಿಯತ್ತ ನಾವು ಆ ರೀತಿಯ ಪ್ರಾಮಾಣಿಕ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥ ನಿರೀಕ್ಷೆ ಈ ಸಮಾಜದಲ್ಲಿ ಇರ್ತದೆ. ಹಾಗಾಗಿ ನಮ್ಮ ಶಿಕ್ಷಕರು ತಾರು ತಪ್ಪು ತಿಳ್ಕೊಳ್ಬೇಡಿ, ನಾನು ಯಾರಿಗೂ ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಆದರೆ ಈ ಹುದ್ದೆಯ ಮಹತ್ವವನ್ನು ಹೇಳಿದ್ದಷ್ಟೇ. ಅದನ್ನು ಖಂಡಿತವಾಗಿ ನಮ್ಮೂರಿನಲ್ಲಿ ಎಲ್ಲರೂ ಪಾಲಿಸ್ತಾರೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮಿತ್ತ ಶ್ರೀಯುತ ಅಮಳ ರಾಮಚಂದ್ರ ಅವರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ಮುಂದಕ್ಕೆ ನಮ್ಮ ಹೋಗ್ತಿರೋದು ಇದೀಗ ನಮ್ಮ ಸುಳ್ಯ ಶಾಸಕರು ಆಗಮಿಸ್ತಾ ಇದ್ದೇವೆ ಅಂತ ಕರೆ ಮಾಡಿದರು ಸರ್. ಈ ಒಂದು 5 ನಿಮಿಷದಲ್ಲಿ ನಮ್ಮ ಜೊತೆ ಸೇರಿಕೊಳ್ತೇವೆ ಅಂತ ಹೇಳಿ ಒಂದು 5 ನಿಮಿಷದಲ್ಲಿ ಅವರು ಬರ್ತೇವೆ ಅಂತ ಕರೆ ಮಾಡಿದರು. ಮುಂದಕ್ಕೆ ನಮ್ಮ ನಿವೃತ್ತ ಶಿಕ್ಷಕರ ಪರವಾಗಿ ಒಬ್ಬರು ಶಿಕ್ಷಕರು ನಮ್ಮ ಹಿರಿಯರು ಶ್ರೀಯುತ ಕುಶಾಲಪ್ಪ ಸರ್, ನೀವು 1-2 ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತೇವೆ ಸರ್. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನೋತ್ಸವ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಈ ಒಂದು ಕಾರ್ಯಕ್ರಮದ ಬೆಳಗಿನ ದೀಪ ಪ್ರಜ್ವಲನ ಮಾಡಿದಂಥ ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ KS ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಮಾಜಿ ಶಾಸಕರೇ, ಇನ್ನು ಎಲ್ಲ ಅತಿಥಿ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಮಸ್ತ ಶಿಕ್ಷಕ ಬಂಧುಗಳೇ, ಹಿರಿಯ ಕಿರಿಯ ನಿವೃತ್ತರಾದವರು ಎಲ್ಲ ಶಿಕ್ಷಕ ಬಂಧುಗಳೇ, ಅದೇ ರೀತಿ ಮಾಧ್ಯಮದವರೇ, ಫೋಟೋಗ್ರಾಫರ್ನವರೇ, ವಿಡಿಯೋದವರೇ, ಎಲ್ಲ ಮಕ್ಕಳೇ, ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಮಕ್ಕಳೇ, ಎಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆ ಪ್ರಯುಕ್ತವಾಗಿ ಶುಭವನ್ನು ಹಾರೈಸ್ತಾ, ಪ್ರತಿ ವರ್ಷದಂತೆ ಈ ಒಂದು ಶಿಕ್ಷಕ ದಿನಾಚರಣೆ ಬಹಳ ಅದ್ಧೂರಿಯಾಗಿ ನಡೆಸಿಕೊಡುವಂಥ ಕಾರ್ಯಕ್ರಮವನ್ನು ಈ ನಮ್ಮ ಶಿಕ್ಷಕರ ಸಮಿತಿ ಹಮ್ಮಿಕೊಂಡಿದೆ. ಅದೇ ರೀತಿ ಈ ವರ್ಷ ಕೂಡ ನಮಗೆ ನಿವೃತ್ತಿಗೊಂಡಂಥ ಶಿಕ್ಷಕರಿಗೆ ಬಹಳ ಅರ್ಥಪೂರ್ಣವಾಗಿ ಗೌರವಪೂರ್ವಕವಾಗಿ ಬಹಳ ಅದ್ಧೂರಿಯಾಗಿ ನಮಗೆ ಸನ್ಮಾನವನ್ನು ಮಾಡಿದೆ ಸರ್. ಮೊದಲಿಗೆ ಎಲ್ಲ ನಿವೃತ್ತಿ ಶಿಕ್ಷಕರ ಪರವಾಗಿ ನಿಮಗೆಲ್ಲ ಸಮಿತಿಯವರಿಗೆ, ಎಲ್ಲ ಪದಾಧಿಕಾರಿ ಕೂಡ ಧನ್ಯವಾದ ಅರ್ಪಿಸ್ತಾ, ಆತ್ಮೀಯರೇ, ಈಗಾಗಲೇ ನಮ್ಮ ಮಾಜಿ ಶಾಸಕರು ಹೇಳಿದ ಹಾಗೆ, ಅದೇ ರೀತಿ ಕಾವು ಹೇಮನಾಥ್ ಶೆಟ್ಟರ್ ಸರ್ ಹೇಳಿದ ಹಾಗೆ, ಮೊದಲು ಬಹಳ ಶಿಕ್ಷಕರಂದರೆ ಬಹಳ ಮಕ್ಕಳಿಗೆ ಕೂಡ ಬಹಳ ಹೆದರಿಕೆ ಇತ್ತು. ಇಲ್ಲಿ 1 ಕಿಲೋಮೀಟ್ರ್ ದೂರದಿಂದ ಬೈಕು ಅಥವಾ ಏನಾದರೂ ವಾಹನಗಳ ಸೌಂಡು ಬಂದಾಗ ಇದು ಇವರೇ ಮಾಸ್ಟರ್ ಬರ್ತಾರೆ, ಅವರೇ ಮಾಸ್ಟರ್ ಬರ್ತಾರೆ ಅಂತೇಳಿ ಬಹಳ ಹೆದರಿಕೆಯಲ್ಲಿ ಓಡ್ತಾಯಿದ್ರು. ಈಗ ಹಾಗೆಲ್ಲ, ಈಗ ಒಂದು ಬೈಕ್ ಬರುವಾಗ ಮಕ್ಕಳಿಗೆ ಅಷ್ಟು ಆತ್ಮೀಯತೆ, ಅಂದರೆ ಬೈಕ್ ಬರುವಾಗ ಇದು ಇಂಥ ಮಾಸ್ಟರ್ ಬಂದರು, ಅವರ ಬ್ಯಾಗನ್ನೆಲ್ಲ ಹೇಳ್ಕೊಡೋದು, ಆಫೀಸ್ ರೂಮಿಗೆ ಕೊಂಡೋಗುವಂಥ ಪದ್ಧತಿ, ಅಂದರೆ ಅಷ್ಟು ಆತ್ಮೀಯತೆಯಲ್ಲೇ ಬೇಕು. ತಾಯಿ ಹೃದಯ ಶಿಕ್ಷಕರಲ್ಲಿದ್ದಾಗ ಮಾತ್ರ ಈಗ ಮಕ್ಕಳ ಮತ್ತು ನಮ್ಮ ಬಾಂಧವ್ಯ ಉಂಟಾಗ್ತದೆ. ಮೊದಲೆಲ್ಲ ಹಾಗೆ ನಾವು ಕೂಡ ತುಂಬ ಪೆಟ್ಟು ತಿಂದವರು, ಮರ ಹತ್ತಿ ಕೆಲಸ ಮಾಡಿದವರು, ಮಾಡಿಗೆ ಹತ್ತಿ ಹಂಚು ಇಟ್ಟವರು, ಆಗ ಆಗ್ತಾಯಿತ್ತು. ಈಗ ಹಾಗೆ ಆಗುವುದಿಲ್ಲ. ಈಗ 1-2 ಮಕ್ಕಳಿರುವಂಥದ್ದು, ಅವರಿಗೆ ಒಂದೇ ಒಂದು ಸ್ವಲ್ಪ ಕೆಲಸವನ್ನು ಮಾಡಿದರೆ ಕೂಡ ಮಾರನೇ ದಿನ ನಮ್ಮಲ್ಲಿ ಕೇಳುವಂಥದ್ದು, ಸರ್ ಇವತ್ತು ಸ್ವಲ್ಪ ಅವರಿಗೆ ಜಾಸ್ತಿ ಕೆಲಸ ಕೊಟ್ಟಿರಿ, ಹಾಗೆ ಕೊಟ್ಟಿರಿ ಅಂತ. ಬರೀಲಿಕ್ಕೆ ಕೊಟ್ಟರು ಕೂಡ ಹಾಗೆ ಬಹಳಷ್ಟು ಕೇಳುವವರಿದ್ದಾರೆ. ಕಡಿಮೆ ಕೊಟ್ಟರು ಕೇಳ್ತಾರೆ, ಬರಲಿಕ್ಕಿಲ್ಲ ಈ ವಾರದಲ್ಲಿ ಅಂತ, ಜಾಸ್ತಿ ಕೊಟ್ಟರು ಕೇಳ್ತಾರೆ. ಅಂದರೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಂಥವರು ಶಿಕ್ಷಕರು. ಬಹಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಇನ್ನು ಹೀಗೆ ಹೇಳಿದಾಗೆ ಪಾಠ ಮಾಡೋದು ನಮ್ಮ ಶಿಕ್ಷಕರ ಮೊದಲ ಕರ್ತವ್ಯ. ಅಂದರೆ ವೃತ್ತಿಗಳಲ್ಲಿ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ. ಎಲ್ಲ ವೃತ್ತಿ ಕೂಡ ಶ್ರೇಷ್ಠ. ರೈತ ಬೇಕು ಅಥವಾ ದೇಶ ಕಾಯುವಂಥ ಸೈನಿಕರು ಬೇಕು, ಆದರೆ ಎಲ್ಲವನ್ನು ಕೂಡ ನಾವು ಶಿಕ್ಷಣ ಕೊಡುವಂಥದ್ದು ಶಿಕ್ಷಕರು. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜದಲ್ಲಿ ಕೂಡ ಗೌರವ ಇದೆ. ಮೊದಲು ಬಹಳಷ್ಟು ಗೌರವ ಇತ್ತು, ಈಗ ಸ್ವಲ್ಪ ಗೌರವ ಕಡಿಮೆ ಆಗಿದೆ. ಯಾಕಂತೇಳಿದರೆ ಅಂದರೆ ಅಷ್ಟು ಒತ್ತಡದ ಮೇಲೆ ಸ್ವಲ್ಪ ಪ್ರೀತಿ ಇಟ್ಟು ಮಾತಾಡಿದರೆ ಮಾತ್ರ ಈಗ ಊರಲ್ಲಿ ಗೌರವ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಾನೀಗ
ನಿವೃತ್ತಿಯಾಗಿ 3 ತಿಂಗಳಾಯಿತು. ಈಗ ಮೊದಲೆಲ್ಲ ರಜೆಯಲ್ಲಿ ಕೇಳ್ತಿದ್ರು ಆದಿತ್ಯ ಅವರೆಲ್ಲ ಸಿಕ್ಕಿದಾಗ, ಮಾಸ್ಟರ್ ರಜೆನಾ ಅಂತ. ಈಗ ಹಾಗೆಲ್ಲ ನಿಮ್ಮ ಮನೆಯಲ್ಲಿರುವುದಾ ಅಂದರೆ ಎಲ್ಲಿ ಹೋದರೂ ಕೂಡ ನಮ್ಮನ್ನು ಬಿಡುವುದಿಲ್ಲ, ಕೇಳ್ತಾ ಇರ್ತಾರೆ. ಹಾಗೆ ಕೇಳ್ತಿರುವಾಗ ನಮಗೆ ಮತ್ತು ಹುರುಪು ಬರುವಂಥ ದಿನಗಳಾಗ್ತವೆ. ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಾಗ ಮಾತ್ರ ನಾವು ನಮ್ಮ ಗೌರವವನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಗೌರವವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ನಮಗೆ ನಿವೃತ್ತ ಆದ ಮೇಲೆ ಲಾಭ ಅಂತ ಹೇಳಿದರೆ ನಮ್ಮ ಶಿಷ್ಯಂದರು ಎಲ್ಲೂ ಸಿಕ್ಕಿದರೂ ಕೂಡ ನಮಗೆ ಬಹಳ ಗೌರವ ಕೊಡ್ತಾರೆ. ಭಾಳ ಪ್ರೀತಿಯಿಂದ ದೂರಲ್ಲಿದ್ದರೂ ಕೂಡ ಒಂದು ಮದುವೆಗೆ ಕಾರ್ಯಕ್ರಮಕ್ಕೆ ಹೋದರೂ ಅಥವಾ ಜಾತ್ರೆಗೆ ಹೋದರೂ ಕೂಡ ನಮಗೆ ಬಹಳ ಪ್ರೀತಿ ಇಟ್ಟು ಓಡಿಕೊಂಡು ಬಂದು ನಮಸ್ಕರಿಸ್ತಾರೆ. ಅದೊಂದು ಅತ್ಯಂತ ನಮಗೆ ಖುಷಿ ಕಾಣುವಂಥದ್ದು ಮತ್ತು ಗೌರವ ಸಿಗುವಂಥದ್ದು. ಇನ್ನು ಒತ್ತಡಗಳು, ಸಹ ಶಿಕ್ಷಕರನ್ನು HM ಕೇಳುವಂಥದ್ದು, HM ಅನ್ನು CRPಗಳನ್ನು ಕೋಆರ್ಡಿನೇಟ್ರು BO. ಅಂದರೆ ಅಲ್ಲಿ BOವರಿಗೆ ನೇರ ಕೇಳುವುದಿಲ್ಲ, ನೇರವಾಗಿ ಮೇಲಿಂದ ಒತ್ತಡ ಬರ್ತದೆ. ಈಗ ಕೊಡುವಂಥದ್ದು ಈಗ 4 ಗಂಟೆ ಒಳಗೆ ಕೊಡಬೇಕು ಅಂತ ನಾವು ಜಂಜಾಟದಲ್ಲಿ ಪಾಠವನ್ನು ಮುಗಿಸಬೇಕಾಗ್ತದೆ. ಬಹಳ ಕಷ್ಟ ಇದೆ. ಹಾಗೆ ಭಾಳಷ್ಟು ತಾಳ್ಮೆಯಿಂದ ಏನಿದ್ರೂ ಕೂಡ ಭಾಳಷ್ಟು ತಾಳ್ಮೆಯಿಂದ ನಮ್ಮ ಸೇವೆಯನ್ನು ಮಾಡಿದಾಗ ಮಾತ್ರ ನಾವು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂತೇಳಿದರೆ 2 ವರ್ಷಗಳನ್ನ ನೋಡ್ತಾ ಇದ್ದೇವೆ, ಬಹಳ ಒಳ್ಳೆಯ ನಮ್ಮ ಕ್ರಿಯಾಶೀಲ BOವರು ಇದ್ದಾರೆ. ಅವರು ಬಹಳ ತಾಳ್ಮೆಯಿಂದ ಇದನ್ನೆಲ್ಲವನ್ನು ಕೂಡ ಈ ಒಂದು ನಮ್ಮ ಪುತ್ತೂರು ತಾಲೂಕನ್ನು ಮುನ್ನಡೆಸುವವರು. ಅದೇ ರೀತಿ ನಮ್ಮ ಕೋಆರ್ಡಿನೇಟರ್ ಕೂಡ ಬಹಳ ಉತ್ತಮವಾಗಿ, ಅಂದರೆ ಒಮ್ಮೆ ಎದುರಿಗೆ ಮಾತ್ರ ಮಾತಾಡ್ತಾರೆ, ಆದರೆ ಕೆಲಸ ಆಗಬೇಕಿದ್ರೆ ಮಾತ್ರ ಇದನ್ನು ಕೊಡುವಂಥದ್ದು ಮತ್ತು ಕರೆದು ಮಾತಾಡುವಂಥ ಗುಣ ಎಲ್ಲ CRPಗಳಿರ್ಬೋದು ಅಥವಾ BIRT ಅಥವಾ ಶಿಕ್ಷಣ ಸಂಯೋಜಕರು ಎಲ್ಲರೂ ಕೂಡ ಬಹಳ ಅಂದರೆ ಒಗ್ಗಟ್ಟಾಗಿ ಕೆಲಸ ಮಾಡೋ ಕಾರಣ ಪುತ್ತೂರು ಬಹಳ ಮುನ್ನಡೆಯುತ್ತಿದೆ. ನಮಗೆ ಗೊತ್ತಾಗಿದೆ 24-25 ಸಾಲಿನ SSLC ರಿಸಲ್ಟ್ ನೋಡುವಾಗ ನಮಗೆ ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಏನೇ ಇರಲಿ, ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಒಳ್ಳೆಯ ದೇವರು ಅನುಗ್ರಹಿಸಲಿ. ಅದೇ ರೀತಿ ನಿವೃತ್ತರಾದವರಿಗೆ ಆರೋಗ್ಯ ಚೆನ್ನಾಗಿರಲಿ. ಇನ್ನು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಅಕ್ಷರದಾಸೋಹ ಹೇಗೂ ಊಟ ತುಂಬ ವರ್ಷದಿಂದ ನಡೀತಿದೆ. ನಮ್ಮ ಅಕ್ಷರದಾಸೋಹ ನಿರ್ದೇಶಕರು ಬಹಳ ಉತ್ತಮವಾಗಿ ಇದನ್ನು ನಡೆಸಿಕೊಡ್ತಾ ಬಂದಿದ್ದಾರೆ. ಆದರೆ ಈಗ ಮೊಟ್ಟೆ ಸಿಕ್ಕಿದಂಥ ಒಂದು ಭಾಗ್ಯ. ಮೊಟ್ಟೆ ಒಳ್ಳೆಯದೇ, ಮಕ್ಕಳಿಗೆ ಭಾಳ ಖುಷಿ ಆಗ್ತದೆ. ಫಸ್ಟು ಎಲ್ಲ ಕೂಡ ಮಕ್ಕಳು ಮೊಟ್ಟೆಯನ್ನು ತಿಂತಾಯಿದ್ರು. ಕ್ರಮೇಣ ಆಗುವಾಗ ಮೊಟ್ಟೆ ಬೇಡ, ಅವರು ಬಾಳೆಹಣ್ಣಿಗೆ ಇದು ಮಾಡ್ತಾಯಿದ್ದಾರೆ. ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಮೊಟ್ಟೆ ಹೋಗ್ತಾ ಉಂಟು. ಅದರಲ್ಲೂ ಕೂಡ ತುಲನೆ ಮಾಡಿ ನೋಡುವಂಥ ಮಕ್ಕಳಿದ್ದಾರೆ. ಇದು ನಮಗೆ ಚಿಕ್ಕದು, ಇದು ದೊಡ್ಡದು. ಈಗ ಬಾಕಿ ಅನ್ನವನ್ನು ಬೇಯಿದ್ರೆ ಬೇಯಿಸ್ಬೋದು, ಅಥವಾ ಬಾಳೆಹಣ್ಣು ಬೇಕಿದ್ರೆ ತರ್ಬೋದು. ಮೊಟ್ಟೆ ಇಡುವಂಥದ್ದು ಒಂದು ಕೋಳಿ ಒಂದು ಚಿಕ್ಕದಿಡ್ಬೋದು, ದೊಡ್ಡದಿಡ್ಬೋದು. ಆ ರೀತಿಯಲ್ಲಿ ನಮಗೆ ಈಗ ಅದನ್ನು ಬೇಯಿಸುವ ಮಾತ್ರ ಅಲ್ಲ, ಅದನ್ನು ಲೆಕ್ಕ ಇಟ್ಟುಕೊಳ್ಳುವಂಥ ಬಹಳ ಸಮಸ್ಯೆ. ಹಾಗೆ ಎಲ್ಲ ಹೈಸ್ಕೂಲಲ್ಲೆಲ್ಲ ಒಂದು ಕ್ಲರ್ಕ್ ಕೊಟ್ಟಾಗಿ ಈ ಪ್ರೈಮರಿ ಕೂಡ ಒಂದು ಕ್ಲರ್ಕನ್ನು ಒದಗಿಸಿ ಕೊಟ್ಟರೆ ಒಳ್ಳೆಯದಂತ ನಾನು ಶಾಸಕರಿಲ್ಲ ಇದರಲ್ಲಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವರು ಬೇರೆ ಕಾರ್ಯನಿಮಿತ್ತ ಹೋಗಿದ್ದಾರೆ. ಏನೇ ಇರಲಿ, ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದಂಥ ನಮಗೆ ತೃಪ್ತಿ ಇದೆ. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಗೈಡ್ಸ್ನ ವಿದ್ಯಾರ್ಥಿಗಳು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದರೊಂದಿಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಶಿಕ್ಷಕರಾಗಿರುವಂತಹ ಶ್ರೀಮತಿ ಅನುರಾಧ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಎಲ್ಲರಿಗೂ ನಮಸ್ಕಾರ. ಸಾನ್ನಿಧ್ಯದ ಮಾಳಿಂಗೇಶ್ವರ ಹಾಗೂ ಪರಿವಾರದೆಲ್ಲ ದೇವರಿಗೆ ವಂದಿಸಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿ, ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವತ್ತು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣರ ಜನ್ಮದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಬಂದಿರುವಂಥ ಎಲ್ಲ STMCನ ಅಧ್ಯಕ್ಷರು, ಸರ್ವ ಸದಸ್ಯರು, ಹಾಗೆ ಎಲ್ಲ ಬಂದಿರುವಂಥ ಎಲ್ಲ ಗುರು ಭಕ್ತರೇ, ಮಾತನಾಡುವ ಸಮಯ ಅಲ್ಲ. ನಾನು ಸುಳ್ಯದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು, ಮರ್ಧಾಲದಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಪುತ್ತೂರಿಗೆ ನನಗೆ ಮಂಗಳೂರು ಹೋಗಲಿಕ್ಕಿದೆ. ಇನ್ನು ಮಧ್ಯಾಹ್ನ ನಂತರ ಪುತ್ತೂರಿಗೆ ಬರಲೇಬೇಕು. ಯಾಕಂದ್ರೆ ನನ್ನ ಅರ್ಧ ಜನ ಪುತ್ತೂರಿನಲ್ಲಿ ಇಲ್ಲಿ ಕೂತ ಅರ್ಧ ಜನ ನನ್ನ ಕ್ಷೇತ್ರದ ಕಡಬ ತಾಲೂಕಿನವರಿದ್ದಾರೆ. ಅವರಿಗೋಸ್ಕರ ನಾನು ಬರಲೇಬೇಕಾಗಿದೆ. ಅದಕ್ಕೆ ಬಂದಿದ್ದೇನೆ. ನಿಮ್ಮ ಮನೆಯೆಲ್ಲ ನೋಡಿಕೊಂಡು ಹೋಗುವ ಅಂತ ಬಂದಿದ್ದೇನೆ. ಇವತ್ತು ದಿನ ಪಾಠ ಮಾಡಿ 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 ಒಂದು ರೀತಿ ನಿಮಗೆ ತಲೆಗೆ ಜಿಡ್ಡು ಹಿಡಿರ್ತಿತ್ತು. ಯಾವಾಗಲೂ ಯೂನಿಫಾರ್ಮ್ ಹಾಕಿ ಹಾಕಿ ಒಂದು ರೀತಿ ಬೋರ್ ಆಗಿರ್ತದೆ. ಆದರೆ ಇವತ್ತು ನಿಮ್ಮದೇ ದಿನಾಚರಣೆ, ಶಿಕ್ಷಕರ ದಿನಾಚರಣೆ. ಇವತ್ತು ಸುಂದರವಾಗಿ ಎಲ್ಲ ಅಲಂಕಾರ ಮಾಡಿಕೊಂಡು ಇದ್ದ ಬದ್ದ ಚಿಹ್ನೆ ಎಲ್ಲ ಹಾಕಿಕೊಂಡು ಮತ್ತೆ ಒಂದಷ್ಟು ಮಳ್ಳಿಗೆ ಮುಟ್ಕೊಂಡು ಸುಂದರವಾಗಿ ಬಂದು ಇವತ್ತು ಆರಾಮದಲ್ಲಿರುವಂಥ ದಿನ. ಅದಕ್ಕೆ ನಾವು ಟೆನ್ಷನ್ ಕೊಡಲಿಕ್ಕಿಲ್ಲ. ಅಂದರೆ ಇನ್ನೂ ಅಷ್ಟು ಲೇಟ್ ಮಾಡಿ ಊಟದ ಹಸಿವಾಗುವಂಥದ್ದು. ಕೆಲವೊಂದು ಏಜ್ ಆದವರು ಇದ್ದಾರೆ, ಅವರು ಟೈಮಿಗೆ ಸರಿ ಶಾಲೆಯಲ್ಲಿ ಗಂಟೆ ಹೊಡೆಯುವಾಗ ಊಟ ಮಾಡಿದವರಿಗೆ ಇವತ್ತು ಗಂಟೆ ಇಲ್ಲ, ಇವತ್ತು ಟೈಮ್ ಬೆಳ್ಳಿ ಇಲ್ಲ, ಗಂಟೆ ಹೊಡಿಲಿಲ್ಲ. ಆದ ಕಾರಣ ಬೈಬಾರ್ದು. ನಾನು ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೇನೆ. ಶಿಕ್ಷಣ ಅಂತೇಳಿದರೆ ಶಿಕ್ಷಿಸಿ ಕ್ಷಮಿಸಿ ಕಲಿಸುವಂಥದ್ದೇ ಶಿಕ್ಷಣ. ಮೊದಲು ನಾವೆಲ್ಲ ಹೋಗುವಾಗ ಆ ಶಿಕ್ಷಣ ಪದ್ಧತಿ ಇತ್ತು. ಆದರೆ ಈಗ ಬದಲಾದ ಶಿಕ್ಷಣ ಆಗಿದೆ. ಇವತ್ತು ಶಿಕ್ಷೆಯನ್ನು ಯಾರು ಅನುಭವಿಸಬೇಕು? ಟೀಚರ್ ಮೊದಲು ಶಿಕ್ಷೆ ಮಾಡಿಕೊಂಡು ಮತ್ತೆ ಮಕ್ಕಳಲ್ಲಿ ಕ್ಷಮೆ ಕೇಳಿಸಿಕೊಂಡು ಮತ್ತೆ ಶಿಕ್ಷಣವನ್ನು ಕೊಡುವಂಥ ಬದಲಾವಣೆಯಾಗಿದೆ. ಯಾವಾಗ ದಂಡ ಇತ್ತಾ ಆಗ ಆ ದಂಡ ಈಗ ಇಲ್ಲ. ದಂಡ ಪ್ರಯೋಗ ಆಗುವಾಗ ನಮಗೆ ತಲೆಗೆ ಸರಿಯಾಗಿ ಜ್ಞಾನೋದಯ ಆಗ್ತಿತ್ತು. ಯಾವ ಪಾಠ ಇವತ್ತು ಹೇಳಿಕೊಟ್ಟಿದ್ರು ನಾಳೆ ಬೆಳಿಗ್ಗೆ ಬರುವಾಗ ಅದು ಸರಿ ನೆನಪೊಳಿತಿತ್ತು. ಇವತ್ತು ದಂಡ ನಿಮಗೆ ಆಗ್ತದೆ. ನೀವೇನಾದರೂ ಮಕ್ಕಳಿಗೆ ದೊಡ್ಡದಿದ್ರೆ ನಿಮ್ಮ ಮೇಲೆ ದಂಡ ಹಾಕಿ ಬಿಡ್ತಾರೆ. ಅಂದರೆ ತಪ್ಪು ಕಾರಣಕ್ಕೆ ನೀವು ತಪ್ಪು ಕಟ್ಟಬೇಕು ಅಂತೇಳಿ ನೀವು ತಪ್ಪು ಮಾಡಿದರೆ ಶಿಕ್ಷೆ ನಿಮಗೆ ಅನುಭವಿಸುವಂಥದ್ದು ಪರಿಸ್ಥಿತಿ ಆಗಿದೆ. ಇದು ಹೋಗಲಾಡಿಸಬೇಕು. ಅದಕ್ಕೆ ಇವತ್ತು ಬರೀ ಶಿಕ್ಷಕರ ದಿನಾಚರಣೆಯಲ್ಲಿ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ನಾವು ಹೋಗುವಂಥದ್ದಲ್ಲ. ಶಿಕ್ಷಕರಿಗಿರುವ ಸಮಸ್ಯೆಗಳು ಏನಿದೆ ಅದನ್ನು ಕೂಡ ಇಲ್ಲಿ ನೀವು ಒಂದು ರೀತಿಯ ಯಾರಾದರೂ ಒಬ್ಬರು ನಿಮ್ಮ ಬಗ್ಗೆ ಮಾತನಾಡಬೇಕು. ಯಾವುದೆಲ್ಲ ಶಾಲೆಗಳಿಗೆ ಸಮಸ್ಯೆ ಇದೆ, ಶಾಲೆಯಲ್ಲಿ ಸರಿಯಾದ ಶೌಚಾಲಯ ಇದೆಯಾ, ಕಟ್ಟಡ ಸರಿಯಾಗಿದೆಯಾ, ನಮಗೆ ಊಟದ ವ್ಯವಸ್ಥೆಗೆ ಸರಿಯಾದ ಊಟದ ವ್ಯವಸ್ಥೆ ಇದೆಯಾ, ಇದನ್ನೆಲ್ಲ ನಮಗೆ ಟೈಮಿಗೆ ಸರಿಯಾಗಿ ಪುಸ್ತಕ ಬರ್ತದ, ಮಕ್ಕಳ ಸ್ಕಾಲರ್ಶಿಪ್ ಸರಿಯಾಗಿ ಬರ್ತದ, ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಒಂದು ತಯಾರಿ ಮಾಡಿಕೊಂಡು ಮನವಿಯನ್ನು ಸಲ್ಲಿಸಬೇಕು. ಯಾವುದೆಲ್ಲ ಬಾಕಿ ಇದೆ, ಯಾವುದೆಲ್ಲ ಬಂದಿದೆ ಅಂತೇಳಿ. ಬರದಿದ್ದರೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ. ಇವತ್ತು ನಾವು ಸಂಜೀವನ ಕೂತಿದ್ದಾರೆ, ನಮ್ಮ ಈ ಕ್ಷೇತ್ರದ ನಿಕಟಪೂರ್ವ ಶಾಸಕರು. ಅವರ ತಮ್ಮಲ್ಲಿ ಶಾಲೆಗಳಿಗೆ ನಿಮಗೆ ಕೊಠಡಿಗಳು ವಿವೇಕ ಕೊಠಡಿಗಳು ಒಂದಷ್ಟು ಬಂದಿರ್ಬೋದು. ಈ ಸಲ ಕೊಠಡಿಗಳ ದುರಸ್ತಿಗೆ ಅನುದಾನ ಬಂದಿದೆ ಹೊರತು ಹೊಸ ಕೊಠಡಿಗಳು ಅಂತ ಬರಲಿಲ್ಲ. ಟೀಚರ್ ಯಾವಾಗ ನಾವು ಶಾಲೆಗೆ ಹೋದರೆ ಮೇಡಮ್ ಅವರಿಗೆ ಸಭೆ ಸಮಾರಂಭ ಮುಖ್ಯ ಅಲ್ಲ. ಅವ್ರು ನಮ್ಮನ್ನು ಕರೀತಾರೆ, ಮೇಡಮ್ ಈ ಕೊಠಡಿಗೆ ಒಮ್ಮೆ ಬನ್ನಿ, ಮೇಲೆ ನೋಡಿ ಮೇಡಮ್ ಹೇಗಿದೆ, ನಮ್ಮ ಹಂಚೆಲ್ಲ ಬಿದ್ದು ನೀರು ಒಳಗೆ ಬರ್ತಿದೆ ಅಂತೇಳಿ. ಮತ್ತೆ ಒಂದು ಶಾಲೆಗೆ ಹೋದರೆ ನೋಡಿ ಬನ್ನಿ ಮೇಡಮ್ ನಮ್ಮ ಬಿಸಿ ಊಟದ ಕೊಠಡಿ ಒಮ್ಮೆ ನೋಡಿ ಹೇಗಿದೆ ಮಕ್ಕಳು ಊಟ ಮಾಡೋದು ಅಂತ. ಮತ್ತೊಂದು ನೋಡಿ ನಮಗೆ ಟೀಚರ್ಸ್ ಕೂತ್ಕೊಳ್ಳಿಕ್ಕೆ ರೂಮ್ ಇಲ್ಲ ಮೇಡಮ್, ಚೇರ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದಲ್ಲ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಪರಿಹಾರ ಕೂಡ ಆಗಬೇಕು. ಈ ಒಂದು ನಿಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣರು ಶಿಕ್ಷಕರಾಗಿ 2ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮಲ್ಲಿ ಕೂಡ ಒಬ್ಬ ರಾಷ್ಟ್ರಪತಿಯಾಗಿ ದೇಶದ ಚುಕ್ಕಾಣಿ ನೀಡುವಂಥ ನಾಯಕರಾಗಬೇಕು ಅಂತ ನನ್ನ ಆಸೆ. ಅಂದರೆ ನಮ್ಮ ದೇಶದ ಬರೀ ಆ ಉತ್ತರ ದೇಶದ ಭಾರತದಲ್ಲ, ದಕ್ಷಿಣ ಭಾರತದ ಜನಗಳ ಸಮಸ್ಯೆ ಏನು ಅಂತೇಳಿ ಅರಿತುಕೊಳ್ಳಲಿಕ್ಕೆ ನಮ್ಮ ಭಾಗದ ಜನ ಹೋದರೆ ಅಲ್ಲಿ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಟೀಚರ್ ಆಗಿದ್ದವರು, ರಿಟೈರ್ಡ್ ಆಗಿ ಈಗ ಟೀಚರ್ ಆದವರು ರಾಷ್ಟ್ರಪತಿ ಆಗಿದ್ದಾರೆ, 2ನೇ ರಾಷ್ಟ್ರಪತಿ ಆಗಿದ್ದಾರೆ. ಹಾಗೆ ಟೀಚರ್ ಅಂತ ಹೇಳಿದ ತಕ್ಷಣ, ಶಿಕ್ಷಕ ಅಂತ ಹೇಳಿದ ತಕ್ಷಣ ಆ ಹುದ್ದೆಗೆ ಒಂದು ವಿಶೇಷವಾದ ಅದಕ್ಕೆ ಆದಂಥ ಒಂದು ಏನು ಒಂದು ಗೌರವ
ಇದೆ. ಆ 3 ಪದದ ಅಕ್ಷರಕ್ಕೆ ಇವತ್ತು ಬೇರೆಲ್ಲ ಡಿಪಾರ್ಟ್ಮೆಂಟನ್ನು ನೋಡಿದರೆ ಇ ಓರವರು ಕೂಡ ಇಲ್ಲಿದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಬಿ ಒ, ಬೇಸರ ಪಡ್ಕೊಳ್ಳಿಕ್ಕಿಲ್ಲ. ಆದರೆ ಶಿಕ್ಷಣ ಒಂದು ಅಂತ ಹೇಳಿದರೆ ಆ ಒಂದು ಶಿಕ್ಷಕ ಹುದ್ದೆಯಲ್ಲಿ ಯಾವುದೇ ರೀತಿಯ ಆ ಶಾಲೆಯಲ್ಲಿ ಆಗಿರೋದು ಯಾವುದೇ ರೀತಿಯ ಲಂಚರಹಿತವಾಗಿರುವಂಥ ಕ್ಷೇತ್ರ ಯಾವುದು? ಶಿಕ್ಷಣ ಕ್ಷೇತ್ರ ಮಾತ್ರ. ಅದಕ್ಕೆ ಅದನ್ನು ಉಳಿಸುವಂಥ ಕೆಲಸ ಕೂಡ ಮಾಡಬೇಕು. ಮುಂದಿನ ಮಕ್ಕಳಿಗೆ ಈ ರೀತಿಯ ಎಲ್ಲಾದರೂ ಅಂಥ ಸಮಸ್ಯೆ ನಮ್ಮಲ್ಲಿ ಇಲ್ಲ ಇದ್ರೂ ಆ ರೀತಿಯ ವ್ಯವಸ್ಥೆಗೆ ಒಗ್ಗಿಕೊಳ್ಳದಂಥ ಮಗುವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಮನೆಯಲ್ಲಿ ಹುಟ್ಟಿದ ಹುಡುಗ ಇವತ್ತು ನಾವೆಲ್ಲ ಮಾತಾಡಲಿಕ್ಕೆ ಕಾರಣ ಇವತ್ತು ಬಿ ಒ ಆಗಿರ್ಬೋದು, ತಹಶೀಲ್ದಾರ್ ಆಗ್ಬೋದು, AC/DC ಆಗಿದ್ದರೂ ಕೂಡ ಮೊದಲಿಗೆ ಕಾಲಿಗೆ ಅಡ್ಡ ಬಿದ್ದದ್ದು ನಿಮ್ಮ ಕಾಲಿಗೆ ಗುರುಗಳಿಂದ, ನಿಮ್ಮ ಶಿಕ್ಷಣದಿಂದಾಗಿ, ಗುರುವಿನ ಶಿಕ್ಷಣದಿಂದಾಗಿ ಇವತ್ತು ಉನ್ನತ ಮಟ್ಟದ ರಾಷ್ಟ್ರಪತಿ ಅದರಿಂದ ಹಿಡಿದು DC, AC ಯಾರೇ ಆಗಿರ್ಬೋದು ಅವರೆಲ್ಲ ಗುರುವಿನ ಶಿಕ್ಷಣದಿಂದಾಗಿ ಅಷ್ಟು ದೊಡ್ಡ ಜ್ಞಾನವನ್ನು ಪಡೆದು ಆ ಜ್ಞಾನ ಬರಲಿಕ್ಕೆ ಕಾರಣ ಗುರು. ಅದಕ್ಕೋಸ್ಕರ ಇವತ್ತು ಎಲ್ಲ ಗುರುಗಳಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಇವತ್ತು ಬರೀ ಗುರು ಶಿಕ್ಷಕರ ದಿನಾಚರಣೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಇವತ್ತು ಈದ್ ಮಿಲಾದ್ ಕಾರ್ಯಕ್ರಮಕ್ಕೂ ಕೂಡ ಅಭಿನಂದನೆ ಶುಭಾಶಯವನ್ನು ಸಲ್ಲಿಸ್ತಿದ್ದೇನೆ. ಅದು ಓಣಂ ಕಾರ್ಯಕ್ರಮ ಆಗ್ತದೆ. ನಾವು ಕೇರಳದ ಬಾರ್ಡ್ರಲ್ಲಿರುವ ಕಾರಣ ಓಣಂ ಕಾರ್ಯಕ್ರಮಕ್ಕೂ ಶುಭಾಶಯವನ್ನು ಹೇಳ್ತಿದ್ದೇನೆ. ಎಲ್ಲ ಶಿಕ್ಷಕರು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡಿ ನಮ್ಮ ದೇಶವನ್ನು ಕಾಪಾಡುವಂಥ, ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದು ಆಡಳಿತ ಮಾಡುವಂತಹ ನಾಯಕತ್ವ ಗುಣ ಹೊಂದುವಂಥ ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇವೆ. ಅದನ್ನು ಏನು ಮಾಡುವಂಥ ಎಲ್ಲ ಮೂರ್ತಿ ಅದನ್ನು ಶಿಲ್ಪಿಯಾಗಿ ಮಾಡುವಂಥ ಶಿಲ್ಪಿಗಳು ನೀವು. ಆ ರೀತಿಯ ನಾಯಕರನ್ನಾಗಿ ಹೊರಹೊಮ್ಮಿಸುವಂಥ ಕರ್ತವ್ಯವನ್ನು ನಿಮ್ಮ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಮಕ್ಕಳಿಗೆ ಬರೀ ಪುಸ್ತಕದ ವಿಚಾರ ಮಾತ್ರ ಅಲ್ಲದೆ ಸಮಾಜದ ಬಗ್ಗೆ ಕೂಡ ಅರಿವು, ಪರಿಸರದ ಬಗ್ಗೆ ಅರಿವು, ನಮ್ಮ ಕುಟುಂಬದ ಬಗ್ಗೆ ಅರಿವು, ನಮ್ಮಲ್ಲಿರುವ ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವ ಭಾವನೆ ಬರುವಂಥ ಆ ಶಿಕ್ಷಣ ಕೂಡ, ಪುಸ್ತಕೇತರ ಶಿಕ್ಷಣ ಕೂಡ ಮಕ್ಕಳಿಗೆ ದೊರೆಯುವಂತೆ ಆಗಲಿ. ತಾಯಂದಿರೇ ಜಾಸ್ತಿ ಇಲ್ಲಿ ಶಿಕ್ಷಕಿಯರಿರುವ ಕಾರಣ ಅದನ್ನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯವನ್ನು ಹೇಳಿಕೊಳ್ತಾ ನನ್ನ ಮಾತಿನ ವಿರಾಮ ಇಡ್ತೇನೆ. ಧನ್ಯವಾದಗಳು. ಒಂದು ಮಾತು ಬಿಟ್ಟು ಹೋಯಿತು, ನಾನು ಬರುವಾಗ ನೆನಪು ಮಾಡಿಕೊಂಡಿದ್ದೆ, ಬರುವ ವರ್ಷ ಇಷ್ಟು ಜನ ಇಲ್ಲಿ ಸೇರಲಿಕ್ಕಿಲ್ಲ. ಕಡಬದವರು ಕಡಬದಲ್ಲೇ ಶಿಕ್ಷಕರ ದಿನಾಚರಣೆ ಮಾಡುವ ಹಾಗೆ ಆಗಬೇಕು. ಅದಕ್ಕೆ ನೀವೆಲ್ಲ ವ್ಯವಸ್ಥೆಯನ್ನು ನಾನು ಖಂಡಿತ ಮಾಡ್ತೇನೆ. ಅದಕ್ಕೆ ನಮ್ಮ ಸಂಜೀವನ್ನ ನಮಗೆ ಪೂರ್ತಿ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೇನೆ. ನೀವು ಪುತ್ತೂರಿನವರು ಅಲ್ಲಿಗೆ ಬರಬೇಕು, ನಮ್ಮ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೀನಿ. 23-24ನೇ ಸಾಲಿನ ಜಿಲ್ಲಾ ಶಿಕ್ಷಕ ಪುರಸ್ಕಾರವನ್ನು ಪಡೆದಿರುವಂತಹ ಶಿಕ್ಷಕರಾಗಿರುವಂತಹ ಶ್ರೀಯುತ ರಾಮಣ್ಣ ರೈ ಇವರ 2 ಅನಿಸಿಕೆಗಳಿಗಾಗಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಶಿರಬಾಗಿ ವಂದಿಸ್ತಾ, ಪುತ್ತೂರಿನ ಮಾಜಿ ಶಾಸಕರು ಅವರು ಬಹಳಷ್ಟು ಶಿಕ್ಷಣ ಪ್ರತಿಯೊಂದು ಸಭೆಗೂ ಕೂಡ, ಪ್ರೌಢಶಾಲೆಯ ಸಭೆಗಳಿಗೆ ಕೂಡ ಬರ್ತಾಯಿದ್ದರು, ಹೇಗೆ ಆಗ್ತಾಯಿದೆ ಅಂತೇಳಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪುತ್ತೂರು ತಾಲೂಕು ಒಂದು SLC ಫಲಿತಾಂಶದಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದೆ. ಅವರೆಲ್ಲ ಸಹಕಾರ ಇದೆ. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಮ್ಮ ಕಾವು ಹೇಮನಾಥ ಶೆಟ್ಟಿಯವರು ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಮಾಡಿದರು. ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ ಅವರು ಕೊಟ್ಟಿದ್ದಾರೆ. ಸುಳ್ಯದ ಒಬ್ಬರ ಅಧ್ಯಾಪಕಿಯಾಗಿದ್ದು ಇವತ್ತು ಪ್ರಸ್ತುತ ಶಾಸಕರಾಗಿದ್ದಾರೆ. ಬಹುಶಃ ಒಬ್ಬರು ಅಧ್ಯಾಪಕಿಯಾಗಿ ಶಾಸಕರಾದರೆ ಅವರಿಗೆ ಅಧ್ಯಾಪಕರಲ್ಲಿ ಪ್ರೀತಿ ಜಾಸ್ತಿ. ಅವರ ಪ್ರೀತಿಯಿಂದ ಅವರು ಕೂಡ ತಾಲೂಕಲ್ಲಿ ಕಡಬ ತಾಲೂಕು ಮಾಡ್ತಾರೆ ಅಂತ ಹೇಳಿದರೆ ಈಗಾಗಲೇ ನಮಗೆ ಬೇಸರ ಆಗ್ತದೆ, ನಮ್ಮ ತಾಲೂಕಿಂದ ಹೋಗ್ತಾರಲ್ಲ ಅಂತ. ಆದರೂ ಅಲ್ಲಿ ವ್ಯವಸ್ಥೆಗಳಾಗಲಿ ಅಂತ ಹೇಳ್ತಾ ಅವರಿಗೆ ಕೂಡ ವಂದನೆಗಳು. ಬಂದ ಎಲ್ಲ ಅಧ್ಯಾಪಕರಿಂದ ಅವರಿಗೆ ಶಿರಬಾಗಿ ವಂದಿಸಿ, ಪ್ರಶಸ್ತಿ ವಿಜೇತ ಅಧ್ಯಾಪಕರ ಬಗ್ಗೆ 2 ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಮುಂದೆ ಹೋಗುವ ಕಾರಣ ಹೆಚ್ಚು ಮಾತಾಡೋದಿಲ್ಲ. ನಾನು ಕೂಡ 2013ರಲ್ಲಿ ಯೋಗದಲ್ಲಿ ಗಿನ್ನಿಸ್ ದಾಖಲೆ ಸುಮಾರು 18,000 ಮಕ್ಕಳನ್ನು ಏಕಕಾಲದಲ್ಲಿ ಮಾಡಿಸಿದೆವು ಬೇರೆ ಬೇರೆ ಮೈದಾನಗಳಲ್ಲಿ. ಕೆಲವು ಶಾಲೆಯಲ್ಲಿ ಆಗ ಯೋಗ ಶಿಕ್ಷಕರೇ ಇರಲಿಲ್ಲ. ನಾವೇ ಏನು ಈ ಡ್ರೆಸ್ ಹಾಕ್ಕೊಂಡು ಹೋದವರು ಟ್ರ್ಯಾಕ್ ಶೂಟ್ ಹಾಕಿ ಇಲ್ಲಿ ಯೋಗದ ತರಬೇತಿಯನ್ನು ಕೊಟ್ಟು ಮಾಡಿಸಿದೆವು. ಆ ಕಾಲದ BOರವರು ಶಶಿಧರ್ ಅವರು ನನ್ನಲ್ಲಿ ಹೇಳಿದರು, ನೀವು ಈ ವರ್ಷ ಶಿಕ್ಷಕ ಪ್ರಶಸ್ತಿಗೆ ಹಾಕಲೇಬೇಕು ಅಂತೇಳಿ. ಸರ್, ನನಗೆ 45-50 ಆಗಲಿ ಅಂತೇಳಿ ಹೇಳಿದೆ. ಆ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ 53 ಆದ ಮೇಲೆ ಪ್ರಶಸ್ತಿಯಾಗೆ ಜಿಲ್ಲೆಗೆ ಹಾಕಿದೆ.
ಸಿಗಲಿಲ್ಲ. 2ನೇ ಸಲ ಹಾಕಿದೆ, ಸಿಗಲಿಲ್ಲ. 3ನೇ ಸಲ ಹಾಕಿದೆ, ಸಿಗಲಿಲ್ಲ. 4ನೇ ಸಲ ನಾನು ಹಾಕೋದಿಲ್ಲ ಅಂತ ಹೇಳಿದೆ. ಆಗ ಪ್ರೆಸ್ಸಿನವ ಹೇಳಿದ, ಸರ್ ನೀವು ಈ ಸಲ ಹಾಕಲೇಬೇಕು. ಯಾಕೆ? ಕಳೆದ ವರ್ಷದನ್ನೇ ಹಾಕದೇ ಇರಬೇಡಿ, ಭಾಳ ಬೇಸರ ಸಂಗತಿ. ನೀವು ಡಾಕ್ಟ್ರೇಟ್ ಮಾಡಿದ್ದೀರಿ, 3 MA ಮಾಡಿದ್ದೀರಿ, ಬಹಳಷ್ಟು ಸಾಧನೆ ಮಾಡಿದ್ದೀರಿ, ಹಾಕಿ ಅಂತ. ಬಹುಶಃ ಅವನ ಒತ್ತಾಯಕ್ಕೆ ನಾನು ಕಳೆದ ಸಲ ಹಾಕಿದೆ. ಬಹುಶಃ ಪ್ರಶಸ್ತಿ ಬಂತು. ಪ್ರಶಸ್ತಿ ಅಂತ ಹೇಳುವಂಥದ್ದು ವ್ಯಕ್ತಿಯನ್ನು ಅವು ಮಾಡಿದ ಕೆಲಸವನ್ನು ಗುರುತಿಸಿಕೊಡಬೇಕು. ಅವ ಅರ್ಜಿ ಹಾಕಿ ಅದನ್ನು ಪುನಃ ರಿಜೆಕ್ಟ್ ಮಾಡಿ ಪುನಃ ಕೊಡುವಂಥದ್ದು ಒಂದು ರೀತಿಯ ಬೇಸರ. ಬಹಳಷ್ಟು ಶಿಕ್ಷಕರು ಸಾಧನೆ ಮಾಡಿದವರು ನಮ್ಮ ಮುಂದೆ ಕೂತಿದ್ದಾರೆ. ಅವರು ಯಾರು ಪ್ರಶಸ್ತಿಗೆ ಅರ್ಜಿ ಹಾಕೋದಿಲ್ಲ. ಅವ್ರು ಹೇಳ್ತಾರೆ, ಯಾಕೆಂದೇಳಿ ಪ್ರಶಸ್ತಿ ಕೊಡುವಂಥದ್ದು ಅವನ ಅರ್ಹತೆ. ಒಂದು 30 ವರ್ಷ ಸರ್ವಿಸ್ ಆದ ಮೇಲೆ ಆ ಶಿಕ್ಷಕ ಹೇಗಿದ್ದಾನೆ ಅಂತ ನಮ್ಮ ಇಲಾಖೆಯವರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಅಲ್ಲಿ ಹಾಕುವವರು ಯಾರೂ ಸಾಧನೆ ಮಾಡಿದವರಲ್ಲ. ಕೆಲವರು ಹಾಕ್ತಾರೆ, ಅದರಲ್ಲಿ ಎಷ್ಟು 2 ಹಾಕಬೇಕಾ 3 ಹಾಕಬೇಕಾ ಅದನ್ನು ಜಿಲ್ಲೆಗೆ ರಾಜ್ಯಕ್ಕೆ ಕಳಿಸ್ತಾರೆ. ಇದೊಂದು ರೀತಿಯ ವ್ಯವಸ್ಥೆ ಬದಲಾಗಬೇಕು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಧನೆ ಮಾಡಿದವರು ಬಹಳಷ್ಟು ಇದ್ದಾರೆ. ಇವತ್ತು ಒಬ್ಬರನ್ನು ಹೇಳಬೇಕು ಅಂತ ಹೇಳಿದರೆ, ಜಯಲಕ್ಷ್ಮಿ ಅಂತ ಹೇಳುವವರು ಶ್ರೀರಾಮಕೃಷ್ಣ ಪ್ರೌಢಶಾಲೆಯವರು ಎಷ್ಟೋ ಮಕ್ಕಳನ್ನು ಅಮೇರಿಕಾ ದೇಶದವರೆಗೆ, ಜಪಾನ್ ದೇಶದವರೆಗೆ, ಇಂಗ್ಲೆಂಡ್ ದೇಶದವರೆಗೆ ಸಾವಿರಾರು ಊಟಕ್ಕೆ ಗತಿ ಇಲ್ಲದ ಮಕ್ಕಳನ್ನು ರಾಷ್ಟ್ರ ಪ್ರಶಸ್ತಿಯವರೆಗೆ ಆ ಮಕ್ಕಳಿಗೆ ಜೀವನಕ್ಕೆ ಅನ್ನ ಮಾಡಿಕೊಟ್ಟಿದ್ದಾರೆ, ಬೇರೆ ಬೇರೆ ವಿಜ್ಞಾನದ ಕೆಲಸದಲ್ಲಿ. ಮತ್ತು ಸುನೀತಾ ಅಂತ ಹೇಳುವವರು ಸಾವಿರಾರು ಮಕ್ಕಳನ್ನು ಅವರಿಗೆ ಫೀಸ್ ಕಟ್ಟಿ ಅವರನ್ನು ಸ್ಕೌಟಿನಲ್ಲಿ ರಾಷ್ಟ್ರಪತಿ ಭವನದವರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಂಥವ್ರು ತುಂಬ ಜನ ಇದ್ದಾರೆ. ಅವರು ಹೇಳುವಾಗ ಹೇಳ್ತಾರೆ, ಪ್ರಶಸ್ತಿಗೆ ಯಾಕೆ ಅರ್ಜಿ ಹಾಕೋದು, ನಮ್ಮಂಥವರಿಗೆ ಅಲ್ಲ ಅಂತ. ಬಹುಶಃ ನಾನು ಹಾಕಿದ್ದೇನೆ, 4ನೇ ಸಲ ನನಗೆ ಸಿಕ್ಕಿದೆ. ಈ ಸಲ ರಾಜ್ಯಕ್ಕೆ ಹಾಕಿದ್ದೇನೆ, ಸಿಗಲಿಲ್ಲ, ಬೇಸರ ಇಲ್ಲ. ಇನ್ನೂ 2 ವರ್ಷ ಇದೆ. ಪ್ರೆಸ್ಸಿನವರು ಒತ್ತಾಯ ಮಾಡಿದರೆ ಹಾಕ್ತೇನೆ ಅಂತ ಹೇಳ್ತಾ, ನಿಮಗೆಲ್ಲ ಒಂದು ದಿವಸ ಒಳ್ಳೆ ಅಧ್ಯಾಪಕರು ಖಂಡಿತ ಮುಂದೆ ಬರಬೇಕು. ನಮಗೆ 60 ಆದಮೇಲೆ ನೀವು ಯಾವುದಕ್ಕೂ ಬೇಡ ಅಂತ ಹೇಳ್ತೀರಿ, ಯಾರು ರಾಜಕೀಯದ ವ್ಯಕ್ತಿಗಳು, MLA ಅವರೆಲ್ಲ ಹೇಳಿದ್ದು ನಾನು. ಆದರೆ 60ರ ಮೇಲೆ ನಿಮಗೆಲ್ಲ ದೊಡ್ಡ ದೊಡ್ಡ ಹುದ್ದೆ ಸಿಗ್ತದೆ, ಮಂತ್ರಿ ಆಗ್ತೀರಿ, ಮತ್ತೊಂದು ಆಗ್ತೀರಿ, ಮತ್ತು ಹಾಗೆ ನಮಗೂ ಕೂಡ ಆಸೆ ಇದೆ 60ರ ಮೇಲೆ ಕೂಡ ನಮ್ಮನ್ನೊಂದು ಶಿಕ್ಷಕರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿ ಶಿಕ್ಷಕರಿಗೆ ಒಂದು ವಿಶೇಷ ಗೌರವ ಸಿಗುವ ಹಾಗೆ ಆಗಲಿ ಅಂತ ಹೇಳ್ತಾ, ಎಲ್ಲ ಅಧ್ಯಾಪಕರೇ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಇದುವರೆಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂಥ ಶ್ರೀಯುತ ಪ್ರಕಾಶ್ CRPಗಳು ಅಲಂಕಾರ್ ಕ್ಲಸ್ಟರ್ ಹಾಗೂ ಶ್ರೀಮತಿ ಪರಮೇಶ್ವರಿ ಪ್ರಸಾದ್ CRPಗಳು ನರಿಮೊಗರು ಕ್ಲಸ್ಟರ್, ಇವರಿಗೆ ವೇದಿಕೆಯಲ್ಲಿ ಗೌರವದ ನಮನಗಳನ್ನು ಸಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಇವರನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮೇಡಮ್ ತಾವು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಶ್ರೀಯುತ ಪ್ರಕಾಶ್ CRP ಅಲಂಕಾರ್ ಕ್ಲಸ್ಟರ್, ಅದೇ ರೀತಿಯಲ್ಲಿ ಶ್ರೀಮತಿ ಪರಮೇಶ್ವರಿ ಪ್ರಸಾದ್ CRPಗಳು ನರಿಮೊಗರು ಕ್ಲಸ್ಟರ್. ಅಭಿನಂದನೆಗಳು. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕೋಆರ್ಡಿನೇಟರ್ ಆಗಿರುವಂಥ ಶ್ರೀಯುತ ಸಣ್ಣ ಬದಲಾವಣೆ ಇದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆಯ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನವೀನ್ ಭಂಡಾರಿಯವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆ ವತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಗೌರವಾನ್ವಿತರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ವೃಂದದವರೇ, ಬಹುಶಃ ಸಮಾಜವನ್ನು ಬದಲಾವಣೆ ತರುವಲ್ಲಿ ಮಹತ್ವದ ಪಾತ್ರ ಶಿಕ್ಷಕರದ್ದು. ನಾನು ಸಹ ನನ್ನ ಶಿಕ್ಷಕರ ಒಬ್ಬರ ಪುತ್ರನಾಗಿ ಇಲ್ಲಿ ತುಂಬ ಹೆಮ್ಮೆ ಆಗ್ತದೆ ನನಗೂ ಸಹ ಇಲ್ಲಿ ನಿಂತುಕೊಳ್ಳಲಿಕ್ಕೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಶಿಕ್ಷಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಶಿಕ್ಷಕರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಗೌರವಾನ್ವಿತ ಹುದ್ದೆಯಾದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ತಮಗೂ ಈಗಾಗಲೇ ಹೇಳಿದರು 60ರ ನಂತರ ನಮಗೂ ಸಹ ಒಂದು ಅವಕಾಶ ಕೊಡಬೇಕು. ಖಂಡಿತ ಇದೆ. ತಾವೆಲ್ಲರೂ ಈಗಾಗಲೇ ತಾವು ಪುತ್ತೂರಿನನ್ನು
ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೀರಿ. ಅದು ಶಿಕ್ಷಣ ನಮ್ಮ SSLCಯ ಒಂದು ರಿಸಲ್ಟಿನಲ್ಲಿ ತಾವು ತಮ್ಮ ಒಂದು ಹುದ್ದೆಯ ಇನ್ನು ಗೌರವ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದೀರಿ. ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಶ್ರೀಯುತ ನವೀನ್ ಸರ್ ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಶಿಕ್ಷಕ ದಿನಾಚರಣಾ ಸಮಿತಿ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಗುರುವಂದನಾ ಸಮಾರಂಭ 2025ರಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. One book, one pen, one child and one teacher can change the world. ಶಿಕ್ಷಕರ ಪ್ರಭಾವ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಹೇಳಲು ಅಸಾಧ್ಯ. ಯಾಕೆಂದರೆ ಅವರು ಬೀರುವ ಪ್ರಭಾವ ಅನಂತ. ಈ ಗುರುವಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಲು ನಾನೀಗ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಾನ್ಯ ಶಾಸಕರು ಈಗಾಗಲೇ ತೆರಳಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕುಮಾರಿ ಭಾಗೀರಥಿ ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್, ತಮಗೂ ಎಲ್ಲರ ಪರವಾಗಿ ಪುತ್ತೂರು ಕಡಬ ಮಾತ್ರ ಅಲ್ಲ, ಪುತ್ತೂರು ತಾಲೂಕಿನೆಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಮಾಜಿ ಶಾಸಕರಾದ ಸಂಜು ಮಠಂದರ್ ಸರ್ ಇದ್ದೀರಿ, ತಮಗೂ ಹೃತ್ಪೂರ್ವಕ ವಂದನೆಗಳು. ಪ್ರೀತಿಯಿಂದ ಆಗಮಿಸಿದ ಎಲ್ಲ ನಿವೃತ್ತ ಶಿಕ್ಷಕರು, ಮೇಯ್ನಾಗಿ ನೀವೇ ನಮಗೆ ಇವತ್ತು ನಿಮಗೆ ಹಾಗೂ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಹೃತ್ಪೂರ್ವಕ ವಂದನೆಗಳು. ಫೂಡದ ಅಧ್ಯಕ್ಷರು ಬಂದಿದ್ದರು, ರಾಮಚಂದ್ರ ಅಮಲ, ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಸರ್ ಕಾವು ಹೇಮನಾಥ ಶೆಟ್ಟಿ ತಾವು ಇದ್ರಿ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು. ಈ ಒಂದು ಉತ್ತಮವಾದ ಸಭಾಭವನವನ್ನು ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸಭಾಭವನ ಪುತ್ತೂರು ಇದರ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕೆಡಂಜಿ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು. ಶಿಕ್ಷಕರ ದಿನಾಚರಣೆ ಸಮಿತಿ ಅಧ್ಯಕ್ಷರು ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀ ನವೀನ್ ಕುಮಾರ್ ಭಂಡಾರಿ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು. ಶಿಕ್ಷಕರ ದಿನಾಚರಣೆಯ ಸಮಿತಿಯ ಕಾರ್ಯದರ್ಶಿಗಳು, ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು ಸರ್. ಸುಂದರಗೌಡ ಸರ್ ಇದ್ದಾರೆ ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು. ನಮಗೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಂತಹ ನಮ್ಮ ಅಕ್ಷರೋತ್ಸವದ ಸಹಾಯಕ ನಿರ್ದೇಶಕರಾದ ವಿಷ್ಣು ಸರ್, ತಮಗೂ ಹೃತ್ಪೂರ್ವಕ ವಂದನೆಗಳು. ಶಾಸಕರ ಪರವಾಗಿ ವ್ಯವಸ್ಥೆ ಮಾಡಿದ್ದೀರಿ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿದಂತಹ ಹರಿಪ್ರಸಾದ್ ಸರ್ ಇದ್ದೀರಿ, ಈ ನೋಡಲಿದ್ದೀರಿ ಸರ್, ತಮಗೂ ಧನ್ಯವಾದಗಳು. ಈ ಸಭಾಂಗಣವನ್ನು ಸಜ್ಜುಗೊಳಿಸಲು ನಿನ್ನ ಸಂಜೆ ಮುಂಚೆಲ್ಲ ತುಂಬ ನಮ್ಮ CRPಗಳು, BRPಗಳು, BRTಗಳು, ECOಗಳು ಎಲ್ಲ ತಾವೆಲ್ಲ ತಮ್ಮ ಶ್ರಮ ನೀಡಿದ್ದೀರಿ ಸರ್. ಮತ್ತು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಶಿಕ್ಷಕರ ಮಿತ್ರರಿದ್ದರು, ವಿವಿಧ ಸಂಘ ಸಂಸ್ಥೆಯ ಸದಸ್ಯರು, ಅಧ್ಯಕ್ಷರೆಲ್ಲ ನಿನ್ನೆ ಸಂಜೆಲ್ಲ ಈ ಒಂದು ಸಭಾಂಗಣವನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ದೀರಿ, ತಮಗೂ ವಂದನೆಗಳು. ಹಾಗೆಯೇ ಪತ್ರಕರ್ತ ಮಿತ್ರರಿದ್ದರು, ಹಾಗೆಯೇ ಮಾಧ್ಯಮ ಮಿತ್ರರು, ತಮಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಬಗ್ಗೆ ಮಾಹಿತಿ ನಾಳೆ ಪತ್ರದಲ್ಲಿ ವಿವಿಧ ಮಾಧ್ಯಮದಲ್ಲಿ ಪ್ರಚಾರ ಮಾಡಲಿದ್ದೀರಿ, ಈಗಾಗಲೇ ಮಾಡಿದ್ದೀರಿ, ತಮಗೂ ಹೃತ್ಪೂರ್ವಕ ವಂದನೆಗಳು. ಬೆಳಗಿನ ಅವಧಿಯಲ್ಲಿ ಸಂಗೀತ ರಸದೌತಣ ನೀಡಿದಂತಹ ರಮೇಶ್ ಮತ್ತು ಅವರ ತಂಡ, ಅದರ MC ಮಾಡಿದಂತಹ ಗಣೇಶ್ CRP ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮ ನಿರೂಪಿಸಿದಂತಹ ಇವರು ಪ್ರಕಾಶ್ CRP ಮತ್ತು ಪರಮೇಶ್ವರಿ CRP, ತಮಗೂ ವಂದನೆಗಳು. ಬೆಳಗಿನ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ತಂಡದವರಿಗೆ ವಂದನೆಗಳು. ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಶಿಕ್ಷಣ ಇಲಾಖೆಯ ಸಂಸ್ಥೆಗಳ ಆಡಳಿತ ಮಂಡಳಿಯವರು ನಮಗೆ ಹಣಕಾಸು ಮತ್ತು ಬೇರೆ ರೀತಿಯಲ್ಲಿ ಸಹಕಾರ ನೀಡಿದ್ದೀರಿ, ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಪ್ರತಿ ವರ್ಷ. ಮೇಡಮ್, ಒಂದು ನಿಮಿಷ. ನಮ್ಮ
ಪುತ್ತೂರು ತಾಲೂಕಿನ ಇರುವರು ಸಾಹಿತಿಗಳು ಶಿಕ್ಷಕರು ರಾಜ್ಯ ಮಟ್ಟದ ನಲಿಕಲಿ ವಾಚಕದಲ್ಲಿ ಸ್ಥಾನ ಪಡೆದಿರುವಂತಹ ಇರುವರು ಶಿಕ್ಷಕರನ್ನು ನಾವು ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರಮೇಶ್ ಉಳಯ ಮತ್ತು ಪ್ರಶಾಂತ್ PL ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ನಲಿಕಲಿಯ ವಾಚಕದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಇರುವರು ಶಿಕ್ಷಕರು ಬರೆದಿರುವಂತಹ ಕಥೆಗಳು ಪ್ರಕಟಗೊಂಡಿದೆ. ರಮೇಶ್ ಉಳಯ ಮತ್ತು ಪ್ರಶಾಂತ್ PL ಇವರು ಸಭೆಯಲ್ಲಿ ಇದ್ದರೆ ವೇದಿಕೆಗೆ ಬಂದು ತಾವುಗಳು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಶಿಕ್ಷಕರ ಅಭಿನಂದನೆಯ ಚಪ್ಪಾಳೆ ಈ ಸಂದರ್ಭದಲ್ಲಿ ಇರುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ ತವ ಶುಭ समागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ATM ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ATM ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ATMಗೆ ಬನ್ನಿ. ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ATM ಮೂಲಕ ಈಸಿಯಾಗಿ UPI ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ KSRTC ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ATM. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ